ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯದ ಪರಿಸ್ಥಿತಿಯಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಮಾಹಿತಿಗಳನ್ನ ಜೊತೆಗೆ ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೈಮ್ ಟೈಮ್ ನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರ ಹತ್ರ ನಮ್ಮ ದೇಶದಿಂದ ಹಿಡಿದು ರಾಜ್ಯದಿಂದ ಹಿಡಿದು ನಮ್ಮ ಕರಾವಳಿ ಭಾಗದಲ್ಲೂ ಕೂಡ ಪ್ರತಿಯೊಬ್ಬರ ಹತ್ರ ನಾವು ಈಗ ಕೇಳುವಂಥದ್ದು ಹೇಗಿದ್ದೀರಾ ಅಂತ ಬಂದಾಗ ಒಂದು ಮಾತನ್ನ ಹೇಳ್ತಾ ಇದ್ದಾರೆ, ಹುಷರಿಜ್ಜಿ ಎಂಕ್ ಜ್ವರ ಅನ್ನುವಂಥದ್ದು. ಹುಷರಿಜ್ಜಿ ಎಂಕ್ಲೆಗ್ ಜ್ವರ ಎಂಕ್ ಜ್ವರ ಈ ಒಂದು ಪಾತ್ರದ ಅದೊಂದು ಈ ಒಂದು ಪಾತ್ರ ಮಸ್ತ್ ಕಾಮನ್ ಆದ ಪೋತು ನಮ್ಮ ಕುಡ್ಲಡ ಆದು ಪಡ್ ಅಥವಾ ನಮ್ಮ ಕೋಸ್ಟಲ್ ಏರಿಯಾಡ ಆದು ಪಡ್ ಅಥವಾ ನಮ್ಮ ರಾಜ್ಯಡ ಆದು ಪಡ್ ಏರೆಡಕ್ಕೇಂಡಲ್ಲ ಹುಷರಿಚ್ಚಿ ಪನ್ಪನ ಪಾತ್ರ ದಾಯ್ ದಾದಾಂಡಪ್ಪ ಕೇನಾಗ ಶೀತ ಜ್ವರ ಪನ್ಪುನಂಚಿನ ವಿಚಾರ ನಮ್ಮ ಹುಷರಿತ್ತನಲ್ಲ ನಮ್ಮ ಇಲ್ಲದಕ್ಕೆ ಹುಷರಿಚ್ಚಿ ಪನ್ಪುನಂಚಿನ ಪಾತ್ರ ಒಂದೊಂದು ಪಾತ್ರ ಸರ್ವೇ ಸಾಮಾನ್ಯ ಆದ ಪೋತುನ ಇಕ್ ಬೋರ್ಡ್ ಇನ್ನಿತ ಕಾರ್ಯಕ್ರಮ ನಿಂಕುಲ್ ಮಲ್ತೊಂದಲ್ಲ ಪ್ಯೂರ್ಲಿ ಇನ್ಫಾರ್ಮೇಟಿವ್ ಕಾರ್ಯಕ್ರಮ. ಎಸ್, ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು ನಮ್ಗಳಿಗೆ ಹುಷಾರಿಲ್ಲ ಅನ್ನುವಂಥದ್ದು. ಈಗ ಈ ಹಿಂದೆ ಮಾತಿತ್ತು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂಥದ್ದು, ಆದ್ರೆ ಇದೀಗ ಒಂದು ಮಾತಿದೆ, ಕೆಮ್ಮದ ಜನರಿಲ್ಲ, ಶೀತ ಜ್ವರ ಇಲ್ಲದ ಮನೆ ಇಲ್ಲ ಅನ್ನುವಂಥದ್ದು. ಇಡೀ ನಮ್ಮ ಸಮಾಜ ಏನಿದೆ ಅನಾರೋಗ್ಯದಿಂದ ಕೂಡಿಕೊಂಡಿದೆ ಅನ್ನುವಂಥದ್ದು. ಬಹುಶಃ ನಾವು ಕೊರೋನಾ ಅನ್ನುವಂತಹ ವಿಚಾರಗಳ ಬಗ್ಗೆ ಮಾತನಾಡಿದಾಗ ಎಲ್ಲೋ ಒಂದ್ ಕಡೆ ನಮ್ಮಲ್ಲಿ ಈ ಹಿಂದೆಯಿಂದ ಕೂಡ ಬರ್ತಾ ಇರುವಂತಹ ಸಾಂಕ್ರಾಮಿಕ ರೋಗಗಳನ್ನ ನಾವು ನೆಗ್ಲೆಕ್ಟ್ ಮಾಡಿದ್ಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಈ ಸಂದರ್ಭ ಬರುತ್ತೆ. ಈ ಹಿಂದೆ ಯಾಕೆ ಇರಲಿಲ್ಲ ಈ ರೀತಿ, ಅಥವಾ ಈ ರೀತಿ ಈಗ ಮಾತ್ರ ಯಾಕೆ ಇದೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಅಥವಾ ಈ ಹಿಂದೆಯೂ ಕೂಡ ಇತ್ತು ಈ ರೀತಿ, ಆದ್ರೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರಲಿಲ್ಲ, ಅವಾಗ ಮಾಧ್ಯಮಗಳು ಇರಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಹೇಳುವವರು ಕೂಡ ಇದ್ದಾರೆ. ಆದ್ರೆ ಈ ಹಿಂದೆ ಈ ರೀತಿ ಇರಲಿಲ್ಲ, ಇವಾಗ ಮಾತ್ರ ಈ ವಾತಾವರಣ ಸೃಷ್ಟಿಯಾಗಿದೆ, ನಮ್ಗೆ ಎಲ್ಲರಿಗೂ ಕೂಡ ಹುಷಾರಿಲ್ಲ, ಕಷ್ಟ ಇದೆ ಅನ್ನುವಂತಹ ವಿಚಾರವನ್ನ ಹಾಗೆ ಹೀಗೆ ಗೊಂದಲಗಳ ಪ್ರಶ್ನೆಗಳ ನಡುವೆ ಒಟ್ನಲ್ಲಿ ನಾವುಗಳು ಬದುಕಬೇಕಾಗಿದೆ. ಆ ಬದುಕು ಉಲ್ಲಾಸ ಉತ್ಸಾಹದಿಂದ ಇರಬೇಕಾಗಿದೆ, ಖುಷಿಯಿಂದ ಇರಬೇಕಾಗಿದೆ. ಅದನ್ನು ಬಿಟ್ಟು ದಣಿವಿನಿಂದ ಆಯಾಸದಿಂದ ಅತ್ಯಂತ ಟಯರ್ಡ್ನೆಸ್ ಅನ್ನುವಂಥದ್ದು ಇಂತಹ ಬದುಕು ಅನೇಕ ಜನರಿಗೆ ಬೇಡ, ಅದರಲ್ಲಿ ಡೌಟೇ ಇಲ್ಲ. ಸೊ ಹಾಗಾಗಿ ಒಂದು ಉಪಯುಕ್ತವಾಗಿರುವಂತಹ ಇನ್ಫಾರ್ಮೇಟಿವ್ ಆಗಿರುವಂತಹ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ ಹುಷಾರಿಜ್ಜಿ ಜ್ವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಇದೆ ಅನ್ನುವಂಥದ್ದು. ಈ ಸಂದರ್ಭ ಕ್ಲಿನಿಕ್ಗಳ ಮುಂದೆ ನಾವು ಹೋದಾಗ ಸ್ವಲ್ಪ ಕಣ್ಣು ಹಾಯಿಸಿದ್ರೆ ಕ್ಲಿನಿಕ್ಗಳ ಮುಂದೆ ಲೈನ್ ಅಲ್ಲಿ ಸಾಲುಗಟ್ಟಿ ನಿಂತಹ ಜನರನ್ನ ನಾವು ಕಾಣ್ತೇವೆ. ಮೆಡಿಕಲ್ ಶಾಪಿಗೆ ಹೋದ್ರೆ ಅಲ್ಲೊಂದು ಜಾತ್ರೆ ಎನ್ನುವಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಜನರು ಸೇರಿರ್ತಾರೆ. ಕಾರಣ ನಮ್ಮ ದೇಶದ ನಮ್ಮ ರಾಜ್ಯದ ಜನರಿಗೆ ಪ್ರಸಕ್ತ ಕಾಲಘಟ್ಟದಲ್ಲಿ ಒಂದು ಸಂಜೀವಿನಿ ಅಂತ ಹೇಳ್ಬೋದು, ಅಥವಾ ಒಂದು ನೆಚ್ಚಿನ ಖಾದ್ಯ ಅನ್ನುವಂಥದ್ದು ಹೇಳ್ಬೋದು. ಅಂದ್ರೆ ನಾವು ಬ್ರೇಕ್ಫಾಸ್ಟ್ಗೆ ಹೇಗೆ ತಿಂಡಿಯನ್ನ ತಿಂತೀವಿ ಅದೇ ರೀತಿ ಒಂದು ಮಾತ್ರೆ ಸೇಲ್ ಆಗ್ತಾ ಇದೆ, ಡೋಲೋ 650 ಮಾತ್ರೆ ಅನ್ನುವಂಥದ್ದು. ಪ್ರತಿಯೊಬ್ರು ಕೂಡ ಅದನ್ನ ತಿಂತಾನೆ ಇದ್ದಾರೆ. ಅದನ್ನ ತಿನ್ನದಂತಹ ವ್ಯಕ್ತಿಗಳು ಸದ್ಯ ನಮ್ಮ ಸಮಾಜದಲ್ಲಿ ಸಿಗುವಂಥದ್ದು ಬಹಳ ಕಷ್ಟ ಅನ್ನುವಂತಹ ಮಟ್ಟಿಗೆ ನಮ್ಮ ಈ ಸಮಾಜ, ನಮ್ಮ ಈ ವಾತಾವರಣ ಪ್ರಸಕ್ತ ಕಾಲಘಟ್ಟ ಬೆಳೆದು ನಿಂತಿರುವಂಥದ್ದು. ಒಂದ್ ಕಡೆ ಕೊರೋನಾಗಳ ಭಯ, ಕೊರೋನಾ ಅನ್ನುವಂತಹ ವೈರಸ್ನ ಭಯ, ಪ್ರಥಮ ವೇವ್ ಆಯ್ತು, ಸೆಕೆಂಡ್ ಅಲೆ ಆಯ್ತು, ಇದೀಗ ಮೂರನೇ ಅಲೆಯಲ್ಲಿ ನಾವು ಇದ್ದೇವೆ ಅನ್ನುವಂತಹ ವಿಚಾರಗಳ ನಡುವೆ ಒಮಿಕ್ರಾನ್ ಅನ್ನುವಂತಹ ವೈರಸ್ನ ಒಂದು ಭಯ ಆತಂಕಗಳ ನಡುವೆ ಜನಸಾಮಾನ್ಯನನ್ನ ಹಿಂಡಿ ಹಿಪ್ಪೆ ಮಾಡಿರುವಂಥದ್ದು ಈ ಒಂದು ಶೀತ ಜ್ವರ ಅನ್ನುವಂಥದ್ದು. ಈ ಹಿಂದೆಯೂ ಕೂಡ ಶೀತ ಜ್ವರ ಅನ್ನುವಂಥದ್ದಿತ್ತು, ಆದ್ರೆ ಈ ಶೀತ ಜ್ವರ ಅತ್ಯಂತ ದಣಿವನ್ನ ಜೊತೆಗೆ ಆತನನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅನ್ನುವಂಥದ್ದು ಅನೇಕ ಜನರು ಹೇಳ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಒಂದು ಮಾಹಿತಿಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅಷ್ಟೇ ಕೂಡ ಇದರ ಬಗ್ಗೆ ಸಮಗ್ರವಾಗಿರುವಂತಹ ಒಂದು ವರದಿ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕೆಮ್ಮದ ಜನರಿಲ್ಲ, ಶೀತ ಜ್ವರವಿಲ್ಲದ ಮನೆಯಿಲ್ಲ, ಊರೆಲ್ಲ ಅನಾರೋಗ್ಯದ ವಾತಾವರಣ. ಯಾವುದೇ ಕ್ಲಿನಿಕ್ ಮುಂದೆ ಹೋಗಿ ಸ್ವೆಟರ್ ಹಾಕಿಕೊಂಡು ಸಾಲು ಕಟ್ಟಿಕೊಂಡು ನಿಂತಿರುವ ಜನ. ಮೆಡಿಕಲ್ ಶಾಪ್ನಲ್ಲಂತೂ ಜಾತ್ರೆ, ಜನರ ಮುಖದಲ್ಲಿ ನಗುವಿಲ್ಲ, ಉತ್ಸಾಹವಂತೂ ಇಲ್ವೇ ಇಲ್ಲ. ಇದು ಸದ್ಯ ನಮ್ಮ ಕರಾವಳಿ ಜೊತೆಗೆ ರಾಜ್ಯದ ಪರಿಸ್ಥಿತಿ. ಬೆಳಗ್ಗೆ ಚಳಿ, ಸೂರ್ಯ ನೆತ್ತಿಗೇರಿದ ಮೇಲೆ ಸೆಖೆ, ಸಂಜೆ ಮತ್ತೆ ಚಳಿ. 3-4 ತಿಂಗಳಿಗೊಮ್ಮೆ ವಾತಾವರಣದಲ್ಲಿನ ಬದಲಾವಣೆಯಿಂದಾಗಿ ಈ ರೀತಿಯ ಪರಿಸ್ಥಿತಿ. ಯಾರೂ ಧೈರ್ಯ ಕಳೆದುಕೊಳ್ಳಬೇಕಾಗಿಲ್ಲ ಎನ್ನುವ ವೈದ್ಯರ ವಿಶ್ವಾಸ ತುಂಬುವ ಮಾತು. ಕೊರೋನಾ ಹಾವಳಿ ಆರಂಭದ ನಂತರ ಸಾಮಾಜಿಕ ಜಾಲತಾಣದಲ್ಲಿ ಮಿಮ್ಸ್ಗಳಿಗೆ ಬರವಿಲ್ಲ. ಎಂತಹ ಸಮಯದಲ್ಲಿ ಯಾವ ಬಿಸ್ನೆಸ್ ಆರಂಭಿಸಿದ್ರೂ ಸೂಕ್ತ ಎಂದಾಗ ಒಂದೋ ಮೆಡಿಕಲ್ ಶಾಪ್, ಇಲ್ವೇ ಪ್ರಾವಿಷನ್ ಅಂಗಡಿ, ಅದು ಇಲ್ಲದಿದ್ರೆ ಹೂ ಹಣ್ಣು ತರಕಾರಿ ಅಂಗಡಿ, ಸ್ವಲ್ಪ ದುಡ್ಡು ಜಾಸ್ತಿ ಇದ್ರೆ ಮಧ್ಯದ ಮಳಿಗೆಗಳನ್ನ ತೆರೆಯೋದು. ಪ್ರಕೃತಿಯ ಆಟ ಹೇಗಿದೆ ಅಂದ್ರೆ ಎಸಿ ಮಳಿಗೆಗಳು ತಳ್ಳು ಗಾಡಿಯವರು ಮಾಡುವಷ್ಟು ವ್ಯಾಪಾರ ನೋಡದಂತಹ ದಿನಗಳಿವೆ. ಅದೆಷ್ಟೋ ವ್ಯಾಪಾರ ಮಳಿಗೆಗಳು ಬಂದಾಗಿವೆ, ಕಂಪನಿಗಳು ಶಟರ್ ಎಳೆದಿವೆ.
ಚಿತ್ರಮಂದಿರಗಳು ಎಲ್ಲೋ ಕೆಲವೊಮ್ಮೆ ಹೌಸ್ಫುಲ್ ಆಗ್ತಾ ಇವೆ. ಈ 2 ವರ್ಷ ಜನಪಟ್ಟ ಪಾಡು ಅಷ್ಟಿಷ್ಟಲ್ಲ. ಇವೆಲ್ಲದರ ನಡುವೆ ಕೊರೋನಾ 3ನೇ ಅಲೆ ಒಮಿಕ್ರಾನ್ ಕಾಟ. 2ನೇ ಅಲೆ ಆಕ್ಸಿಜನ್ ಬೆಡ್ ಕೊರತೆ. ಕೊರೋನಾ ಮೊದಲನೇ ಅನುಭವ ಪಾಠವನ್ನ ಕಲಿಯುವಂತೆ ಮಾಡಿತು. 2ನೇ ಅಲೆ ಆಕ್ಸಿಜನ್ ಬೆಡ್ ಕೊರತೆಯಿಂದಾಗಿ ಜಗತ್ತು ಬೆಚ್ಚಿ ಬೀಳುವಂತೆ ಜನರು ಸಾವನ್ನಪ್ಪಿದ್ರು. ಸ್ಮಶಾನದಲ್ಲಿ ಜಾಗದ ಕೊರತೆಯಿಂದಾಗಿ ಸಾಮೂಹಿಕವಾಗಿ ಹೆಣಸುಟ್ಟ ಉದಾಹರಣೆಗಳು ಕೂಡ ನಮ್ಮ ಮುಂದಿವೆ. ಈಗ 3ನೇ ಅಲೆ ಎದುರಾಗಿದೆ. ಪಾಸಿಟಿವಿಟಿ ರೇಟ್ ಒಂದೇ ಸಮನೆ ಏರ್ತಾ ಇದೆ. ಆದರೆ ತುಸು ನೆಮ್ಮದಿ ಪಡುವ ವಿಚಾರವೇನೆಂದರೆ ಮರಣದ ಪ್ರಮಾಣ ನಿಯಂತ್ರಣದಲ್ಲಿರುವುದು. ಹೊರರೋಗಿ ವಿಭಾಗದಿಂದಲೇ ಈ ವೈರಸ್ಗೆ ಮದ್ದು ಕಂಡುಕೊಳ್ಳಬಹುದು ಎಂದು ವೈದ್ಯರು ಧೈರ್ಯ ತುಂಬಿದ್ದಾರೆ. ಈ ವೈರಸ್ ಎಲ್ಲರ ಮನೆಯೊಳಗೆ ನುಸುಳಿಯಾಗಿದೆ. ಆದ್ರೆ ಈ ವೈರಸ್ ಎಲ್ಲರ ಮನೆಯೊಳಗೆ ಮನದೊಳಗೆ ನುಸುಳಿಯಾಗಿದೆ ಎನ್ನುವಂತೆ ಅಕ್ಕಪಕ್ಕದ ಮನೆಯಿಂದ ಕೇಳಿಸುವುದು ಒಂದು ಕೆಮ್ಮುವ ಇಲ್ಲವೇ ಶೀನುವ, ಅದು ಇಲ್ಲದಿದ್ರೆ ಗಂಟಲು ಕೊರೆಯುವ ಶಬ್ದ. ಯಾರ ಬಾಯಲ್ಲಿ ಕೇಳಿದ್ರೂ ಅಮ್ಮನಿಗೆ, ಅಪ್ಪನಿಗೆ, ಮನೆಯವರಿಗೆ, ಮಕ್ಕಳಿಗೆ ಹುಷಾರಿಲ್ಲ ಎನ್ನುವ ಮಾತೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸಾಮೂಹಿಕ ಅನಾರೋಗ್ಯದ ವಾತಾವರಣ ಕಂಡು ಕೇಳಿದಂತಿಲ್ಲ. ಈ ಅನಾರೋಗ್ಯದ ಪರಿಸ್ಥಿತಿಗೂ ಕೋವಿಡ್ ಲಕ್ಷಣಗಳಿಗೂ ಸಾಮ್ಯತೆ. ಹವಾಮಾನ ಬದಲಾವಣೆಯಿಂದಾಗಿ ಆಗಿರುವ ಈ ಅನಾರೋಗ್ಯದ ಪರಿಸ್ಥಿತಿಗೂ ಕೋವಿಡ್ ಲಕ್ಷಣಗಳಿಗೂ ಸಾಮ್ಯತೆ ಇರುವುದರಿಂದ ಜನರು ಆತಂಕದಲ್ಲೇ ದಿನದುಡುತ್ತಿದ್ದಾರೆ. ಇದೊಂದು ಸಾಮಾನ್ಯ ಶೀತ, ಜ್ವರ, ನೆಗಡಿ, ಫ್ಲೂ ರೀತಿಯಲ್ಲಿ ಬರುವ ಸಮಸ್ಯೆ ಅಂತ ವೈದ್ಯರು ಹೇಳ್ತಾ ಇದ್ರು. ಪರೀಕ್ಷೆ ಮಾಡಿಸಲು ಹೋದ್ರೆ ಬಹುತೇಕ ಕೊರೋನಾ ಎಂದು ಟ್ಯಾಗ್ ಆಗ್ತಾ ಇರುವುದು ಇನ್ನೊಂದು ಭಯದ ವಾತಾವರಣಕ್ಕೆ ಕಾರಣವಾಗಿದೆ. ಇದು ಸದ್ಯದ ಪರಿಸ್ಥಿತಿ. ಕೆಮ್ಮದ ಜನರಿಲ್ಲ, ಶೀತ ಜ್ವರ ಇಲ್ಲದ ಮನೆ ಇಲ್ಲ ಅನ್ನುವಂಥದ್ದು. ಊರೆಲ್ಲ ನೋಡಿದ್ರೆ ಅನಾರೋಗ್ಯ ಅನ್ನುವಂತಹ ಒಂದು ಪರಿಸ್ಥಿತಿ. ಯಾಕೆ ಹೀಗಾಯಿತು ಅನ್ನುವಂತಹ ಪ್ರಶ್ನೆಗಳ ನಡುವೆ, ನಾವುಗಳು ಬದುಕಬೇಕು ಅನ್ನುವಂತಹ ಅನಿವಾರ್ಯತೆಗಳ ನಡುವೆ ಇವತ್ತಿನ ಕಾರ್ಯಕ್ರಮವನ್ನು ನಾವು ಜನರ ಒಂದು ಮಾಹಿತಿಗೋಸ್ಕರ ನಾನು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ತಜ್ಞ ವೈದ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಬಿಫೋರ್ ದಟ್ ಅನೇಕ ಪ್ರಶ್ನೆಗಳನ್ನು ತಾವು ಕೂಡ ಕೇಳಬಹುದು. ತಮ್ಮಲ್ಲಿರುವಂತಹ ಪ್ರಶ್ನೆಗಳು, ಗೊಂದಲಗಳು ಎಲ್ಲವೂ ಕೂಡ ಮುಕ್ತವಾಗಿರುವಂತಹ ಅವಕಾಶ. ಜೊತೆಗೆ ಈ ಸಂದರ್ಭ ತುಂಬಾ ದೊಡ್ಡ ಮಟ್ಟದಲ್ಲಿ ಚರ್ಚೆಯಲ್ಲಿರುವಂಥದ್ದು ಒಂದು ಮಾತ್ರೆ, ನಾನು ಆಗ್ಲೇ ಹೇಳಿದಾಗೆ ಡೋಲೋ 650 ಆ ಮಾತ್ರೆಯನ್ನ ಎಲ್ಲರೂ ಒಂದು ಖಾದ್ಯ ತರ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು. ಅಂತಹ ಪರಿಸ್ಥಿತಿಯಲ್ಲಿ ನಾವುಗಳು ಇದ್ದೇವೆ. ಜೊತೆಗೆ ಈ ಕೊರೋನಾ ಅನ್ನುವಂತಹ ಭಯ, ಅಪ್ಪಿತಪ್ಪಿ ನಾವು ಆಸ್ಪತ್ರೆಗೆ ಹೋಗ್ತೀವಿ ಅಥವಾ ಟೆಸ್ಟ್ ಮಾಡ್ತೀವಿ ಅಂತ ಬಂದಾಗ ಅಲ್ಲೂ ಕೂಡ ಭಯ ಇರುವಂತ. ಯಾಕಂದ್ರೆ ಈ ಒಂದು ಶೀತ ಜ್ವರ ಇರುವಂಥದ್ದು ನಮ್ಗಳಿಗೆ, ಆದ್ರೆ ಟೆಸ್ಟ್ ಮಾಡಿದಾಗ ಕೊರೋನಾ ಅನ್ನುವಂಥದ್ದು ಕೋವಿಡ್ ಪಾಸಿಟಿವ್ ಬರುತ್ತೆ, ಅಲ್ಲೂ ಕೂಡ ಭಯ ಇರುವಂಥದ್ದು. ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ. ಹಾಗಾಗಿ ಕೆಲವರು ಟೆಸ್ಟ್ಗೆ ಹೋಗ್ತಾ ಇಲ್ಲ, ಮೆಡಿಕಲ್ ಶಾಪ್ನಲ್ಲೇ ಸಿಗುವಂತಹ ಡೋಲೋ 650 ಮಾತ್ರೆಗಳನ್ನು ತೆಗೆದುಕೊಂಡು ಆರಾಮವಾದವರು ಕೂಡ ಇದ್ದಾರೆ, ಗುಣಮುಖರಾದವರು ಕೂಡ ಇದ್ದಾರೆ, ಜೊತೆಗೆ ಸಫರ್ ಆಗುವವರು ಕೂಡ ಇದ್ದಾರೆ. ಮಾತಾಡಬೇಕು ಎಲ್ಲ ವಿಚಾರದ ಬಗ್ಗೆ. ನಮ್ಮ ಜೊತೆ ನಮ್ಮ ಮಂಗಳೂರಿನ ಖ್ಯಾತ ವೈದ್ಯರು ನಮ್ಮ ಜೊತೆ ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿ, ನೋಡಲ್ ಅಧಿಕಾರಿ ಮಂಗಳೂರು, ಡಾಕ್ಟರ್ ನವೀನ್ ಕುಲಾಲ್ ಅವರು. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್ ತಮಗೆ. ನಮಸ್ತೆ ಸರ್. ನಮಸ್ತೆ. ಅದೇ ರೀತಿ ತಮ್ಮಲ್ಲೂ ಕೂಡ ಪ್ರಶ್ನೆಗಳಿದ್ರೆ ಕೇಳಬಹುದು ಇನ್ನು ಮುಂದಕ್ಕೆ. ಡಾಕ್ಟರ್ ಜೊತೆ ನಾನು ಆಗ್ಲೇ ಹೇಳಿದಾಗೆ ಮಾಹಿತಿಯನ್ನ, ಜೊತೆಗೆ ತಮ್ಗಳಿಗೆ ಉಪಯುಕ್ತ ಆಗ್ಬೇಕು ಅನ್ನುವಂಥದ್ದು ಏನಾದ್ರು ಗೊಂದಲಗಳಿದ್ರೆ ನೇರವಾಗಿ ಕರೆ ಮಾಡಬಹುದು, ಮಾತನಾಡಬಹುದು, ಪ್ರಶ್ನೆಗಳನ್ನ ಕೇಳಬಹುದು. ಅಂದ್ರೆ ನಾನು ಈ ಪ್ರಶ್ನೆಯನ್ನ ತಮ್ಮಲ್ಲಿ ಕೇಳ್ತಾ ಇದ್ದೇವೆ ಸರ್. ಯಾಕಂದ್ರೆ ಹುಷಾರಿಜ್ಜಿ ಜ್ವರ ಈ ಒಂದು ಡೈಲಾಗ್ ಈಗ ನಮ್ಮ ಮಂಗಳೂರಿನಲ್ಲಿ ಕಾಮನ್ ಆಗಿ ಹೋಗಿರುವಂತದ್ದು. ಹೌದಾ ಸರ್? ಏನ್ ಹೇಳ್ತೀರಾ ತಾವು? ಇನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಖಂಡಿತ. ಕಳೆದ ಒಂದು 2-3 ವಾರದಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಶೀತ ಜ್ವರ ಅಥವಾ ವೈರಲ್ ಫ್ಲೂ ಏನಂತೀವಿ ಅದರ ಏರುಗತಿಯಲ್ಲಿ ಹೋಗ್ತಾ ಇದೆ ನಂಬರ್ಸ್. ನೀವು ಹೇಳಿದಾಗೆ ಮನೆಯಲ್ಲಿ ಮೊದಲಿಗೆ ಒಬ್ಬರಿಗೆ ಬಂದ್ರೆ ಆ ಮನೆಯಲ್ಲಿರುವ ಎಲ್ಲರೂ ಅಬಾಲ ವೃದ್ಧರಾಗಿ ಪ್ರತಿಯೊಬ್ಬರಿಗೂ ಈಗ ರೋಗ ಬರ್ತಾ ಇದೆ. ವೈರಲ್ ಫೀವರ್ ಅಂದ ತಕ್ಷಣ ಜನರಿಗೆ ಹೆದರಿಕೆ ಆಗುವ ವಿಷಯದಿಂದ ಆಗಿರ್ಬೋದು, ಪ್ರತಿಯೊಬ್ಬರು ಇದರ ಬಗ್ಗೆ ಮಾತನ್ನು ಜಾಸ್ತಿ ಮಾತಾಡ್ತಾ ಇದ್ದಾರೆ. ಮೊದಲಿಗಿಂತ ಈ 1-2 ವರ್ಷ ಹಿಂದೆ ಇದೇ ಬರ್ತಾ ಇದ್ರೆ ಹೆಚ್ಚಿನ ಅಂಶ ಇಷ್ಟೊಂದು ಸುದ್ದಿ ಆಗ್ತಾ ಇರ್ಲಿಲ್ವೋ ಏನೋ. ಆದ್ರೂ ವರ್ಷದಿಂದ ವರ್ಷಕ್ಕೆ ನೋಡಿದ್ರೆ ಈ ವರ್ಷ ಖಂಡಿತವಾಗಿಯೂ ಈ ಏನು ವೈರಲ್ ಫ್ಲೂ ಅಥವಾ ಶೀತ ಜ್ವರ ಇದೆ ತುಂಬಾನೇ ಜಾಸ್ತಿ ಇದೆ. ಪ್ರತಿ ನಮ್ಮ ಜನಸಂಖ್ಯೆ ಸುಮಾರು 60% ಜನರಿಗೆ ಈಗಾಗಲೇ ಶೀತ ಜ್ವರದ ಬಾಧೆ ಬಂದ ರೀತಿ ಅನಿಸ್ತಾ ಇದೆ. ಓಕೆ 60% ಜನರಿಗೆ ಈಗಾಗಲೇ ಶೀತ ಜ್ವರದ ಬಾಧೆ ಇದೆ. ನಮ್ಮ ಮಂಗಳೂರಿನಲ್ಲಿ 100ರಲ್ಲಿ 60% ಜನರಿಗೆ ಈಗಾಗಲೇ ಖಂಡಿತ ಇದೆ. ಇದೆಯಾ ಸರ್? ಇದ್ದು ಬಂದು ಹೋಗಿದ್ಯಾ ಹೇಗೆ? ನೋಡಿ, ಅದು ಏನಾಗತ್ತೆ, ಈ ಶೀತ ಜ್ವರ ತುಂಬಾ ಲಾಂಗ್ ಡ್ಯೂರೇಷನ್ ಇರಲ್ಲ, 1-3 ದಿವಸ ಇರತ್ತೆ. 7 ದಿವಸದವರೆಗೆ ಖಂಡಿತ ಗುಣಮುಖ ಆಗತ್ತೆ. ಸೊ ಈಗ 7 ದಿವಸ ಆದ್ಮೇಲೆ ಇನ್ನೊಬ್ಬನಿಗೆ ಶುರು ಆಗತ್ತೆ. ನಿಮ್ಮ ಮನೆಯಲ್ಲಿ ಒಂದು ಸಲ ಮನೆಯೊಳಗೆ ಜ್ವರ ಬಂತು ಅಂತ ಹೇಳಿದ್ರೆ
ಆ ಮನೇಲಿ 5-6 ಜನ ಇದ್ರೆ ನೆಕ್ಸ್ಟ್ 1 ತಿಂಗಳ ಕಾಲ ಒಬ್ರಲ್ಲಾದ್ರೂ ಒಬ್ರು ಜ್ವರದಲ್ಲಿ ಮಲಗ್ತಾನೆ ಇರ್ತಾರೆ. ಸೊ ಈ ಒಂದು ವ್ಯವಸ್ಥೆಯಿಂದ ಏನಾಗ್ತದೆ, ಈ ಮನೆಯಲ್ಲಿ ಯಾರಿಗೆ ಒಬ್ಬರಿಗೆ ಜ್ವರ ಇರ್ಲಿ, ಆ ಮನೆ ಇಡೀ ಒಂಥರ ಡಲ್ ಆಗ್ತದೆ. ಅದ ಕಾರಣ ಪ್ರತಿಯೊಬ್ರು ಹೇಳುವಾಗ ಜ್ವರ ಅಂತಲೇ ಹೇಳ್ತಾರೆ. 5 ಜನಕ್ಕೆ ಜ್ವರ ಬಂದದ್ದು ಬಿಟ್ಟು ಅಂತ ಆದ್ರೂ ನಮ್ಗೆ ಕೇಳುವಾಗ ಏನ್ ಅನ್ನಿಸ್ತದೆ, ಕಳೆದ 1 ತಿಂಗಳಿಂದ ಜ್ವರನೇ ಇದೆ ಅಂತ. ಒಬ್ಬರ ನಂತರ ಇನ್ನೊಬ್ಬರಿಗೆ ಬಂತು, ಒಬ್ಬರಿಗೆ ಬಂದು ಮತ್ತೊಬ್ಬರಿಗೆ ಬಂತು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವು ಮಾತಾಡ್ತಾ ಇಲ್ಲ. ಆದ ಕಾರಣ ನಮ್ಗೆ ತುಂಬಾನೇ ಜಾಸ್ತಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಓಕೆ ಈ ಹುಷಾರಿಜ್ಜಿ ಜ್ವರ ಅನ್ನುವಂತಹ ಒಂದು ಈ ಪದ ಏನಿದೆ ನಮ್ಮ ಮಂಗಳೂರಲ್ಲಿ ಕಾಮನ್ ಆಗಿದೆ ಅನ್ನುವಂಥದ್ದು. ಹಾಗಾಗಿ ಅನೇಕ ಕರೆಗಳು ಬರ್ತಾ ಇದೆ, ತಮ್ಮಗಳ ಕರೆಯನ್ನ ಸ್ವೀಕಾರ ಮಾಡ್ತೇನೆ. ತಮ್ಮಗಳ ಪ್ರಶ್ನೆಗಳಿಗೆ ಕೂಡ ಉತ್ತರ ಇದೆ. ಹಲೋ ಸರ್ ನಮಸ್ತೆ, ಪ್ರಥಮ ಕರೆ ಇದೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆ ಸರ್? ಹಲೋ ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್ ತಮ್ಮ ಡಾಕ್ಟರ್ಗೆ ಒಂದು ಪ್ರಶ್ನೆ ಇತ್ತು. ಅಂದ್ರೆ ಈಗ ಶೀತ ಜ್ವರ ಅಂದ್ರೆ ಎಲ್ಲ ಕಡೆನೂ ಕಾಮನ್ ಆಗಿದೆ ಸರಿ, ಆದ್ರೆ ಇದು ಹೆಚ್ಚು ಅಂದ್ರೆ ಎಫೆಕ್ಟ್ ಮಕ್ಕಳಿಗೆ ಆಗ್ತಾ ಇದೆ ಅಲ್ಲ ಸರ್. ಈ ಮಕ್ಕಳನ್ನು ಈಗ ಶಾಲೆಗೆ ಕಳಿಸ್ಲಿಕ್ಕೂ ಹೆದರಿಕೆ ಸರ್. ಅಂದ್ರೆ ಅದು ವೈರಲ್ ಫೀವರ್, ಒಬ್ಬರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಆಗ್ತದ, ಆ ಬಗ್ಗೆ ಕೇಳ್ಬೇಕಿತ್ತು ಸರ್ ಜೊತೆ. ಸರಿ, ತುಂಬಾ ಒಳ್ಳೆ. ಇನ್ನೊಂದು ಸರ್, ಇನ್ನೊಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಇದೀಗ ಜ್ವರ ಬಂದ್ರೆ ನಾವು ಈಗ ಹಾಸ್ಪಿಟ್ಲಿಗೆ ಹೋದ್ರೆ ಕೊರೋನಾ ಪಾಸಿಟಿವ್ ಅಂತೇಳಿ ನಮ್ಗೆ ರಿಪೋರ್ಟ್ ಕೊಡ್ತಾರೆ ಸರ್, ಅದು ಪಕ್ಕ. ಬಟ್ ಈಗ ಕೊರೋನಾ ಇಲ್ಲದೆ ಅದ್ರ ಜೊತೆಗೆ ನಮ್ಗೆ ಮಲೇರಿಯಾನ ಅಥವಾ ಡೆಂಗ್ಯೂ ಬಂದ್ರೆ ಅದ್ರ ಜೊತೆಗೆ ನಾವು ಟೆಸ್ಟ್ ಮಾಡ್ಬೇಕಾ, ಅದಕ್ಕೂ ಸಹ ಒಂದು ಉತ್ತರ ಕೊಡಿ ಸರ್. ತುಂಬಾ ತಾರ್ಕಿಕವಾದ ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದಾಗಿ ಅವ್ರು ಕೇಳಿದ ಪ್ರಶ್ನೆ, ಮಕ್ಕಳಿಗೆ ಜ್ವರ ಬಂದ್ರೆ ತೊಂದರೆ ಆಗ್ತಾ ಇದೆಯಾ ಅಂತ. ಆ ರೀತಿ ಖಂಡಿತ ಕಾಣ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿ ಕೂಡ ಆಸ್ಪತ್ರೆಯಲ್ಲಿ ಪಿಡಿಯಾಟ್ರಿಕ್ ವಾರ್ಡ್ ಅಥವಾ ಮಕ್ಕಳ ವಿಭಾಗದಲ್ಲಿ ಏರುಗತಿಯಲ್ಲಿ ಅಡ್ಮಿಷನ್ ಆಗ್ತಾ ಇಲ್ಲ. ಸೊ ಅದು ಖಂಡಿತ ಏನ್ ಸೂಚಿಸ್ತಾ ಇದೆ ಅಂತ ಹೇಳಿ ಮಕ್ಕಳಿಗೆ ತೊಂದರೆ ಆಗ್ತಾ ಇಲ್ಲ ಅನ್ನೋದನ್ನು. ಮಕ್ಕಳನ್ನು ಶಾಲೆಗೆ ಕಳಿಸಬಹುದಾ ಅಂತ ಕೇಳೋ ಪ್ರಶ್ನೆ ಅಂತ ಹೇಳಿದ್ರೆ ಖಂಡಿತ ಕಳಿಸಬಾರದು. ಖಂಡಿತ ಕಳಿಸಬಾರ್ದು. ಯಾಕೆಂತೇಳಿ ಯಾರಿಗೆ ಜ್ವರ ಬರ್ತಾ ಇದೆ ಅಥವಾ ಜ್ವರದ ಲಕ್ಷಣಗಳಿವೆ ಆ ಮಕ್ಕಳನ್ನು ಖಂಡಿತ ಕಳಿಸಬಾರ್ದು. ಯಾರ ಆರೋಗ್ಯವಂತವಾದ ಮಗು ಇದೆ ಅವರನ್ನು ನಮ್ಮ ಮಟ್ಟಿಗೆ ತಿಳಿಸಿ ಅವರಿಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೋವಿಡ್ ಅಥವಾ ಬೇರೆ ರೀತಿಯ ಕೋವಿಡ್ ಅಂತ ಅಲ್ಲ, ಯಾವುದೇ ವೈರಲ್ ಫ್ಲೂ ಹರಡುವುದು ಅದು ಕೋವಿಡ್ ರೀತಿಯಲ್ಲಿ ಅಥವಾ ನಮ್ಮ ಬಾಯಿಯಿಂದ, ಮುಖದಿಂದ, ಕಣ್ಣಿನಿಂದ ಅಥವಾ ಮೂಗಿನಿಂದ, ಬಾಯಿಯಿಂದ ಬರುವ ರಸದಿಂದ. ಅವುಗಳನ್ನು ತಪ್ಪಿಸ್ಬೇಕಾದ್ರೆ ಮಕ್ಕಳಿಗೆ ಹೇಳಿಕೊಡೋದು ಅಷ್ಟೊಂದು ಸುಲಭ ಅಲ್ಲ. ಆದರೂ ನಿಮ್ಮ ಶಾಲೆಯಲ್ಲಿ 5ಕ್ಕಿಂತ ಜಾಸ್ತಿ ಮಕ್ಕಳಿಗೆ ಶೀತ ಜ್ವರ ಇದ್ರೆ ಖಂಡಿತ ಸರ್ಕಾರವೇ ಅದು ಕೋವಿಡ್ ಅಂತ ಆದ್ರೆ ನಿಲ್ಲಿಸ್ತದೆ. ಅಲ್ಲ, ನೀವಾಗಿ ನಿಮ್ಮ ಮಗುವಿಗೆ ಶೀತ ಜ್ವರ ಇದ್ರೆ 100ಕ್ಕೆ 100 ಕಳಿಸ್ಬೇಡಿ. ಆದ್ರೆ ಮಕ್ಕಳಿಗೆ ಶೀತ ಜ್ವರ ಬಂದು ತೊಂದರೆಗೀಡಾಗುವ ಪರಿಸ್ಥಿತಿ ತುಂಬಾನೇ ಕಮ್ಮಿ ಇದೆ. ಖಂಡಿತ ನಮ್ಮಲ್ಲಿ ಅಂತ ಪರಿಸ್ಥಿತಿ ಈವರೆಗೆ ಕಂಡು ಬರ್ತಾ ಇಲ್ಲ. ಒಂದು. ಎರಡನೇದು ಅವ್ರು ಕೇಳ್ತಾ ಇರೋದು, ಈಗ ನಾವು ಡೆಂಗು ಮಲೇರಿಯಾದ ಬಗ್ಗೆ ಪರೀಕ್ಷೆ ಮಾಡಿಸ್ಬೇಡ್ವಾ? ಖಂಡಿತ ಒಳ್ಳೆಯ ಪ್ರಶ್ನೆ. ನೋಡಿ, ಮಂಗಳೂರು ಅಂತ ಹೇಳಿದ್ಮೇಲೆ ಮಲೇರಿಯಾದ ಬಗ್ಗೆ ಯೋಚಿಸಲೇಬೇಕು. ಯಾವುದೇ ಜ್ವರ ಬಿಟ್ಟು ಬರ್ತಾ ಇದೆ, ಚಳಿ ಬರ್ತಾ ಇದೆ, ಅಥವಾ ಶೀತ ಇದ್ದು ಕೂಡ ಚಳಿ ಬರ್ತಾ ಇದೆ, ತಲೆನೋವು ವಿಪರೀತ ಇದೆ ಅಂತ ಹೇಳಿದ್ರೆ ಖಂಡಿತ ಮಲೇರಿಯಾ ಟೆಸ್ಟ್ ಕೂಡ ಮಾಡಿಸ್ಲೇಬೇಕು. ಮತ್ತೆ ಅವ್ರು ಹೇಳಿದ್ದು ಕೋವಿಡ್ ಪಾಸಿಟಿವ್ ಬರ್ಬೋದು. ಕೋವಿಡ್ ಇದ್ರೆ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ ಬರುತ್ತೆ. ಈಗ ಸಾವಿರಾರು ಟೆಸ್ಟ್ ಆಗ್ತಾ ಇದೆ ದಿನ, ಪಾಸಿಟಿವ್ ಬರ್ತಾ ಇರೋದು ಸ್ವಲ್ಪನೇ. ಶೀತ ಜ್ವರ ಇದ್ರೆ ಅದು ಕೂಡ ಖಂಡಿತ ಇಲ್ಲ. ನಮ್ಮಲ್ಲಿ ಪಾಸಿಟಿವಿಟಿ ರೇಟ್ ಇರ್ತಾ ಇರೋದು ಇನ್ನೂ ಕೂಡ 5-6 ಇದೆ. 5-6 ಅಂತೇಳಿ 100ರಲ್ಲಿ 5 ಜನಕ್ಕೆ ಮಾತ್ರ ಪಾಸಿಟಿವ್ ಆಗ್ತಾ ಇದೆ. ಉಳಿದ 95 ಜನ ನೆಗೆಟಿವ್ ಇದ್ದಾರೆ. ಸೊ ಆ ಮಾತನ್ನು ನಾನು ಒಪ್ಪಲ್ಲ. ಶೀತ ಜ್ವರ ಇದ್ದವರು ಟೆಸ್ಟ್ ಮಾಡಿದಾಗ ಅಲ್ಲಿ ಪಾಸಿಟಿವ್ ಬರೋದಂತೂ ಸರ್ವೇ ಸಾಮಾನ್ಯ ಆಗಿದೆ ಇಲ್ಲ. ಆ ರೀತಿ ಆಗ್ತಾ ಇದ್ರೆ 100ರಲ್ಲಿ 50 ಜನ ಕೂಡ ಪಾಸಿಟಿವ್ ಬರ್ತಬೇಕಿತ್ತು. ಅಟ್ಲೀಸ್ಟ್ 100 ಶೀತ ಜ್ವರದವರಂತ ಪರೀಕ್ಷೆ ಮಾಡುವಾಗ 50 ಜನರಿಗೆ ಪಾಸಿಟಿವ್ ಬರ್ತಾ ಇದ್ರೆ ನಾವು ಆ ಮಾತನ್ನು ಒಪ್ಪಬಹುದಿತ್ತು. ಈಗ ಶೀತ ಜ್ವರ ಇದ್ದವರು ಕೂಡ ಡಿಟೆಕ್ಟ್ ಮಾಡಿದಾಗ ಅಲ್ಲಿ ಖಂಡಿತ ಕೋವಿಡ್ ಇಲ್ಲದ ಜನ ಕೂಡ ತುಂಬಾನೇ ಇದ್ದಾರೆ. ಈಗ ಯಾರಿಗೆ ಶೀತ ಜ್ವರ ಇದೆ ಅವರೆಲ್ಲರೂ ಕೋವಿಡ್ ಪಾಸಿಟಿವ್ ಅಂತ ಬರ್ಲಿಕ್ಕಿಲ್ಲ, ಸಾಧ್ಯವೂ ಇಲ್ಲ. ಯಾರಲ್ಲಿ ಕೋವಿಡ್ ರೀತಿಯ ವೈರಸ್ ಇರುತ್ತೆ, ಕೋವಿಡ್ ಅಲ್ಲಿ ಹಲವಾರು ಪ್ರಭೇದಗಳಿವೆ. ಈಗ ಒಮಿಕ್ರಾನ್ ಇರ್ಬೋದು, ಡೆಲ್ಟಾ ಇರ್ಬೋದು, ಡೆಲ್ಟಾ ಪ್ಲಸ್ ಇರ್ಬೋದು, ಆಲ್ಫಾ ಇರ್ಬೋದು, ಬೀಟಾ ಇರ್ಬೋದು, ಗಾಮಾ ಇರ್ಬೋದು, ಇನ್ನೂ ಹಲವಾರು ಪ್ರಭೇದಗಳಿವೆ. ನಾವಿನ್ನೂ ಅದರ ಬಗ್ಗೆ ಇನ್ನೂ ತಿಳಿಬೇಕಷ್ಟೇ. ಸೊ ಇವುಗಳಲ್ಲಿ ಯಾವ್ದಾದ್ರು ಒಂದು ತಮ್ಮನ್ನು ಆವರಿಸಿದ್ರೆ ಅದು ಪಾಸಿಟಿವ್ ಬರ್ಲೂಬಹುದು. ಆದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದು, ಅದು ಶೀತ ಜ್ವರ ಆಗ್ಲಿ ಅಥವಾ ಯಾವುದೇ ಜ್ವರ ಆಗ್ಲಿ, 48 ಗಂಟೆಯಲ್ಲಿ ಜ್ವರ ಬಿಡ್ತಾ ಇಲ್ಲ, ಮತ್ತೆ ಏರುಗತಿಯಲ್ಲಿ ಹೋಗ್ತಾ ಇದೆ, ಈ ತರ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ತಲೆ ಸುತ್ತುವಿಕೆ ಇರಬಹುದು, ಅಥವಾ ಬೆಡ್ಡಿಂದ
ಹಾಸಿಗೆಯಿಂದ ಏಳಲಾಗದಂತ ನೋವಿರ್ಬೋದು, ಇವುಗಳನ್ನೆಲ್ಲ ಕಂಡು ಬಂದ್ರೆ, ಈಗ ಯಾರು ಮೇಡಮ್ ಅವ್ರು ಕೇಳಿದ ಹಾಗೆ ನಾವು ಬೇರೆ ಟೆಸ್ಟ್ ಮಾಡೋ ಅಗತ್ಯ ಇಲ್ವಾ? ಖಂಡಿತ ಇದೆ. ಇಂಥ ಪರಿಸ್ಥಿತಿ, ಜ್ವರ ಬಿಡ್ತಾ ಇಲ್ಲ, 2 ದಿವಸ ನಂತರ ಕೂಡ ಮತ್ತೆ ಜ್ವರ ಬರ್ತಾ ಇದೆ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಂತ ಪರಿಸ್ಥಿತಿಯಲ್ಲಿ ನೀವು ಖಂಡಿತ ಉಳಿದ ಪರೀಕ್ಷೆಗಳನ್ನು ಕೂಡ ಮಾಡಲೇಬೇಕಾಗತ್ತೆ. ಕೇವಲ ಇದು ಶೀತ ಜ್ವರ ಇರ್ಬೋದು ಅಥವಾ ಕೋವಿಡ್ ರೀತಿಯ ಜ್ವರ ಇರ್ಬೋದು, ಇದೇನಾಗುದಿಲ್ಲ ಅನ್ನುವ ಪರಿಕಲ್ಪನೆಯಲ್ಲಿ ಕೂತ್ಕೊಳ್ಳೋದು ಖಂಡಿತ ತಪ್ಪು. ಓಕೆ ಸರ್, ತಾವು ಹೇಳಿದಾಗ ಈ ವೈರಲ್ ಫೀವರ್ ಅಂತ ಬಂದಾಗ ಒಂದು 3 ದಿನ ಇರಬಹುದು, ಮ್ಯಾಕ್ಸ್ ಅಂತ ಹೇಳಿದ್ರೆ 7 ದಿನಗಳು, 3 ದಿನಗಳ ಕಾಲ ಈ ಒಂದು ಗುಣಲಕ್ಷಣಗಳು ಇರುತ್ತೆ, ರೋಗ ಲಕ್ಷಣಗಳು ಇರುತ್ತೆ ಅನ್ನುವಂಥದ್ದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾ ಅಂತ ಬ್ಲಡ್ ಟೆಸ್ಟ್ ಮಾಡಿದಾಗ ಯಾವಾಗ ಮಾಡಬೇಕು, ಮಾಡಬಾರದು ಅನ್ನೋದು, ಯಾಕಂದ್ರೆ ಇಲ್ಲೂ ಕೂಡ ಡಾಕ್ಟರ್ಗಳಲ್ಲೂ ಕೂಡ ಇರುವಂತಹ ಒಂದು ಕನ್ಫ್ಯೂಷನ್ಸ್. ಯಾಕಂದ್ರೆ ಡಾಕ್ಟರ್ಗಳು ಹೇಳ್ತಾರೆ ಬೇಡ ಅನ್ನೋದಂದ್ರೆ, ಯಾರೋ ಒಬ್ರು ಹೇಳ್ತಾರೆ ಇಲ್ಲ ಬ್ಲಡ್ ಟೆಸ್ಟ್ ಮಾಡಿಸಬೇಕು ಅನ್ನೋದು. ಇಲ್ಲ, ಅದೇ ಈಗ ಖಂಡಿತವಾಗಿಯೂ 48 ಗಂಟೆಗಳ ಜ್ವರವನ್ನು ತಾವು ನೋಡ್ಲೇಬೇಕು. ನಿಮಗೆ ಜ್ವರ ಬಂದ ತಕ್ಷಣ ಓಡಿ ಹೋಗಿ ಪರೀಕ್ಷೆ ಮಾಡಿದ್ರೆ ಸಾಕಷ್ಟು ಸಮಯದಲ್ಲಿ ಕೆಲವೊಂದಷ್ಟು ಕಾಯಿಲೆಗಳು ಮಿಸ್ ಆಗುವ ಸಾಧ್ಯತೆ ಇರ್ತದೆ. ಈಗ ಮಲೇರಿಯಾನೇ ಬಂದು ಬಿಟ್ಟು ಒಂದು ಸಲ ಅದು ರಕ್ತಕ್ಕೆ ಬಂದು ಪ್ಯಾರಾಸೈಟ್ ಒಂದೊಂದ್ಸಲ ಬರ್ಬೇಕಾದ್ರೆ ಇಟ್ ಟೇಕ್ಸ್ ಅರೌಂಡ್ 24 to 48 hours ಡಿಪೆಂಡಿಂಗ್ ಆನ್ ದ ವೆರೈಟಿ. ಸೊ ನೀವು ಇವತ್ತು ಸ್ಟಾರ್ಟ್ ಆದಷ್ಟೇ ಈಗಲೇ ಹೋಗಿ ಪರೀಕ್ಷೆ ಮಾಡಿದ್ರೆ ಕೆಲವೊಂದು ಸಲ ನಿಮಗೆ ನೆಗೆಟಿವ್ ಬರೋ ಸಾಧ್ಯತೆ ಕೂಡ ಇರ್ತದೆ. ಸೊ 2 ದಿವಸಗಳ ಕಾಲ ಸರಿಯಾದ ಆರಾಮ, ಸರಿಯಾದ ನಿದ್ದೆ ಹಾಗೂ ಸರಿಯಾದ ದ್ರವಾಹಾರ ಇವುಗಳನ್ನು ಪಡ್ಕೊಂಡು ಆರಾಮ ಮಾಡಿ, ನಂತರ ಕೂಡ ನಿಮ್ಮ ಜ್ವರ ಬಿಡ್ತಾ ಇಲ್ಲ, ಜ್ವರ ಜಾಸ್ತಿ ಆಗ್ತಾ ಇದೆ, ತೊಂದರೆಗಳು ಅಥವಾ ಬೇರೆ ರೀತಿಯ ತೊಂದರೆಗಳು ಬರ್ತಾ ಇದೆ ಅಂತ ಆದ್ರೆ ಖಂಡಿತವಾಗಿ ನೀವು ವೈದ್ಯರನ್ನು ಭೇಟಿಯಾಗಿ ವೈದ್ಯರ ಸಲಹೆ ಮೇರೆಗೆ, ಈಗ ಮಂಗಳೂರು ಬಂದರೆ ಅಲ್ಲಿಂದ ಒಬ್ಬ ವ್ಯಕ್ತಿ ಬರ್ತಾರೆ, ಅವರಿಗೆ ಚಳಿ ಜ್ವರ ಬರ್ತಾ ಇದೆ, ಖಂಡಿತ ನಾವು ಮಲೇರಿಯಾದ ಬಗ್ಗೆ ಯೋಚಿಸ್ತೇವೆ. ಸುಳ್ಯದಲ್ಲಿ ಒಬ್ಬರಿಗೆ ಜ್ವರ ಬರ್ತಾ ಇದೆ, ಸುಳ್ಯ ತಾಲೂಕಲ್ಲಿ ಒಬ್ಬರಿಗೆ ಜ್ವರ ಬರ್ತಾ ಇದೆ, ಅಲ್ಲಿ ಅವನಿಗೆ ಚಳಿ ಜ್ವರ ಬರ್ತಾ ಇದೆ, ಆಗ ಮಲೇರಿಯಾದ ಬಗ್ಗೆ ಯೋಚಿಸುದು ಮತ್ತೆ, ಯಾಕಂದ್ರೆ ಆ ಜಾಗದಲ್ಲಿ ಮಲೇರಿಯಾ ಅಷ್ಟೊಂದು ಜಾಸ್ತಿ ಇರುವುದಿಲ್ಲ. ಸೊ ಆಯಾಯ ಜಾಗದ ವೈದ್ಯರು, ಅಲ್ಲಿಯ ವೈದ್ಯಾಧಿಕಾರಿಗಳು ಅಥವಾ ಅಲ್ಲಿಯ ಸರ್ಕಾರಿ ವೈದ್ಯರು ಇರ್ಬೋದು, ಖಾಸಗಿ ವೈದ್ಯರು ಇರ್ಬೋದು, ಅವರು ತೀರ್ಮಾನಿಸ್ತಾರೆ. ಅವ್ರಿಗೆ ಗೊತ್ತಿರ್ತದೆ ನನ್ನ ಏರಿಯಾದಲ್ಲಿ ಯಾವ ರೀತಿಯ ಜ್ವರ ಜಾಸ್ತಿಯಾಗಿ ಹರಡ್ತಾ ಇದೆ, ಶೀತ ಜ್ವರ ಇದೆಯಾ, ಕೋವಿಡ್ ಇದೆಯಾ, ಅಕ್ಕಪಕ್ಕದಲ್ಲಿ ಇಲಿ ಜ್ವರ ಇದೆಯಾ, ಅದಕ್ಕೆ ಅನುಗುಣವಾಗಿ ಅವನು ಪರೀಕ್ಷೆ ಮಾಡಬೇಕೆ ಹೊರತು ಬರುವವರನ್ನೆಲ್ಲ ಒಂದೇ ತಕ್ಕಡಿಯಲ್ಲಿಟ್ಟು ಕೋವಿಡ್ ಅನ್ನುವ ಮಾತು ಯೋಚಿಸುವುದು ಖಂಡಿತ ತಪ್ಪು. ಆ ರೀತಿ ಯೋಚನೆ ಮಾಡ್ಲಿಕ್ಕೆ ಮಾಡಲೇಬಾರದು. ಎಸ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಬಂಟ್ವಾಳದಿಂದ ಶೇಖರ್ ಪೂಜಾರಿ ಮಾತಾಡೋದು. ಶೇಖರ್ ಪೂಜಾರಿ ಬಂಟ್ವಾಳದಿಂದ. ಹಲೋ ಸರ್, ನೋಡಿ ಇದು ಈ ಸಲ ಜ್ವರ ಬಂತಲ್ಲ, ಅದು ವಾತಾವರಣ ಜ್ವರ, ಅದು ಏನಿಲ್ಲ. ಯಾಕೆಂದ್ರೆ ಅದು ಮತ್ತೆ ತಗೊಳ್ಬೇಕು. ಯಾಕೆಂದ್ರೆ ಒಂದು ಜ್ವರ ಬಿಟ್ಟಿದ್ರೆ ಮತ್ತೆ ಒಂದು 15 ದಿನ ನಂತರ ವಾಪಸ್ ಬರ್ತದೆ. ಕ್ಲಿಯರ್ ಆಗಿ ನಾವು ಜ್ವರಕ್ಕೆ ಮದ್ದು ಸ್ವಲ್ಪ ತಗೊಳ್ಬೇಕು, ನಾರ್ಮಲ್ ಅಂತ ಬಿಡಬಾರ್ದು. ಮತ್ತೆ ಇಲ್ಲಾದ್ರೆ ಸೀರಿಯಸ್ ಮಾಡ್ತದೆ ಇದು ವಾತಾವರಣ ಜ್ವರ, ಮತ್ತೆ ಪ್ರಾಣಕ್ಕೆ ಏನು ಅಪಾಯ ಇಲ್ಲದ್ರೆ. ತಮ್ಗೆ ಏನು ಅನುಭವ ಆಗಿದೆಯಾ ಸರ್? ಹೌದು ಸರ್, ನನಗೆ ಒಂದಿದೆ. ನಾವು ಲಸಿಕೆ ತಗೊಂಡಲ್ಲ, ಲಸಿಕೆ ತಗೊಂಡ ನಂತರ ನನಗೆ ಬಂತು ಜ್ವರ ಬಂತು ಅಂದ್ರೆ ನಾವು ಮತ್ತೆ 2 ಮಾತ್ರೆ ಕೊಡ್ತಾರೆ, ತಿಂದು ಬಿಟ್ಟೆವೆ, ಹೋಗ್ತದೆ. ಅದು ಹೋಯ್ತು. ಮತ್ತೆ ಒಂದು 3 ದಿನ ನಂತರ ವಾಪಸ್ ಬಂತು. ವಾಪಸ್ ಬರುವಾಗ ನಾವು 2 ಸಲ ತಂದೆ ಮದ್ದು ತಂದೆ ಡಾಕ್ಟರ್ ಹತ್ರ. ಸರಿ ಆಯ್ತು. ಸರಿಯಾದ ನಂತರ ಮತ್ತೆ ಒಂದು 15 ದಿನ ನಂತರ ವಾಪಸ್ ಜ್ವರ ಆಯ್ತು. ಅದಕ್ಕೆ ನಾವು ಮದ್ದು ತಗೊಳ್ಬೇಕು. ಮತ್ತೆ ಅದೇಂತ ಗೊತ್ತು, ತಲೆ ನೋವು ಆಗುದು, ಮೇಕೈ ನೋವು, ಮತ್ತೆ ಜ್ವರ ನಾರ್ಮಲ್ ಆಗಿ ಜ್ವರ ಬರುದು, ಮತ್ತೆ ಇದು ಎಲರ್ಜಿ ಚೆಮ್ಮ ಬರ್ತದಲ್ಲ, ಅದು ಮಾತ್ರ ಜಾಗ್ರತೆ ಮಾಡ್ಬೇಕು. ಅದು ಬಂದ್ರೆ ಮಾತ್ರ ಜಾಸ್ತಿ ಬರ್ತದೆ, ಮತ್ತೆ ಇನ್ನೊಂದು ಮತ್ತೆ ಎಲರ್ಜಿ ಶೀತ. ಮೊದಲನೇದಾಗಿ ಅವರು ಪಾಪ 2-3 ಸಲ ಜ್ವರ ಬಂದು ಸಫರ್ ಆದ ಹಾಗೆ ಕಾಣ್ತಾ ಇದೆ. ಮೊದಲನೇದಾಗಿ ಏನು ಅಂತ ಹೇಳಿದ್ರೆ ನೋಡಿ, ಈ ಸೀಸನ್ ಕಳೆದ ಈ ಡಿಸೆಂಬರ್ 15ರಿಂದ ನಾವು ಫೆಬ್ರವರಿ 15ರವರೆಗೆ ಪ್ರತಿ ವರ್ಷ ನಾವು ಈ ವೈರಲ್ ಫ್ಲೂ ಅನ್ನು ನೋಡ್ತೀವಿ. ಪ್ರತಿ ವರ್ಷನೂ ಇದಿರತ್ತೆ, ಇದೇ ಟೈಮ್ ಅಲ್ಲಿ ಇರುತ್ತೆ. ಇದು ಸೀಸನಲ್ ಫೀವರ್ ಅಂತ ಹೇಳ್ತೇವೆ. ಈ ಟೈಮ್ ಅಲ್ಲಿ ಖಂಡಿತವಾಗಿ ಇರುತ್ತೆ. ತಾವು ಈ ಬಗ್ಗೆ ಮತ್ತೆ ಒಂದ್ ಸ್ವಲ್ಪ ವೈದ್ಯರಲ್ಲಿ ಅಥವಾ ಫಾರ್ಮಸಿಯಲ್ಲಿ ಕೇಳಿದ್ರೆ ಅವ್ರು ಹೇಳ್ತಾರೆ ಈ ಸಲ ಪ್ರತಿ ವರ್ಷನೂ ಇರುವುದೇ ಇದು. ಈಗ ಮೇ ಜೂನ್ ಟೈಮಲ್ಲಿ ಯಾಕೆ ಮಲೇರಿಯಾ ಜಾಸ್ತಿ ಇರ್ತದೆ, ಅದೇ ರೀತಿಯಲ್ಲಿ ಶೀತ ಜ್ವರ ಈ ಟೈಮಲ್ಲಿ. ಆಗ ಹವಾಮಾನ ಕೂಡ ಅದೇ ರೀತಿ ಇರ್ತದೆ. ಬೆಳಿಗ್ಗೆ ನೀವು ಆಗಾಗ್ಲೇ ಟಿವಿಯಲ್ಲಿ ತೋರಿಸಿದ್ರೆ ಬೆಳಿಗ್ಗೆ ತುಂಬಾ ಚಳಿ ಇರ್ತದೆ, ಮಧ್ಯಾಹ್ನ ಹೊತ್ತು ಬಿಸಿಲು ಬರುತ್ತೆ, ಮತ್ತೆ ಸಂಜೆ ಹೊತ್ತು ಚಳಿ ಇರುತ್ತೆ. ಸೊ ಈ ರೀತಿಯ ವಾತಾವರಣ ವೈಪರೀತ್ಯ ಆಗುವಾಗ ಒಂದಷ್ಟು ವೈರಸ್ ಕಾಯಿಲೆಗಳ ಉಲ್ಬಣ ಆಗುವುದು ಸಹಜ. ಅದು ಈ ಮೊದಲು ಇದೆ, ಈಗಲೂ ಇದೆ.
ಇನ್ನೊಂದು ಅಂತ ಹೇಳಿದ್ರೆ ಅವರು ಹೇಳಿದ್ದು ಒಂದು ಜ್ವರ ಬಂದ್ರೆ ನೆಗ್ಲೆಕ್ಟ್ ಮಾಡಬಾರ್ದು, ಇನ್ನೊಂದ್ಸಲ ಬರ್ಬೋದು. ನೋಡಿ, ವೈರಲ್ ಫೀವರ್ ಅಥವಾ ಶೀತ ಜ್ವರ ಅನ್ನೋದು ತುಂಬಾ ರೀತಿಯ ವೈರಸ್ ಇಂದ ಬರುತ್ತೆ. ಕೋವಿಡ್ ಅಲ್ಲೇ ಸಾಧಾರಣ ನಮ್ಗೆ 10-25 ವೆರೈಟಿ ಇದೆ. ಕೋವಿಡ್ ಅಲ್ಲದೆ ಇನ್ನೂ ಹಲವಾರು ಬೇರೆ 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 ರೀತಿಯ ವೈರಸ್ಗಳಿವೆ. ಯಾವ್ದ್ರಿಂದ ಶೀತ ಜ್ವರ ಬರ್ಬೋದು. ಶೀತ ಜ್ವರ ಬರೋದು ಕೇವಲ ಕೋವಿಡ್ ವೈರಸ್ ಇಂದ ಅಲ್ಲ, ತುಂಬಾನೇ ವೈರಸ್ಗಳಿವೆ. ಸೊ ಈ ಎಲ್ಲಾ ವೈರಸ್ಗಳು ಒಂದು ವೈರಸ್ಸಿನ ಒಂದು ಪ್ರಭೇದದಿಂದ ಒಂದು ಸಲ ಜ್ವರ ಬಂದ್ರೆ ಆ ವೈರಸ್ಸಿನಿಂದ ಆ ಪ್ರಭೇದಕ್ಕೆ ಒಂದು ಸ್ವಲ್ಪ ಸಮಯಕ್ಕೆ ನಿಮ್ಗೆ ಇಮ್ಯುನಿಟಿ ಬರುತ್ತೆ, ಮತ್ತೆ ಬರಲ್ಲ. ಆದ್ರೆ ಬೇರೆ ಒಂದು ವೈರಸ್ ಶೀತ ಜ್ವರ ಕೊಡುವಂತದ್ದು ನಿಮ್ಮ ದೇಹಕ್ಕೆ ತಗಲಿದ್ರೆ ಆಗ ಮತ್ತೆ ಜ್ವರ ಬರುವ ಸಾಧ್ಯತೆ ಇರ್ತದೆ. ಆದ ಕಾರಣ ಒಂದು ಸಲ ಜ್ವರ ಬಂತು ಹೋಯ್ತು ನನಗೆ ಪುನಃ ಬರುವುದಿಲ್ಲ ಅನ್ನೋದು ತಪ್ಪು. 15ರಿಂದ 1 ತಿಂಗಳವರೆಗೆ ಮತ್ತೆ ಮತ್ತೆ ಬರ್ತಾನೆ ಹೋಗ್ಬೋದು, ಬೇರೆ ಬೇರೆ ಶೀತ ಜ್ವರ ಬರ್ಬೋದು. ಈಗ ಒಂದ್ಸಲ ಜ್ವರ ಬಂತು, ಆತ ತಾವು ಹೇಳಿದಾಗ ಈ ಒಂದು ವೆದರ್ ನಲ್ಲಿ ಒಂದು ಜ್ವರ ಬಂತು, 5 ದಿನಗಳಾಯ್ತು, ತದನಂತರ ಆತ ಚೇತರಿಸಿಕೊಂಡಿದ್ದಾನೆ. ಆತ ಇನ್ನೂ ಕೂಡ ನನಗೆ ಜ್ವರ ಬಂದು ಹೋಯ್ತು ಅನ್ನುವಂತ ನಿಟ್ಟಿನಲ್ಲಿ ಖುಷಿಯಲ್ಲಿರ್ಬೇಕಾ ಅಥವಾ ಇನ್ನೂ ಕೂಡ ಇಲ್ಲ? ಅವನು ಈಗ ಮೊದಲನೇದಾಗಿ ಏನು ಶೀತ ಜ್ವರ ಹೇಗೆ ಹರಡ್ತದೆ? ಯಾಕಂದ್ರೆ ಈ ಹಿಂದೆ ಸರ್, ಯಾಕಂದ್ರೆ ಈ ಹಿಂದೆ ಒಂದ್ಸಲ ಜ್ವರ ಬಂದ್ಮೇಲೆ ಅದು ಜ್ವರ ಬರುವಂತದ್ದು ಒಂದು 6 ತಿಂಗಳು ಅಥವಾ 1 ವರ್ಷ ಆದ್ಮೇಲೆ ಆ ರೀತಿಯ ಒಂದು ಆ ಪರ್ಟಿಕ್ಯುಲರ್ ಪ್ರಭೇದ ಆ ವೈರಸ್ ನಿಂದ ಬರುವುದು ಖಂಡಿತ 6ರಿಂದ 1 ತಿಂಗಳು ಮುಂದೆ ಹೋಗ್ಬೋದು. ಆದ್ರೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ವೈರಸ್ಗಳು, ಬೇರೆ ಆ ವೈರಸ್ ಅಲ್ಲಿ ಬೇರೆ ಬೇರೆ ಪ್ರಭೇದಗಳು ಮತ್ತೆ ಮತ್ತೆ ಆವರಿಸಿ ನಿಮ್ಗೆ ಹೊಸದಾಗಿ ಇನ್ಫೆಕ್ಷನ್ ಮಾಡೋ ಸಾಧ್ಯತೆ ಇರುವುದರಿಂದ ಒಂದು ಸಲ ಬಂದು ಹೋದ್ರು ಮತ್ತೆ ಇನ್ನೊಂದು ವೈರಸ್ ಇಂದ ಶೀತ ಜ್ವರ ಬರ್ಬೋದು. ಅದಕ್ಕೆ ಮುಖ್ಯವಾಗಿ ಏನು ನಾವು ಕೋವಿಡ್ ಅಲ್ಲಿ ಏನ್ ಹೇಳಿದ್ದೇವೆ, ನೀವು ಕೈಗಳನ್ನು ಸರಿ ತೊಳ್ಕೊಳ್ಳಿ, ಮಾಸ್ಕ್ ಅನ್ನು ಧರಿಸಿ ಅಗತ್ಯ ಇರುವಾಗ, ಅಂದ್ರೆ ಜನಜಂಗುಳಿ ಇರುವಲ್ಲಿ. ಹೊರಗಡೆ ಹೋಗಿ ಬಂದ ನಂತರ ಕೈಯನ್ನು ಸರಿ ತೊಳಿರಿ. ಯಾಕೆ ಕೈ ತೊಳಿ ಹೇಳ್ತೀವಿ ಅಂತ ಹೇಳಿದ್ರೆ, ಈ ಕೈ ಅನ್ನೋದು ಎಲ್ಲಕ್ಕಿಂತ ಸುಲಭವಾದ ಒಂದು ಮಾಧ್ಯಮ ನಮ್ಮ ಬಾಯಿ ಮತ್ತು ಮೂಗಿಗೆ ಈ ವೈರಸ್ ಅನ್ನು ತಗೊಂಡು ಹೋಗ್ಲಿಕ್ಕೆ. ನೀವು ನೋಡ್ತಾ ಇರ್ಬೋದು, ನಾವು ಸುಮ್ಮನೆ ಹಾಗೆ ಕೂತ್ಕೊಂಡು ಫ್ರೀ ಆಗಿರೋ ಒಂದ್ಸಲ ಬಾಯಿಗೆ ಕೈ ಹಾಕೊಳ್ತೀವಿ, ಮೂಗಿಗೆ ಕೈ ಹಾಕೊಳ್ತೀವಿ. ಅದಕ್ಕೆ ಮೊದಲು ಎಲ್ಲೋ ಮುಟ್ಟಿರ್ತೀವಿ, ಎಲ್ಲೋ ಒಂದು ಮೇಜನ್ನು ಮುಟ್ಟಿರ್ತೀವಿ. ಆ ಮೇಜಲ್ಲಿ ಇನ್ನೊಬ್ಬ ಯಾರೋ ಶೀತ ಜ್ವರದವ ಮುಟ್ಟಿರ್ಬೋದು, ಅಲ್ಲಿರುವ ವೈರಸ್ ಅನ್ನು ನೀವು ತಗೊಂಡು ನಿಮ್ಮ ಮೂಗು ಬಾಯಿಗೆ ಹಾಕಿಕೊಡ್ತೀವಿ. ಸೊ ಆದ ಕಾರಣ ನಿಮ್ಗೆ ಜ್ವರ ಬರ್ತದೆ. ಸೊ ಮೊದಲಿಗೆ ಬೇಕಾಗಿರೋದು ಪ್ರಿಕಾಷನ್. ಒಂದು, ನೀವು ಪ್ರಿಕಾಷನ್ ಮಾಡಬೇಕಾದ್ರೆ ಇನ್ನೊಂದು, ಯಾರಿಗೆ ಜ್ವರ ಬರ್ತಾ ಇದೆ ನೋಡಿ ಅವನು ಇದಕ್ಕಿಂತ ಜಾಸ್ತಿ ಪ್ರಿಕಾಷನ್ ಮಾಡ್ಬೇಕು. ಏನು ಅಂತ ಹೇಳಿದ್ರೆ, ನನಗೆ ಹೇಗಿದ್ರು ಜ್ವರ ಬಂತು, ನನ್ನಿಂದ ಇನ್ನೊಬ್ರಿಗೆ ಬರಬಾರ್ದು, ನನಗೆ ಹೇಗಿದ್ರು ಬಂದಾಯ್ತು, ನನ್ನಿಂದ ಇನ್ನೊಬ್ರಿಗೆ ಬರಬಾರ್ದು ಅನ್ನೋ ಒಂದು ಚಿಕ್ಕ ಮಾನಸಿಕ ಒಂದು ಸ್ಥಿತಿಯನ್ನು ಅವನು ಪಡ್ಕೊಂಡ್ರೆ ಖಂಡಿತವಾಗಿ ಜ್ವರವನ್ನು ಇನ್ನೊಬ್ರಿಗೆ ಹರಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ನನಗೆ ಬಂದು ಹೋಯ್ತು, ನಾನೀಗ ಸೇಫ್ ಆಗಿದ್ದೇನೆ, ನನ್ನಲ್ಲಿ ಜ್ವರ ಇಲ್ಲ ಅನ್ನೋ ಮನಸ್ಥಿತಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಬರ್ಲೇಬಾರ್ದು. ಇನ್ನೂ ಒಂದು 15ರಿಂದ 1 ತಿಂಗಳ ಕಾಲ ಖಂಡಿತವಾಗಿ ಗಮನಿಸಿದ್ರೆ ಸರ್, ಈ ರೀತಿ ಕೇಸ್ಗಳಾಗುತ್ತಾ? ಒಂದು ಬಂದ್ಮೇಲೆ ಒಂದು 15 ದಿನಗಳ ನಂತರ ಮತ್ತೆ ಅದೇ ವ್ಯಕ್ತಿಗೆ ಸಾಕಷ್ಟು ಈ ರೀತಿಯ ಪ್ರಕರಣಗಳಿವೆ. ಆದ ಕಾರಣವೇ ಅದನ್ನು ಹೇಳ್ತಾ ಇದ್ದೀನಿ. ಒಂದು ಸಲ ಈಗ ಎಷ್ಟೋ ಜನ ಹೇಳ್ತಾರೆ, ನನಗೆ ಒಂದ್ಸಲ ಕೋವಿಡ್ ಬಂತು, ಈಗ ಪುನಃ ಜ್ವರ ಬರ್ತಾ ಇದೆ, ನಾನೀಗ ಟೆಸ್ಟ್ ಮಾಡಲ್ಲ, ಟೆಸ್ಟ್ ಮಾಡಿದ್ರೆ ಮತ್ತೆ ಕೋವಿಡ್ ಇರ್ಬೋದು. ಇಲ್ಲ, ಮೊದಲನೇ ಸಲ ಕೋವಿಡ್ ಬಂದಿದೆ, ಈ ಸಲ ಬೇರೆ ಇನ್ನೊಂದು ಜ್ವರ ಬರ್ಬೋದು 15 ದಿವಸ ಅಥವಾ 1 ತಿಂಗಳಲ್ಲಿ. ಜ್ವರಗಳು ಶೀತ ಜ್ವರಗಳ ವೈರಸ್ಗಳು ಹಲವಾರು, ಒಂದೆರಡಲ್ಲ. ಸೊ ಒಂದರಿಂದ ಬಂದು ಹೋದ್ರೆ ಇನ್ನೊಂದರಿಂದ ಬರುತ್ತೆ. ಬೇಕಾಗಿರುವುದು ಯಾರು ಜ್ವರ ಬಂದಿದೆ ಆತನು ತನ್ನಿಂದ ಇನ್ನೊಬ್ಬರಿಗೆ ಹರಡದಂತೆ ನೋಡಿಕೊಳ್ಳುವುದು, ಹಾಗೂ ಯಾರಿಗೆ ಜ್ವರ ಇದೆ ಅವನಿಂದ ನೀವು ಪಡ್ಕೊಳ್ಳೋದಾಗೆ ನೋಡ್ಕೊಳ್ಳೋದು. ಈ 2 ಸಿಂಪಲ್ ಸ್ಟೆಪ್ಸ್ ಅನ್ನು ನಾವು ತಗೊಂಡ್ರೆ ಖಂಡಿತ ಇದನ್ನು ಕಮ್ಮಿ ಮಾಡ್ಕೋ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನಾನು ಸಾಜಿದ್ ಅಂತ ಹೇಳಿ ಮಾತಾಡೋದು ಸರ್. ನವೀನ್ ಸರ್ ಹತ್ರ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಸರ್. ತಾವು ಮಲೇರಿಯಾದ ಬಗ್ಗೆ ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಿ. ಮನೆ ಮನೆಗೆ ಹೋಗಿ ಒಂದು ಮಲೇರಿಯಾ ಎಲ್ಲಿ ಬಂತು ಅಲ್ಲಿ ಟೆಸ್ಟ್ ಎಲ್ಲ ಮಾಡಿಸ್ತಿದ್ದೀರಿ ಸರ್. ಹಾಗೆ ನಮ್ಮ ಈ ಒಂದು ಜ್ವರ, ಶೀತ ಜ್ವರ ಇಂಥ ಲಕ್ಷಣಗಳು ಕೆಲವರು ಮನೆಯಲ್ಲೇ ಇರ್ತಾರೆ ಸರ್. ಅಂದ್ರೆ ಮೆಡಿಸಿನ್ಗೆ ಸಹ ಹೋಗುದಿಲ್ಲ, ಅದು ತಕೊಳ್ಳಿಕ್ಕೂ ಹೋಗುದಿಲ್ಲ. ಜ್ವರ ಬಂದ್ರೆ ಡೋಲೋ 650 ಕುಡಿದು ಮನೆಯಲ್ಲೇ ನಿಲ್ತಾರೆ ಸರ್. ಅಂತವರಿಗೆ ತಮ್ಮಿಂದ ಅವರು ನಮ್ಮ ಸ್ಟಾಫ್ಗಳು ಮನೆ ಮನೆಗೆ ಹೋಗುವಾಗ ಒಂದು ಮಾಹಿತಿ ಕೊಟ್ಟರೆ ಒಂದು ಒಳ್ಳೇದಿತ್ತು ಸರ್. ಸರಿ ಅಮ್ಮ, ಓಕೆ ಓಕೆ ಓಕೆ. ಈಗ ಸರಿ, ತುಂಬಾ ಒಳ್ಳೆಯ ಇನ್ನೊಂದು ಕರೆ ಇದೆ ಸರ್, ಬರ್ತೇನೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಾನು ಸಾಯಿನಾಥ್ ಬೋಳೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್, ಮಾತಾಡಿ. ಇಲ್ಲ, ನಮ್ಮ ಇವರು ಅಧಿಕಾರಿಯವರು ತುಂಬಾ ಒಳ್ಳೆಯವರು. ಯಾಕೆಂತ ಹೇಳಿದ್ರೆ ನಾನು ಇವರ ಮುಂಚಿದ್ದು ಡಿಬೇಟ್ ಅನ್ನು ನೋಡಿದ್ದೇನೆ. ಸಲಹೆಯನ್ನು ಕೊಟ್ಟದ್ದು ಈಗ ಕೊಟ್ಟದ್ದು ಸಲಹೆ ಕರೆಕ್ಟ್. ಎಂತ ಹೇಳಿದ್ರೆ, ನಾವು ಕೈ ತೊಳಿಬೇಕಾದದ್ದು ನಿತಿನ್ ಅವರ ಮೇನ್ ಬೇಕಾದ ಪಾಯಿಂಟ್. ಒಮ್ಮೊಮ್ಮೆ ಎಂತ ಆಗ್ತದೆ ಅಂತ ಹೇಳಿದ್ರೆ,
ನಾವು ಸಭೆಗೆ ಹೋಗ್ತೇವೆ, ಸಭೆಗೆ ಹೋಗುವಾಗ ಒಂದು ಪ್ರಸಾದ ಕೊಟ್ಟರು, ನಾವು ಕೈ ತೊಳೆಯುವುದಿಲ್ಲ, ದೇವರ ಪ್ರಸಾದ ಅಂತ ಹೇಳಿ ತಗೊಳ್ತೇವೆ. ನಾವು ಅದಕ್ಕಿಂತ ಮುಂಚೆ ಯಾವುದನ್ನು ಮುಟ್ಟಿದ್ದೇವೆ ಯಾವುದನ್ನು ಮುಟ್ಲಿಲ್ಲ ಅಂತ ಹೇಳುವ ಭಾವನೆಯನ್ನು ನಾವು ತಿಳ್ಕೊಳ್ಳುದಿಲ್ಲ. ಇದು ನಾವು ಮಾಡ್ಬೇಕಾದ ಕರ್ತವ್ಯ. ಮತ್ತೊಂದು ಇನ್ನೊಂದು ಮಾಸ್ಕ್ ಮತ್ತು ಡಿಸ್ಟೆನ್ಸ್ ಇಲ್ಲ ಬೇಡ, ಆದ್ರೆ ಎಂತದ ದೇವರದೇ, ಆದ್ರೆ ಮಾಡುವವರು ಮಾಡಿ ಅಂತ ಹೇಳುವ ಒಂದು ನಂಗೆ ನವೀನ್ ಕುಲಾಲ್ ಅವರ ತುಂಬಾ ಒಂದು ಖುಷಿಯಾಗಿದೆ. ಲಾಸ್ಟ್ ಟೈಮ್ ನೀವು ಡಿಬೇಟ್ ಅಲ್ಲಿ ತುಂಬಾ ಒಳ್ಳೆ ಮಾತು ಮಾತಾಡಿದ್ರಿ. ಈಗ ಸ್ಟಾರ್ಟಿಂಗ್ ಅಲ್ಲೇ ನೀವು ಒಂದು ಮಾತು ಹೇಳಿದ್ರಿ, ಅದಕ್ಕೆ ನಾನು ನಿಮ್ಗೆ ಒಂದು ಉದಾಹರಣೆ ಕೊಟ್ಟದ್ದು. ಯಾಕೆಂತ ಹೇಳಿದ್ರೆ ನಾವು ಹೋಗುವ ದಾರಿಯಲ್ಲಿ ಇಲ್ಲಾದ್ರೆ ತಿನ್ನುವಾಗ ಸಹ ಈಗ ಖಾಲಿ ಕೈ ಮಾತ್ರ ತೊಳೆಯುದು, ಸಾಬೂನಲ್ಲಿ ತೊಳೆಯುವುದಿಲ್ಲ. ನಿಜ ನಿಜ ನಿಜ. ಓಕೆ ಓಕೆ ಓಕೆ. ಎಸ್ ಸರ್, ಎಸ್ ಸರ್. ಓಕೆ, ಧನ್ಯವಾದ ಸರ್. ಸಾಯಿನಾಥ್ ಬೋಳರ್ ಅವರಿಗೆ ಧನ್ಯವಾದಗಳು. ಇವರಿಬ್ರು ಹೇಳಿದ್ದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಕೈ ತೊಳೆಯುವುದು, ಮಾಸ್ಕ್ ಹಾಕುವುದು ಹಾಗೂ ಶೀತ ಜ್ವರ ಬರುವಾಗ ಏನ್ ಮಾಡ್ಬೇಕು. ಯಾಕಂದ್ರೆ ಸರ್ ಈ ಕೈ ತೊಳೆದು ಮಾಸ್ಕ್ ಹಾಕುವಂತದ್ದು ಈಗ ಬಂದಿರೋದು, ಕೊರೋನಾದಿಂದ ನಾವು ಈ ಒಂದು ಪ್ರವೃತ್ತಿಯನ್ನ ಸ್ಟಾರ್ಟ್ ಮಾಡಿರುವಂತದ್ದು. ಆದ್ರೆ ಶೀತ ಜ್ವರ ಅನ್ನೋದು ಈ ಹಿಂದಿನಿಂದಲೂ ಕೂಡ ಇದ್ದಿರುವ, ಮೊದಲು ಏನ್ ಸಂಬಂಧ? ಮೊದಲು ಕೂಡ ಶೀತ ಜ್ವರ ಇರುವಾಗ ಶೀತ ಆದ ವ್ಯಕ್ತಿ, ಈಗ ಅವನು ಶೀತ ಆಗಿರ್ತದೆ, ಮೂಗಿಂದೆಲ್ಲ ಇದ್ರದ್ದು ಸುರಿತಾ ಇರ್ತದೆ, ಮೂಗಿಂದ ನೀರು ಸುರಿತದೆ, ಬಾಯಿಂದ ನೀರು ಸುರಿತದೆ, ಲೋಳೆ ಸುರಿತದೆ. ಸೊ ಹೆಚ್ಚಾಗಿ ನೀವು ನೋಡಬಹುದು ಸಾಕಷ್ಟು ಜನ ತೆಗೆದು ಇದ್ದಲ್ಲೆಲ್ಲ ಇತ್ತಿನ ಪುರ ರೇಂಕಾವನಿ ಅಂತ ಹೇಳ್ತಾರೆ, ಇತ್ತಿನ ಪುರ ರೇಂಕಾವನಿ ಅಂತ. ಸೊ ಇದ್ದಲ್ಲೆಲ್ಲ ಅದನ್ನ ತಾಗಿಸುವ ಬದ್ರು ನೀವು ಒಂದು ಸರಿಯಾದ ಖರ್ಚು ಪಡ್ಕೊಂಡು ನಿಮ್ಮ ದೇಹದಿಂದ ಬರುವಂತ ದ್ರವಗಳಲ್ಲಿ ಬರುವಂತ ಈ ರೀತಿಯ ರೋಗ ಮಿಶ್ರಿತ ದ್ರವವನ್ನು ಇದ್ದಲ್ಲೆಲ್ಲ ತಾಗಿಸಬೇಡಿ ಮೊದಲನೇದಾಗಿ. ಎರಡನೇದಾಗಿ ಅದು ಮೊದಲು ಶೀತ ಜ್ವರ ಇರುವಾಗ ಇದೇ ವ್ಯವಸ್ಥೆ ಇತ್ತು. ಮೊದಲು ಕೂಡ ಹೆಚ್ಚಾಗಿ ಯಾರಿಗೆ ಶೀತ ಜ್ವರ ಬರ್ತಿತ್ತು ನೋಡಿ, ತಾಯಿಗೆ ಬಂದ್ರೆ ಮಗುಗೆ, ಮಗುಗೆ ಬಂದ್ರೆ ತಾಯಿಗೆ. ಯಾರು ತುಂಬಾ ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಅಥವಾ ಅವರಿಗೆ ಆ ಕಾಂಟ್ಯಾಕ್ಟ್ ಅನ್ನು ಬ್ರೇಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ಚಿಕ್ಕ ಮಗು ಜ್ವರ ಬಂದಿದೆ, ತಾಯಿ ಬಿಟ್ಬಿಡಲ್ಲ, ಜ್ವರ ಬಂದ ಮಗು ಅಂತ ಹೇಳಿ ಮುಟ್ಟದೇ ಇರಲ್ಲ. ಸೊ ಖಂಡಿತ ಅವ್ರು ಚೆನ್ನಾಗಿರ್ಲೇಬೇಕು. ಸೊ ಅಂತವರಿಗೆ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆದ್ರೆ ಯಾರು ಅವಾಯ್ಡ್ ಮಾಡುದು, ಮನೆಯಲ್ಲಿರುವ ವೃದ್ಧರು, ಅವರಿಗೆ ಶೀತ ಜ್ವರ ಬಂದ್ರೂ ಸಾಕಾಗ್ತದೆ, ಕೋವಿಡ್ ಬರ್ಬೇಕು ಅಂತ ಇಲ್ಲ. ಸಾಮಾನ್ಯ ಶೀತ ಜ್ವರದಿಂದ ಕೂಡ ಒಬ್ಬ ವೃದ್ಧನಿಗೆ ಸಾಕಷ್ಟು ದೊಡ್ಡ ರೀತಿಯ ತೊಂದರೆಗಳಾಗಬಹುದು. ಸಾಮಾನ್ಯ ಜ್ವರದಿಂದ ಈಗ ಅವರು ಹೇಳಿದಾಗೆ ಡೋಲೋ, ಈ ಡೋಲೋ ಬಗ್ಗೆ ಕೇಳಬೇಕು. ಅಂಡ್ ಬಿಫೋರ್ ದಟ್ ಸರ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ, ದಯಮಾಡಿ ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ಈ ಡೋಲೋ 650 ಮಾತ್ರೆ ಏನಿದೆ, ಈ ಒಂದು ಸಂದರ್ಭಗಳಲ್ಲಿ ಈ ಪ್ರಸಕ್ತ ಕಾಲಘಟ್ಟದಲ್ಲಿ ನಮ್ಮ ದೇಶದಲ್ಲೂ ಕೂಡ ಅತ್ಯದ್ಭುತವಾದಂಥ ಬಿಸ್ನೆಸ್ ಆಗ್ತಾ ಇದೆ ಅನ್ನುವಂಥದ್ದು, ವ್ಯಾಪಾರ ಆಗ್ತಾ ಇದೆ ಅನ್ನುವಂಥದ್ದು. ವ್ಯಾಪಾರ ಒಳ್ಳೆಯ ನಿಟ್ಟಿನಲ್ಲಿ ಆಗ್ತಾರೆ, ಜನರಿಗೆ ಹುಷಾರಿಲ್ಲ. ಸೊ ಹಾಗಾಗಿ ಎಲ್ಲಿ ತನಕ ಇದೆ ಅಂತ ಹೇಳಿದ್ರೆ ನಮ್ಮ ದೇಶದ ಜನರ ಒಂದು ಖಾದ್ಯದ ರೀತಿಯಲ್ಲಿ ಡೋಲೋ 650 ಮಾತ್ರೆ ಆಗಿದೆ ಅನ್ನುವಂಥದ್ದು. ಈ ಒಂದು ಮಾತ್ರೆಯ ಬಗ್ಗೆ ಹೇಳಿ ಸರ್, ಅದೇನೇ ಕೇಳ್ತಾ ಇದ್ದಾರೆ. ಅಂಡ್ ಈಗ ನೋಡಿ ಎಲ್ಲರೂ ಕೂಡ ಖರೀದಿ ಮಾಡ್ತಾರೆ. ಅದು ಹೇಗಾಗಿದೆ ಅಂತ ಹೇಳಿದ್ರೆ ಟೂತ್ ಪೇಸ್ಟ್ ಅಂತ ಹೇಳಿದ್ರೆ ಕಾಲ್ಗೇಟ್ ಅಂತ ಹೇಳಿದ್ರೆ ಟೂತ್ ಪೇಸ್ಟ್, ಆ ರೀತಿಯ ಮಾತು ಆಗಿದೆ ಹೊರತು ಡೋಲೋ ಜ್ವರ ಬಾರದ ಹಾಗೆ ಏನು ಪ್ರಯೋಜನ ಮಾಡಲ್ಲ. ಡೋಲೋ ಅನ್ನೋದು ಒಂದು ಪ್ಯಾರಾಸಿಟಮಲ್ ಮಾತ್ರೆ ಟ್ರೇಡ್ ನೇಮ್. ಯಾವ ರೀತಿ ಟೂತ್ ಪೇಸ್ಟ್ ಇದು ಕಾಲ್ಗೇಟ್ ಇದೆಯೋ ಆ ರೀತಿ ಈಗ ಮನೆ ಮಾತಾಗಿದೆ. ಆದ ಕಾರಣ ನಾವು ಡೋಲೋವನ್ನು ಜಾಸ್ತಿ, ನೀವ್ ಎಷ್ಟು ಸಲ ಡೋಲೋ ಹೇಳ್ತೀರಿ ಅಷ್ಟು ಜಾಸ್ತಿ ಜನ ತಗೋತಾರೆ. ಅದು ನಿಮ್ಮಂತ ಮಾಧ್ಯಮದವರು ಹೇಳಿದ್ರೆ ಮತ್ತು ಜಾಸ್ತಿ ಜನರ ಕಿವಿಗೆ ಹೋಗ್ತದೆ. ಸೊ ಡೋಲೋ ಆಗ್ಲಿ ಅಥವಾ ಯಾವುದೇ ಪ್ಯಾರಾಸಿಟಮಾಲ್ ಆಗ್ಲಿ ಅಥವಾ ಬೇರೆ ಪ್ಯಾರಾಸಿಟಮಾಲ್ ಒಂದೇ ಅಲ್ಲ ನೋಡಿ, ಕೆಲವೊಂದಷ್ಟು ಜನರಿಗೆ ಪ್ಯಾರಾಸಿಟಮಾಲ್ ಕೂಡ ಆಗೋದಿಲ್ಲ. ಪ್ಯಾರಾಸಿಟಮಾಲ್ ಆಗ್ಲಿ ಅಥವಾ ಬೇರೆ ಯಾವುದೇ ನೋವು ಶಮನಕ ಅಥವಾ ಜ್ವರ ಶಮನಕ ಮಾತ್ರೆಗಳನ್ನು ತಗೊಳ್ಳೋದಕ್ಕೆ ಮೊದಲು ತಾವು ಯೋಚಿಸಬೇಕು, ತಾವು ಎಷ್ಟು ತಗೋಬೇಕು, ತಮ್ಮ ತೂಕ ಎಷ್ಟು, ತಮಗೆ ಎಷ್ಟು mg ಬೇಕಾಗ್ತದೆ, ನಿಮ್ಮ ಜ್ವರ ಎಷ್ಟು ಜೋರಿದೆ, ಅಗತ್ಯ ಇದೆಯಾ. ನಾನು ಪರ್ಸನಲ್ ಆಗಿ ಏನ್ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ಜ್ವರ ತುಂಬಾ ಜಾಸ್ತಿ ಇಲ್ಲದಿದ್ರೆ ದಯವಿಟ್ಟು ಯಾವುದೇ ಮಾತ್ರೆ ತಗೋಬೇಡಿ. ಟಿಪಿಡ್ ಸ್ಪಾಂಜಿಂಗ್ ಅಂತ ನಾವೆಲ್ಲ ಓದುವ ಸಮಯದಲ್ಲಿ ಹೇಳ್ತಾ ಇದ್ರು. ಟಿಪಿಡ್ ಸ್ಪಾಂಜಿಂಗ್ ಅಂತ ಹೇಳಿದ್ರೆ ತಣ್ಣೀರ್ ಬಟ್ಟೆ, ನಮ್ಮ ತಾಯಿಯವರು ನಮ್ಮ ಅಜ್ಜಿಯವರು ಅದೇ ಮಾಡ್ತಾ ಇದ್ದಿದ್ದು. ತಣ್ಣೀರ್ ಬಟ್ಟೆ ಮೈ ಮೇಲೆ ಹಾಕ್ತಾ ಇದ್ರು, ತಲೆ ಮೇಲೆ ಪಟ್ಟಿ ಇಡ್ತಾ ಇದ್ರು ತಣ್ಣೀರ್ ಬಟ್ಟೆದ್ದು, ಅದು ಬಿಸಿ ಆದ ರೀತಿಯಲ್ಲೇ ಪುನಃ ಇನ್ನೊಂದು ತಣ್ಣೀರ್ ಬಟ್ಟೆ ಇಡ್ತಾ ಇದ್ರು. ಅದರಷ್ಟು ಒಳ್ಳೆಯ ರೀತಿಯ ಹೇಳ್ತೀರಾ? ಖಂಡಿತ ಒಳ್ಳೇದು ಅದು. ಯಾವ್ದೇ ಆಗ ಯಾರೋ ಕರೆ ಮಾಡಿ ಮಹಿಳೆಯವರು ಕೇಳ್ತಾ ಇದ್ರು ಡೋಲೋ ತಗೋಬಹುದಾ ಅಂತ. ಖಂಡಿತ ಇಲ್ಲ. ನೀವು ಯಾವಾಗ ಡೋಲೋ ತೆಗಿಬೇಕು, ಯಾವಾಗ ಜ್ವರ ವಿಪರೀತ ಮಟ್ಟಿಗೆ ಹೋಗ್ತಾ ಇದೆ, ಜ್ವರವನ್ನು ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಟೈಮಲ್ಲಿ ಆಯಾಯ ಮಗುವಿನ ಮತ್ತು ಅಥವಾ ಹಿರಿಯರ ಅಥವಾ ಅವರ ಗಾತ್ರಕ್ಕೆ ಅನುಗುಣವಾಗಿ ತೂಕಕ್ಕೆ ಅನುಗುಣವಾಗಿ ವೈದ್ಯರು ಶಿಫಾರಸು ಮಾಡ್ತಾರೆ ಎಷ್ಟು ಪ್ಯಾರಾಸಿಟಮಾಲ್ ಬೇಕು ಅಂತ. ಅಷ್ಟು ಪ್ಯಾರಾಸಿಟಮಾಲ್ ಈಗ ಒಬ್ಬನಿಗೆ 650 ಮಿಲಿಗ್ರಾಮ್ ಬೇಕಾದ್ರೆ ಒಬ್ಬನಿಗೆ 1000 ಮಿಲಿಗ್ರಾಮ್ ಬೇಕಾಗ್ಬೋದು, ಒಬ್ಬನಿಗೆ 500 ಮಿಲಿಗ್ರಾಮ್ ಬೇಕಾಗ್ಬೋದು, ಒಬ್ಬನಿಗೆ 250 ಸಾಕಾಗ್ಬೋದು, ಒಬ್ಬನಿಗೆ 325 ಬೇಕು. ಚಿಕ್ಕ ಮಗುವಿಗಾದ್ರೆ 125 ಅಥವಾ 120 ಮಿಲಿಗ್ರಾಮ್ನಷ್ಟು
ಪ್ಯಾರಾಸಿಟಮಾಲ್ ಬೇಕಾಗ್ತದೆ. ಎಷ್ಟು ಸಲ ತಗೋಬೇಕು ಅದು ಕೂಡ ಮತ್ತೆ ಅದೇ ಡಿಬೇಟ್. ಈಗ ನೋಡಿ, ಕೆಲವೊಂದಷ್ಟು ಜನ ನೀವು ಹೇಳಿದಾಗೆ ಮಾತ್ರೆ ಮನೆಯಲ್ಲಿ ಹೋಗಿ ಸ್ಟಾಕ್ ಮಾಡ್ತಾ ಇದ್ದಾರೆ. ಅವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ನಾನು ಇವತ್ತು ಮಾತ್ರೆ ತಗೋತಾ ಇದ್ರೆ ನನಗೆ ಜ್ವರನೇ ಬರ್ಲಿಕ್ಕಿಲ್ಲ. ಖಂಡಿತ ಇಲ್ಲ. ನೋವು ಶಮನಕ ಅಥವಾ ಜ್ವರ ಶಮನಕ ಮಾತ್ರೆ ಜ್ವರ ಬಂದ ನಂತರ ತಗೊಳ್ಬೇಕೇ ಹೊರತು ಜ್ವರ ಬಾರದ ರೀತಿಯಲ್ಲಿ ತೆಗೆಯಬಾರದು. ದಯವಿಟ್ಟು ಎಲ್ಲರೂ ಇದನ್ನು ಯೋಚಿಸ್ಬೇಕು. ಜ್ವರ ಬಾರದ ರೀತಿ ನೀವು ನೋವು ಶಮನಕ್ಕಾಗ್ಲಿ ಜ್ವರ ಶಮನಕ್ಕಾಗ್ಲಿ ಔಷಧಿಗಳು ತಗೊಳ್ಳುವಾಗಿಲ್ಲ. ಅದು ಇಬುಬ್ರೂಫಿನ್ ಇರ್ಬೋದು, ಡೈಕ್ಲೋಫೆನಾಕ್ ಇರ್ಬೋದು, ಪ್ಯಾರಾಸಿಟಮಾಲ್ ಇರ್ಬೋದು, ಮೆಫೆನಿಕ್ ಆಸಿಡ್ ಇರ್ಬೋದು, ಇಂಥ ಹಲವಾರು ಮಾತ್ರೆಗಳಿವೆ ಯಾವ್ದ್ರಿಂದ ಜ್ವರ ಕಮ್ಮಿ ಆಗ್ತದೆ. ಇವುಗಳನ್ನು ನೀವು ಜ್ವರ ಬಾರದ ರೀತಿ ತಗೊಳ್ಬಾರದು. ಜ್ವರ ಬಂದ ನಂತರ ಮಾತ್ರ ತಗೊಳ್ಳಿ. ಓಕೆ, ಜ್ವರ ಬಂದ ನಂತರ ತೆಗೆದುಕೊಳ್ಬೇಕು. ಆದ್ರೆ ಕೆಲವು ಸಲ ಹೇಳ್ತಾರೆ ಸರ್, ನಾವು ಬರೋದಕ್ಕಿಂತ ಮೊದಲಿದಾಗಿ ನಾವು ಪೂರ್ವ ತಯಾರಿಯಲ್ಲಿ ಇರಬೇಕು ಅನ್ನೋದು. ಖಂಡಿತ ತಪ್ಪು. 100% ಅದರಷ್ಟು ದೊಡ್ಡ ಬ್ಲಂಡರ್ ಅಥವಾ ತಪ್ಪು ಅಭಿಪ್ರಾಯ ಯಾವುದೂ ಇಲ್ಲ. ಜ್ವರಕ್ಕಿಂತ ಮೊದಲು ಅಂದ್ರೆ ಸ್ವಲ್ಪ ಗುಣಲಕ್ಷಣಗಳು ಕಾಣ್ತಾ ಇದೆ, ಶೀತ ಬರ್ತಾ ಇದೆ ಅಂತ ಬಂದಾಗ ನಾವು ಟ್ಯಾಬ್ಲೆಟ್ ತಗೊಳ್ಳೋದು ಅದೊಂಥರ ಮನಸ್ಥಿತಿ ನಮ್ದು. ನಾನು ಒಂದ್ ಚೂರು ಬರುವಾಗ್ಲೇ ತಗೊಂಡ್ರೆ ನಂಗೆ ಜ್ವರ ಬರ್ಲಿಕ್ಕೆ ಕ್ಲಿಯರ್ ಆಗುತ್ತೆ. ನೀವು ಒಂದು ಸಲ ನೋಡಿ, ಟ್ರೈ ಮಾಡಿ ನೋಡಿ. ಈ ಸಲ ನೀವು ಜ್ವರದ ಮಾತ್ರೆ ತಗೊಳ್ಳದೆ ಚೂರು ಜ್ವರ ಬರುವಾಗ ಒಂದಷ್ಟು ಸರಿಯಾದ ಆರಾಮ, ಒಂದಷ್ಟು ಸರಿಯಾದ ಟಿಪಿಡ್ ಸ್ಪಾಂಜಿಂಗ್ ಅಂತ ಹಾಗೆ ಹೇಳಿದ ಒದ್ದೆ ಬಟ್ಟೆಯಿಂದ ಮೈಯನ್ನು ಒರೆಸುವುದು ಅಥವಾ ಹಣೆಯ ಮೇಲೆ ಹಣೆ ಅಂತ. ಯಾಕೆ ಹಣೆ ಬಗ್ಗೆ ನಾವು ಜಾಸ್ತಿ ಮಾತಾಡ್ತೇವೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಚಿಕ್ಕ ಮಕ್ಕಳಲ್ಲಿ ಜ್ವರ ತಲೆಗೇರುವುದು ಅಥವಾ ನೆತ್ತಿಗೇರು ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಫಿಟ್ಸ್ ರೀತಿ ಬರ್ತದೆ ಅಥವಾ ಪ್ರಜ್ಞೆ ತಪ್ಪಿ ಮಗು ಒಂಥರ ಬಿಹೇವ್ ಮಾಡ್ತದೆ. ಸೊ ಈ ರೀತಿ ಆಗುವ ತಂದೆ ತಾಯಿಗೆ ತುಂಬಾ ಗಾಬರಿ ಆಗ್ತದೆ. ಸೊ ಅದು ಆಗದ ರೀತಿಯಲ್ಲಿ, ಉಷ್ಣಾಂಶ ಜಾಸ್ತಿ ಏರದ ರೀತಿಯಲ್ಲಿ ತಣ್ಣೀರ್ ಬಟ್ಟೆ ಹಾಕೊಳ್ಬಹುದು. ಅದರಲ್ಲಿ ಕಮ್ಮಿ ಆಗಲ್ಲ. ಆಗ ನೀವು ಜ್ವರದ ಮಾತ್ರೆಗಳನ್ನು ತಗೋಬಹುದು. ಬರುವ ಲಕ್ಷಣ ಇದೆ, ನಾನು ಮಾತ್ರೆ ತಗೋಬೇಕು ಅಂತ ಹೇಳಿದ್ರೆ ಅದು ಖಂಡಿತ ತಪ್ಪು. ಆ ರೀತಿ ಮಾಡಬೇಡಿ. ಎಷ್ಟೋ ಸಲ ನಿಮ್ಮ ಜ್ವರ ಯಾವುದೇ ಮದ್ದು ಇಲ್ಲದೇನೆ ಗುಣ ಆಗಬಹುದು. ನಿಮ್ಮ ದೇಹವೇ ಜ್ವರ ಅಂದ್ರೆ ಏನು? ನಿಮ್ಮ ದೇಹ ಅದರ ಎದುರಾಗಿ ಹೋರಾಡ್ತಾ ಇದೆ. ಓಕೆ, ಇಲ್ಲೊಂದು ವಿಚಾರ ಬರುತ್ತೆ ಸರ್. ಜ್ವರ ಅಂತ ಬಂದಾಗ ಕೆಲವರು ಮದ್ದಿಲ್ಲದೆ ಗುಣ ಆಗ್ಬೋದು ಅಂತ ಹೇಳ್ತಾರೆ. ಕೆಲವರು ಇದೇ ಮನಸ್ಥಿತಿಯಲ್ಲಿ ಇರ್ತಾರೆ, ಅಂದ್ರೆ ಮದ್ದಿಲ್ಲದೆ ಜ್ವರ ಗುಣ ಮಾಡಬೇಕು ಅನ್ನೋಂಥದ್ದು. ಇನ್ನು ಕೆಲವರು ಮದ್ದನ್ನ ತೆಗೆದುಕೊಳ್ತಾರೆ, ವಿಚ್ ಇಸ್ ಬೆಟರ್ ಅನ್ನೋ ವಿಚಾರ ಬರುತ್ತೆ. ಯಾಕಂದ್ರೆ ಮದ್ದು ತಗೊಂಡ್ರೆ ಎಲ್ಲೊಂದ್ ಕಡೆ ಕಿಡ್ನಿಗೆ ಸಮಸ್ಯೆ ಆಗುತ್ತೆ, ಇನ್ನಿತರ ಸಮಸ್ಯೆಗಳು ಆಗುತ್ತೆ ಅನ್ನುವಂತಹ ಒಂದು ಮನಸ್ಥಿತಿ. ಆದ್ರೆ ಇನ್ನೊಂದ್ ಕಡೆ ನಾವು ತೆಗೆದುಕೊಳ್ಬೇಕು, ಗುಣ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಹೇಳಿದಾಗ ಏಕಾಏಕಿ ಬರೋದ್ರಿಂದ ಮೊದಲಾಗಿ ಮಾತ್ರೆಗಳನ್ನು ನುಂಗುವ ಇಲ್ಲ. ಖಂಡಿತ ನೀವು ಹೇಳಿದ ತುಂಬಾ ತಾರ್ಕಿಕವಾದ ಪ್ರಶ್ನೆ ಅದು. ಜ್ವರ ಬಂದ ನಂತರ ಜ್ವರ ಹತೋಟಿಗೆ ಬರುವುದಿಲ್ಲ ಅಂತ ಆಗುವಾಗ ಜ್ವರ ಶಮನದ ಮದ್ದು ಬೇಕು. ಜ್ವರ ಬಂದ ಹಾಗೆ ಆಗ್ತಾ ಉಂಟು, ನಂಗೆ ನಂಗೊಂದು ಸ್ವಲ್ಪ ಜ್ವರ ಬರಬಹುದು, ಅವ್ರು ಖಂಡಿತ ಮಾತ್ರೆ ಅಗತ್ಯ ಇಲ್ಲ. ಯಾರಿಗೆ ಜ್ವರ ಶುರು ಆಗ್ತದೆ ಅದು ಸರಿಯಾದ ರೀತಿಯಲ್ಲಿ ಮೈ ಬೀಸಿ ಟೆಂಪರೇಚರ್ ನೋಡ್ಲಿಕ್ಕೆ ಸಾಧ್ಯ ಇದ್ರೆ ನೋಡಿ. 100 ಡಿಗ್ರಿ ಅಥವಾ 99.5 ಜಾಸ್ತಿ ಬಂದ ನಂತರ ಯೂಶುವಲಿ ಟೆಂಪರೇಚರ್ ಜಾಸ್ತಿ ಆಗ್ತದೆ. ಆದ್ರೆ 100ಕ್ಕಿಂತ ಮೇಲೆ ಹೋದರೆ 100 ಡಿಗ್ರಿ ಇದಕ್ಕಿಂತ ಫ್ಯಾರನ್ಹೀಟ್ಗಿಂತ ಜಾಸ್ತಿ ಆದ್ರೆ ಖಂಡಿತವಾಗಿ ತಾವು ಪ್ಯಾರಾಸಿಟಮಾಲ್ ಮಾತ್ರೆಯನ್ನು ತಗೋಬಹುದು. ಅಥವಾ ನಿಮ್ಮ ವೈದ್ಯರು ಏನ್ ಹೇಳ್ತಾರೆ, ಒಂದಷ್ಟು ಜನರಿಗೆ ಪ್ಯಾರಾಸಿಟಮಾಲ್ ಕೂಡ ತಗೊಳ್ಬಾರ್ದು, ಅಲರ್ಜಿ ಇರ್ಬೋದು ಅವರಿಗೆ, ಅಥವಾ ಅವರಿಗೆ ಏನಾದ್ರೂ ಲಿವರ್ಗೆ ಸಂಬಂಧಪಟ್ಟ ಏನಾದ್ರೂ ತೊಂದರೆ ಇದ್ರೆ ಪ್ಯಾರಾಸಿಟಮಾಲ್ ಅನ್ನು ಜಾಸ್ತಿ ತಗೊಳ್ಳೋದು ಖಂಡಿತ ತಪ್ಪು. ಸೊ ನನ್ಗೆ ಜ್ವರ ಬರ್ಲಿಕ್ಕಿಲ್ಲ, ನಾನು ಮಾತ್ರೆ ತಗೋತೀನಿ ಮೊದಲೇ ಅನ್ನೋದು ಸತ್ಯ ಮಾತಲ್ಲ. ತಗೊಳ್ಬೇಡಿ. ಹಾಗಾದ್ರೆ ನಾನು ಸದ್ಯ ಕೇಳ್ಪಟ್ಟಂತಹ ವಿಚಾರ, ಈಗ ಪ್ರಸಕ್ತ ಕಾಲಘಟ್ಟದಲ್ಲಿ ಹುಷಾರಿಲ್ಲ ಪನ್ಪುನಂಚಿನಂಜಿ ಪಾತ್ರ ಪನ್ಪೇರೆ ದಾದಾ ಅಂಡಣ್ಣ ಪನಾಗ ಹೆಂಗ್ ಹುಷಾರಿಜಿ ಜ್ವರ ಅಂತ ಗುಣ ಆಯ್ಬೋಕಕ್ಕೆ ಅನ್ನಾಗ ಯಾನು ಡೋಲೋ 650 ಮಾತ್ರ ತೊಂಡೆ ಗುಣ ಅಂಡ್ ಮೂಜಿ ದಿನ ಪನ್ಪುನಂಚಿನ ವಿಚಾರ ಈ ವಿಚಾರ ಪನ್ಪುನಕ್ಲೇರು ದಾದಾ ಪನ್ಪೇರೆ ಡಾಕ್ಟರ್ ಇತ್ತೆ ಶುರುವಾದ ದಾದ ಮಂಡ ತುಲೆ ಇರೆಗೆ ಜ್ವರ ಬರ್ಪಿನಲ್ಲ, ಜ್ವರ ಗುಣ ಆಪಿನಲ್ಲ, ಇರ್ ಮಾತ್ರೆ ತಿನ್ಪುನಲ್ಲ, ಮುಂಜೇಲ ಕಾಂಡ ಖಂಡಿತ ಇರೆಗೆ ಅವ ಐಟೇ ಗುಣ ಆತನ. ಎಷ್ಟೋ ಸಲ ನೀವು ಇದನ್ನು ನೋಡ್ಬೋದು. ನಾವು 2-3 ಡಾಕ್ಟರ್ ಅಲ್ಲಿ ಹೋದೆವು, ಗುಣ ಆಗ್ಲಿಲ್ಲ. ಆ ಡಾಕ್ಟರ್ ಅಲ್ಲಿ ಹೋದ ಕೂಡಲೇ ಗುಣ ಆಯ್ತು. ಹೆಚ್ಚಿನ ಅಂಶ ನೀವು ಆ ಡಾಕ್ಟರ್ಗೆ ಹೋಗುವ ಸಮಯದಲ್ಲಿ ನಿಮ್ಮ ಜ್ವರ ಗುಣ ಆಗುವ ಸಮಯ ಬಂದಿದೆ. ಯಾಕಂತೇಳಿ ನೋಡಿ, ಯೂಶುವಲಿ ಸಾಮಾನ್ಯ ಶೀತ ಜ್ವರ 3 ರಿಂದ 7 ದಿವಸ ಇರುತ್ತೆ. ನೀವು 7ನೇ ದಿವಸ ಯಾವ ವೈದ್ಯರನ್ನು ಕಾಣ್ತೀರಿ ಅವತ್ತು ಖಂಡಿತ ಗುಣ ಆಗತ್ತೆ. ಅನ್ಲೆಸ್ ಅಂಡ್ ಅದರ್ವೈಸ್ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿ ಚೇಂಜ್ ಆಗದಿದ್ರೆ. ಕೆಲವು ಸಲ ಕೆಲವೊಂದಷ್ಟು ಜನ ಹಾಗೆ ಹೇಳಿದ್ರು, ನನಗೆ ಜ್ವರ ಬಂದು ನೆಗ್ಲೆಕ್ಟ್ ಮಾಡಬಾರ್ದು, ಮತ್ತೆ ನನಗೆ ಬೇರೆ ಜ್ವರ ಬರ್ಬೋದು. ಹೌದು, ನಿಮ್ಮ ಶೀತ ಜ್ವರ ನಾಳೆ ನಿಮ್ಮ ಇಮ್ಯುನಿಟಿಯನ್ನು ಕಮ್ಮಿ ಮಾಡಿ ನಾಳೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಕಫ ಆಗಿ ಕೆಮ್ಮು ಜಾಸ್ತಿ ಆಗಿ ಕಫದ ಇನ್ಫೆಕ್ಷನ್ ಆಗಿ
ಇನ್ನೊಂದು ಸಲ ಜ್ವರ ಬರ್ಬೋದು, 2ನೇ ಸಲ. ಆ ಜ್ವರಕ್ಕೆ ಖಂಡಿತವಾಗಿ ಆಂಟಿಬಯೋಟಿಕ್ ಬೇಕಾಗ್ಬೋದು. ಸೊ ಇದನ್ನೆಲ್ಲ ಡಿಸೈಡ್ ಮಾಡೋದು ಯಾವುದು ಹೊರಗಿನ ವ್ಯವಸ್ಥೆಗಳಲ್ಲ, ವೈದ್ಯರು ಅಥವಾ ವೈದ್ಯ ಲೋಕಕ್ಕೆ ಸಂಬಂಧಪಟ್ಟಂತ ವ್ಯವಸ್ಥೆಯಲ್ಲಿ ನಿಮ್ಮ ವೈದ್ಯರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ. ಈಗ ನೋಡಿ ಸರ್ಕಾರ ಇಷ್ಟೊಂದು ಒಳ್ಳೆಯ ವ್ಯವಸ್ಥೆ ಮಾಡಿದೆ. ಹೆಚ್ಚಿನ ಅಂಶ ನಮ್ಮ ಕೇಳುಗರಿಗೆ ಅಥವಾ ಈ ಟಿವಿ ನೋಡ್ತಾ ಇರೋರಿಗೆ ಕೂಡ ಗೊತ್ತಿರಬೇಕು. ಈ ಸಂಜೀವಿನಿ ಅಂತ ಹೇಳೋ ಒಂದು OPD ಮಾಡಿದೆ. ಈ ಸಂಜೀವಿನಿ ತಮ್ಮ ಗೂಗಲ್ ಏನು ಮೊಬೈಲ್ ಅಥವಾ ಬೇರೆ ಗೂಗಲ್ ಮಾಡಿ ಈ ಸಂಜೀವಿನಿ ಅಂತ ಹೇಳಿದ್ರೆ ಬರ್ತದೆ. ಈ ಸಂಜೀವಿನಿ ಅದರಲ್ಲಿ ನೀವು ಲಾಗ್ ಆನ್ ಆದ ಕೂಡಲೇ ಅದರಲ್ಲಿ ನಾವು ವಿವಿಧ ವೈದ್ಯರು, ಯಾವ ವೈದ್ಯರು ಬೇಕು ಅವರು ಸಿಗ್ತಾರೆ. ಅವರಲ್ಲಿ ವಿಡಿಯೋ ಚಾಟ್ ಮೂಲಕ ಹೇಳ್ಬೋದು, ನನಗೆ ಎಷ್ಟು ದಿವಸ ಜ್ವರ ಬರ್ತಾ ಇದೆ, ನನಗೆ ಈ ರೀತಿ ಆಗ್ತಾ ಇದೆ, ನನ್ನ ಈ ರೀತಿ ಗುಣಲಕ್ಷಣ ಇಲ್ಲ. ನಿಮ್ಮಲ್ಲಿ ಏನಾದರೂ ಈ ಮೊದಲು ಪರೀಕ್ಷೆ ಮಾಡಿದಂತ ಯಾವ್ದಾದ್ರು ಲ್ಯಾಬ್ ರಿಪೋರ್ಟ್ಸ್ ಇದ್ರೆ ಅದನ್ನು ಕೂಡ ಅದರಲ್ಲಿ ಅಪ್ಲೋಡ್ ಮಾಡಬಹುದು. ಆಗ ನಿಮ್ಗೆ ವೈದ್ಯರು ಸಿಗ್ತಾರೆ. ವೈದ್ಯರಲ್ಲಿ ಹೋಗ್ಲಿಕ್ಕೆ ಕಷ್ಟ ಅಂತ ಆದ್ರೆ ಅಥವಾ ರಶ್, ಈಗ ಆಗ ಹೇಳಿದ್ರಿ ನೀವು ತುಂಬಾ ರಶ್ ಇದೆ ಕ್ಲಿನಿಕ್ ಅಲ್ಲಿ, ಸೊ ಕ್ಲಿನಿಕ್ಗೆ ಹೋಗುವ ಅಗತ್ಯನೇ ಇಲ್ಲ. ಆ ವೈದ್ಯರು ನಿಮ್ಗೆ ಸರಿಯಾದ ಹೇಳ್ತಾರೆ, ಇಲ್ಲ ನೀನ್ ಮನೆಯಲ್ಲೇ ತಗೋಬಹುದು ಅಥವಾ ಈ ಮದ್ದು ತಗೊಂಡ್ರೇನೆ ಸಾಕು, ಇಲ್ಲ ನೀನು ಈ ವಿಡಿಯೋ ಚಾಟ್ ಅಲ್ಲಿ ಸಾಕಾಗಲ್ಲ, ನೀನು ಅಥವಾ ನೀವು ಸಂಬಂಧಪಟ್ಟ ವೈದ್ಯರಲ್ಲಿ ಹೋಗಿ ಅನ್ನುವ ಮಾತಿನವರೆಗೆ ನೀವು ಈ ಸಂಜೀವಿನಿ ಒಳಗೆ ಖಂಡಿತ ಮದ್ದು ತಗೊಳ್ಬಹುದು. ಇದು ನೀವಾಗಿ ಡೋಲೋ ಮಾತ್ರೆ ಅಥವಾ ಬೇರೆ ಬೇರೆ ಕಮರ್ಷಿಯಲ್ ಮಾತ್ರೆ ತಗೊಳ್ಳೋದಕ್ಕಿಂತ ತುಂಬಾನೇ ಸೇಫ್. ಓಕೆ, ಇದು ಬಹುಶಃ ಈ ಸಂಜೀವಿನಿ ಖಂಡಿತ ಹೌದು. ವೆರಿ ಗುಡ್. ಇಟ್ ಈಸ್ ಈ ಸಂಜೀವಿನಿ. ಪ್ರತಿಯೊಬ್ರು ಇದನ್ನು ಉಪಯೋಗಿಸಬಹುದು. ನುರಿತ ವೈದ್ಯರು ಇರ್ತಾರೆ, ಬೇರೆ ಬೇರೆ ರೀತಿಯ ವೈದ್ಯರು ಸಿಗ್ತಾರೆ ನಿಮ್ಗೆ. ಅದು ಜನರಲ್ ವೈದ್ಯರು ಇರ್ಬೋದು ಅಥವಾ ಕಣ್ಣು ಮೂಗು ಬಾಯಿ ENT ಇರ್ಬೋದು, ಕಣ್ಣಿನ ವೈದ್ಯರು ಇರ್ಬೋದು, ಯಾರು ಬೇಕು ಆ ವೈದ್ಯರು ಉಚಿತವಾಗಿ, ಅದಕ್ಕೆ ಫ್ರೀ. ಅಷ್ಟೇ ಅಲ್ಲ, ನಿಮ್ಮ ಮೊಬೈಲಿಗೆ ಅಥವಾ ನೀವು ಯಾವ್ದ್ರಿಂದ ಇದಕ್ಕೆ ಲಾಗ್ ಆನ್ ಆಗಿದ್ದೀರಿ ಅದಕ್ಕೆ ಪ್ರಿಸ್ಕ್ರಿಪ್ಷನ್ ಕೂಡ ಬರ್ತದೆ. ಮಾತ್ರೆ ಎಷ್ಟು ತಗೋಬೇಕು, ಹೇಗೆ ತಗೋಬೇಕು, ಅದರ ಬಗ್ಗೆ ಪೂರ್ತಿ ವಿವರ ಬರ್ತದೆ. ಇದು ಪೂರ್ತಿ ಉಚಿತ. ನೋಡಿ, ಇದನ್ನು ನಾವು ಯೂಸ್ ಮಾಡುವ ಬದಲು ನಾವು ಹೋಗಿ ಔಷಧಾಲಯದಿಂದ ಒಂದಷ್ಟು, ನಾವು ಮೊನ್ನೆ ಯಾರೋ ಹೇಳ್ತಾ ಇದ್ರು ನನಗೆ, ನಾನು ಎಷ್ಟು ಮಾತ್ರ 500 ಮಾತ್ರೆ ಕಂತಿತ್ತೆ ಡಾಕ್ಟ್ರೆ ಅನ್ನು. 500 ಮಾತ್ರೆ ಯಾಕೋಸ್ಕರ ತಂದಿಡ್ತೀಯಪ್ಪ? ನಾಳೆ ಯಾವನೋ ಒಬ್ಬ ನಿಜ ಜ್ವರ ಬರುವವನಿಗೆ ಮಾತ್ರೆ ಇಲ್ಲದಾಗೆ ಆಗ್ತದೆ. ಇವನಿಗೆ ಜ್ವರ ಬಂದ್ರೆ ಎಷ್ಟು ಮಾತ್ರೆ ಬೇಕಾಗ್ಬಹುದು? ಹಬ್ಬಬ್ಬ ಅಂತ ಹೇಳಿದ್ರೆ 6 ರಿಂದ 10 ಮಾತ್ರೆ ಬೇಕಾಗ್ಬಹುದು. 500 ಮಾತ್ರೆ ತಂದು ಪ್ರತಿಯೊಬ್ರು ಇಡ್ತಾ ಹೋದ್ರೆ ಸ್ಥಿತಿವಂತರು, ನಾಳೆ ಯಾರಿಗೆ ಅಗತ್ಯ ಇದೆ ಅವರಿಗೆ ಮಾತ್ರೆ ದೊರಕದೆ ಅದು ಬ್ಲಾಕ್ ಮಾರ್ಕೆಟ್ ಆಗುವ ಸಾಧ್ಯತೆ ಇದೆ. ಸೊ ಇಂಥ ಪ್ರವೃತ್ತಿಯನ್ನು ಬಿಡಿ. ಅಗತ್ಯ ಇರೋರು ತಾವು ಈಗಾಗಲೇ ತೋರಿಸಿದ್ರಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಈ ಸಂಜೀವಿನಿ ಅಂತ ಆಪ್ ಮೂಲಕ ನಿಮ್ಗೆ ಬೇಕಾದ ವೈದ್ಯರಲ್ಲಿ ಸಲಹೆ ತಕೊಂಡು ಮಾತ್ರೆ ಅವರು ಹೇಳಿದ್ರೆ ಮಾತ್ರ ತಕೊಳ್ಳಿ ಹೊರತು ಯಾವುದೇ ಮಾತ್ರೆಯನ್ನು ತಂದು ಮನೆಯಲ್ಲಿ ಈ ಸ್ಟಾಕ್ ಮಾಡೋದನ್ನು ದಯವಿಟ್ಟು ನಿಲ್ಲಿಸಿ. ಓಕೆ, ಒಂದ್ಸಲ ಈ ಸಂಜೀವಿನಿ ವೆಬ್ಸೈಟ್ ಹಾಕಿ. ಇದು ಈ ಸಂಜೀವಿನಿ. ತಮಗೆ ಬೇಕಾಗಿರುವಂತಹ ಡಾಕ್ಟರ್, ತಮಗೆ ಆಗಿರುವಂತಹ ಅನಾರೋಗ್ಯದ ವಿಚಾರ, ಇಲ್ಲಿ ಪೇಷಂಟ್ ರಿಜಿಸ್ಟ್ರೇಷನ್ ಹಾಕುವಂತಹ ಒಂದು, ತದನಂತರ ಪೇಷಂಟ್ ಲಾಗಿನ್. ಸೊ ಇಲ್ಲಿ ಮಾಡಿದ್ರೆ ಡಾಕ್ಟರ್ನ ಒಂದು ಪರಿಚಯ ಜೊತೆಗೆ ತಮಗೆ ಬೇಕಾಗಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅನ್ನೋದು ಇದು ಈ ಸಂಜೀವಿನಿ OPD. ಥ್ಯಾಂಕ್ ಯು. ಅದೇ ರೀತಿ ಸರ್, ಈಗ ಡೋಲೋ 650 ಮಾತ್ರೆ ಇದು ತುಂಬಾ ಚರ್ಚೆಯಲ್ಲಿರುವಂಥದ್ದು. ಆದರೆ ಇಲ್ಲಿ ಜಾಸ್ತಿಯಾಗಿ ಸೇಲ್ ಆಗ್ತಾ ಇರುವಂತಹ ಡೋಲೋ ಟ್ಯಾಬ್ಲೆಟ್ಗಳು, ಜೊತೆಗೆ ಮೆಡಿಕಲ್ ನಿಂದಲೂ ಕೂಡ ಜಾಸ್ತಿಯಾಗಿ ಇದಕ್ಕೆ ಖರೀದಿಗೆ ಬರುವಂತಹ ಜನ ಏನನ್ನ ಸೂಚಿಸುತ್ತೆ ಇದು? ಯಾಕಂದ್ರೆ ಇದು ಇಸ್ ಇಟ್ ಎಫೆಕ್ಟಿವ್ ಆದ್ರಿಂದ ಇಷ್ಟು ಜನರು ಹೋಗ್ತಾ ಇದ್ದಾರೆ. ಪ್ಯಾನಿಕ್ ಅನ್ನು ಸೂಚಿಸ್ತಾ ಇದೆ. ಪ್ಯಾನಿಕ್ ಅನ್ನ ಜನರು ಹೆದರಿದ್ದಾರೆ. ಜನರು ಯಾರೋ ಜ್ವರ ಬರ್ಬೋದು, ನಮ್ಮ ಮನೆಯಲ್ಲೆಲ್ಲರೂ ಮಲಗಬಹುದು, ನಮಗೆ ಮಾತ್ರೆಗಳ ಅಗತ್ಯ ಬೀಳಬಹುದು ಅನ್ನುವ ಒಂದು ಮನಸ್ಥಿತಿಯನ್ನು ಸೂಚಿಸ್ತಾ ಇದೆ. ನೋಡಿ, ಜ್ವರ ನಾವು ಕಳೆದ ವರ್ಷ ಬರುವಾಗ ಯಾವ ರೀತಿ ಕೆಲವೊಂದಷ್ಟು ಜನ ಬೆಡ್ ರಿಸರ್ವ್ ಮಾಡ್ತಾ ಇದ್ರು, ಅದೇ ರೀತಿ ಈಗ ಮಾತ್ರೆ ರಿಸರ್ವ್ ಮಾಡ್ತಾ ಇದ್ದಾರೆ. ಇದು ಖಂಡಿತ ತಪ್ಪು. ಆ ರೀತಿ ಅಗತ್ಯ ಇಲ್ಲ. ನಮ್ಮಲ್ಲಿ ಈ ಸಲದ ಶೀತ ಜ್ವರದಲ್ಲಿ ಅಂತಹ ತುಂಬಾ ತೊಂದರೆಯನ್ನುಂಟು ಮಾಡುವ ವ್ಯವಸ್ಥೆ ಇಲ್ಲ. 1-2 ದಿವಸದ ಜ್ವರ ಬರ್ತದೆ, ನೀವು ಸರಿಯಾದ ಆರಾಮ, ಸರಿಯಾದ ದ್ರವಾಹಾರ ಅಂತ ಹೇಳಿದ್ರೆ ತುಂಬಾ ಒಣಗಿದ ಆಹಾರ ತಗೊಂಡ್ರೆ ಪಚನ ಶಕ್ತಿಗೆ ತೊಂದರೆ ಆಗತ್ತೆ. ಸೊ ನೀರಿನ ಅಂಶ ಜಾಸ್ತಿ ನಾವು ಆಡು ಭಾಷೆಯಲ್ಲಿ ನಮ್ಮಲ್ಲಿ ಗಂಜಿ ತೇಳಿ, ನಮ್ಮ ಮಂಗಳೂರಲ್ಲಿ ಆದ್ರೆ ಗಂಜಿ ತೇಳಿ, ಅದು ಕೆಂಪಕ್ಕಿ ಅನ್ನೋದು ಗಂಜಿ ತೇಳಿ ಅಂತ ಹೇಳಿ ಅದ್ರಷ್ಟು ಒಳ್ಳೇದು ಯಾವುದಿಲ್ಲ. ಅದನ್ನ ಸರಿಯಾಗಿ ತಕೊಳ್ಳಿ, ಆರಾಮ ಮಾಡಿ, ರೆಸ್ಟ್ ಮಾಡಿ. ನಮ್ಮ ಪರಿಸ್ಥಿತಿ ಏನು? 2 ಮಾತ್ರೆ ತಕೊಳ್ಳೋದು ಮತ್ತೆ ಕೆಲ್ಸಕ್ಕೆ ಹೋಗೋದು.
ಎರಡು ತೊಂದರೆ. ಒಂದು ನಿಮ್ಮ ಆರೋಗ್ಯ ಹಾಳಾಗ್ತದೆ, ಇನ್ನೊಂದು ನಿಮ್ಮಲ್ಲಿ ಇನ್ನೂ ರೋಗ ಇದೆ. ನಿಮ್ಮ ಜ್ವರ ಮಾತ್ರ ಕಮ್ಮಿ ಆಗಿರೋದು, ನಿಮ್ಮ ವೈರಸ್ ಹಾಗೆ ಇದೆ. ನೀವು ಆ ಕಚೇರಿಯಲ್ಲಿ ಎಷ್ಟು ಜನ ಇದ್ದೀರಿ, ಅವ್ರಿಗೆಲ್ಲರಿಗೂ ರೋಗ ಹರಡಿಸಿ ಬರ್ತೀರಾ. ಸೊ ದಯವಿಟ್ಟು ಯಾರಿಗೆಲ್ಲ ಶೀತ ಜ್ವರ ಬಂದಿದೆ 1-3 ದಿವಸದ್ದಾದ್ರೂ ರೆಸ್ಟ್ ತಗೊಳ್ಳಿ. ಓಕೆ, ರೆಸ್ಟ್ ಎಷ್ಟು ಮುಖ್ಯ ಸರ್? ಯಾಕಂದ್ರೆ ಬಹುಶಃ ಡಾಕ್ಟರ್ ಈ ಹಿಂದೆ ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಏನೋ ಆಗ್ತಾ ಇತ್ತು. ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಡಾಕ್ಟರ್ ಹೇಳುವಂತದ್ದು ಒಂದೇ, ರೆಸ್ಟ್ ಮಾಡಬೇಕು ಅನ್ನುವಂಥದ್ದು. ಈ ರೆಸ್ಟ್ ಅನ್ನುವಂಥದ್ದು ಎಷ್ಟು ಖಂಡಿತ ತುಂಬಾ ದೊಡ್ಡ ಡಿಫ್ರೆನ್ಸ್ ಮಾಡ್ತದೆ. ನೀವು ರೆಸ್ಟ್ ತಗೊಂಡ್ರೆ ನಿಮ್ಮ ರೆಸ್ಟ್ ಅಂತ ಹೇಳಿದ್ರೆ ಇನ್ನೊಂದು ಮಾತು ಕೂಡ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ರೆಸ್ಟ್ ಅಂತ ಹೇಳಿದ್ರೆ ಸಂಪೂರ್ಣ ವಿಶ್ರಾಂತಿ. ಕೆಲವೊಂದಷ್ಟು ಜನ ವಿಶ್ರಾಂತಿ ಅಂತ ಹೇಳಿದ್ರೆ ಮನೆಯಲ್ಲಿ ಕೂತ್ಕೊಳ್ಳೋದು, ಮನೆಯಲ್ಲಿ ಕೂತ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ತಾರೆ, ಅದು ವಿಶ್ರಾಂತಿ ಆಗುತ್ತೆ. ಹೆಚ್ಚಾಗಿ ಮನೆಯ ತಾಯಂದಿರು, ಹೆಂಗಸರು, ಅವರಲ್ಲಿ ರೆಸ್ಟ್ ಎಲ್ಲಿ ಬರುತ್ತೆ? ಮನೆಯಲ್ಲಿ ಅಡಿಗೆ ಮಾಡ್ಬೇಕು, ಮನೆ ಒರೆಸ್ಬೇಕು, ಸೊ ಅವ್ರಿಗೆ ರೆಸ್ಟ್ ಆಗಿಲ್ಲ ಅದು. ಅಥವಾ ಕೆಲವೊಬ್ರು ಗಂಡಸರು ಮನೆಯಲ್ಲಿ ಕೂತ್ಕೊಂಡು ಮನೆಯಲ್ಲಿ ಅದು ಇದು ಕೆಲಸ ಮಾಡೋದು, ಅದಲ್ಲ. ಪೂರ್ತಿಯಾದ ಬೆಡ್ ರೆಸ್ಟ್, ಹಾಸಿಗೆಯಲ್ಲಿ ಮಲಗಿ ಬೆಳಿಗ್ಗೆಯಿಂದ ಸಂಜೆ ತನಕ ಹಾಗೂ ಸಂಜೆಯಿಂದ ಮರು ದಿವಸ ಬೆಳಿಗ್ಗೆ ತನಕ ಸರಿಯಾದ ಆರಾಮ ಮಾಡಿದ್ರೆ ಮಾತ್ರ ರೆಸ್ಟ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಕೂಡ ನೆನಪಿರಬೇಕು. ರೆಸ್ಟ್ ಮಾಡಿಕೊಂಡು ಮತ್ತೆ ನೆಟ್ಫ್ಲಿಕ್ಸ್ ನೋಡೋದು ಅಥವಾ ಬೇರೆ ಏನೋ ಪ್ರೈಮ್ ಏನಾದ್ರೂ ನೋಡ್ತಾ ಇರೋದು, ಈ ವಿಡಿಯೋಗಳನ್ನು ನೋಡ್ತಾ ಇರೋದು, ಅದು ಖಂಡಿತ ಒಳ್ಳೇದಲ್ಲ. ವೈರಲ್ ಫೀವರ್ ಇರುವಾಗ ಈ ರೀತಿ ತುಂಬಾ ಫಾಸ್ಟ್ ಆಗಿ ಓಡುವಂತ ಮೂವಿಗಳನ್ನು ನೋಡೋದು ಕೂಡ ಖಂಡಿತ ಒಳ್ಳೇದಲ್ಲ. ಅದು ಕೂಡ ಬ್ರೈನ್ಗೆ ಇರಿಟೇಷನ್ ಮಾಡಬಹುದು. ಸೊ ಅದನ್ನು ಕೂಡ ಮಾಡಬಾರದು. ರೆಸ್ಟ್ ಈಸ್ ಕಂಪ್ಲೀಟ್. ಮಾನಸಿಕ ಹಾಗೂ ದೈಹಿಕ ಎರಡಕ್ಕೂ ವಿಶ್ರಾಂತಿ ಬೇಕು. ಓಕೆ, ರೆಸ್ಟ್ ಅನ್ನೋಂಥ ಅನಿವಾರ್ಯ, ಅವಶ್ಯಕತೆ, ಅದರಲ್ಲಿ ಎರಡು ಮಾತಿಲ್ಲ, ರೆಸ್ಟ್ ಮಾಡ್ಕೊಳ್ಳೇಬೇಕು ಅನ್ನೋದು ತಾವು ಹೇಳ್ತಾರೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ನಾವು ನೋಡೋದು ಡಾಕ್ಟರ್ ಹೇಳುವಂಥ ಒಂದೇ ಮಾತು, ಟ್ಯಾಬ್ಲೆಟ್ ತಗೊಳ್ಳಿ, ಇನ್ನು ಜಾಸ್ತಿ ಟ್ಯಾಬ್ಲೆಟ್ ಬೇಡ, ರೆಸ್ಟ್ ಮಾಡಿ ಅನ್ನುವಂಥದ್ದು. ಈ ಒಂದು ಮಾತು, ರೆಸ್ಟ್ ಮಾಡಬೇಕು ಅನ್ನೋಂಥದ್ದು. ಡಾಕ್ಟರ್, ಹಾಗಾದ್ರೆ ಈ ಒಂದು ವಿಚಾರಗಳಲ್ಲಿ ಕೊರೋನಾ ಅನ್ನುವಂಥದ್ದು, ಒಮಿಕ್ರಾನ್ ಅನ್ನುವಂತಹ ಭಯಗಳ ನಡುವೆ ಈ ಸಾಮಾನ್ಯ ಶೀತ ಜ್ವರ ಇದರ ಗುಣಲಕ್ಷಣಗಳೇನು? ನಾವುಗಳು ಸಾಮಾನ್ಯ ಜನರು ಇದನ್ನು ಡಿಫ್ರೆನ್ಶಿಯೇಟ್ ಮಾಡಬಹುದು? ತುಂಬಾ ಕ್ಲಿಷ್ಟಕರವಾದ ಪ್ರಶ್ನೆ. ಯಾಕೆಂತ ಹೇಳಿದ್ರೆ ಒಮಿಕ್ರಾನ್ ಆಗಲಿ ಅಥವಾ ಯಾವುದೇ ಶೀತ ಜ್ವರ ಆಗಲಿ, ಅದಕ್ಕೂ ಆ ಶೀತ ಜ್ವರ ಯಾವುದು, ಇದು ಇನ್ಫ್ಲುಯೆನ್ಸ್ ಇದು ಬಂದಿದ, ಇದು ಯಾವ ವೈರಸ್ ಇಂದ ಬಂದಿದೆ, ತುಂಬಾನೇ ಕಷ್ಟ. ನಮ್ಮ ಇಲ್ಲಿ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ತೊಂದರೆ ಉಂಟು ಮಾಡ್ತಾ ಇದೆಯಾ ಇಲ್ಲವ, 48 ಗಂಟೆ ಒಳಗೆ ಜ್ವರ ಬಿಡ್ತಾ ಇಲ್ಲ, ಜ್ವರ ಜಾಸ್ತಿ ಆಗ್ತಾ ಇದೆ, ಮೈಕೈ ನೋವು ಹಾಸಿಗೆಯಿಂದ ಬಿಟ್ಟು ಹೇಳಲಿಕ್ಕೆ ಆಗ್ತಾ ಇಲ್ಲ, ಎದ್ದು ನಿಲ್ಲುವಾಗ ತಲೆ ಸುತ್ತಾ ಇದೆ, ಅಥವಾ ಯಾವುದಾದ್ರೂ ಅಂಗಾಂಗಗಳಿಂದ ಕಣ್ಣು, ಮೂಗು, ಬಾಯಿ ಅಥವಾ ಮೂತ್ರದಲ್ಲಿ, ಮಲದಲ್ಲಿ ರಕ್ತ ಬೀಳ್ತಾ ಇದೆ, ವಾಂತಿ ಆಗ್ತಾ ಇದೆ, ಸಹಿಸಲಾಗದ ಡಯರಿ ಅಥವಾ ಮೋಷನ್ ಹೋಗ್ತಾ ಇದೆ, ಲೂಸ್ ಮೋಷನ್ ಆಗ್ತಾ ಇದೆ, ಇವೆಲ್ಲವೂ ನಮಗೆ ಎಚ್ಚರಿಕೆ. ಇಂಥದ್ದು ಯಾವುದಾದ್ರೂ ನೀವು ಖಂಡಿತ ವೈದ್ಯರನ್ನು ಕೂಡಲೇ ಭೇಟಿಯಾಗಬೇಕು. ಸಂಬಂಧಪಟ್ಟಂತ ಪರೀಕ್ಷೆಗಳಾಗಬೇಕು. ಇದರಲ್ಲಿ ಅದು ಕೋವಿಡ್ ಆಗಿರ್ಬೋದು, ಡೆಂಗು ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಇಲಿ ಜ್ವರ ಆಗಿರ್ಬೋದು, ಅಥವಾ ಟೈಫಾಯ್ಡ್ ಆಗಿರ್ಬೋದು ಅನ್ನೋದು ವಿಷಯ ಅಲ್ಲ. ಯಾವುದೇ ಜ್ವರ 48 ಗಂಟೆ ಒಳಗೆ ಬಿಡ್ತಾ ಇಲ್ಲ, ಅದರ ಬಗ್ಗೆ ಖಂಡಿತವಾಗಿ ನಾವು ಯೋಚಿಸುವ ಅಗತ್ಯ ಖಂಡಿತ ಇದೆ. ಹಾಗಾದ್ರೆ ನಾನು ಆಗ್ಲೇ ಹೇಳಿದಾಗೆ ಈ ರೆಸ್ಟ್ಗಳ ವಿಚಾರವಾಗಿ, ಜೊತೆಗೆ ಈ ಗುಣಲಕ್ಷಣಗಳ ವಿಚಾರವಾಗಿ, ಶೀತ ಜ್ವರ ಅಂತ ಬಂದಾಗ ಈ 3 ದಿನಗಳು 5 ದಿನಗಳು ಗುಣ ಆಗುವಂತಹ ಶೀತ ಜ್ವರವ ನನ್ಗೆ ಬಂದಿರುವಂತಂದ್ರೆ ಹೇಗೆ ಗೊತ್ತಾಗುತ್ತೆ ಸರ್? ನೋಡಿ, 48 ಗಂಟೆ ಆದ ತಕ್ಷಣ ನಿಮ್ಮ ಜ್ವರ ಇಳಿಮುಖ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮೈಕೈ ನೋವು, ನೀವು ಆರೋಗ್ಯ ಸುಧಾರಿಸಲಿಕ್ಕೆ ಶುರು ಆಗ್ತದೆ. ಅವ್ರು ಆಗ ಶೇಖರ್ ಪೂಜಾರಿ ಅವರು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಮತ್ತೆ ಕೆಮ್ಮು ಸ್ಟಾರ್ಟ್ ಆಗ್ಬೋದು, ಶೀತ ಸ್ಟಾರ್ಟ್ ಆಗ್ಬೋದು. ಯಾವುದು ನೋವು ರಾತ್ರಿ ನಿದ್ದೆಯನ್ನು ಕೊಡ್ತಾ ಇದೆಯಾ ಅದು ನೋವಲ್ಲ. ಯಾವುದು ಜ್ವರ ನಿಮ್ಮನ್ನು ಆಚೀಚೆ ಓಡಾಡುವಾಗೆ ಮಾಡ್ತಾ ಉಂಟು ಬಂದು ತಗೊಳ್ಳೋದು, ಅದು ಜ್ವರನೂ ಅಲ್ಲ. ಯಾವುದೇ ಜ್ವರ ಅಥವಾ ನೋವು ನಮ್ಮ ದೈಹಿಕ ದಿನನಿತ್ಯದ ಕೆಲಸಕ್ಕೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ಖಂಡಿತ ಅದರ ಬಗ್ಗೆ ಯೋಚಿಸಬೇಕು. ಈ ಬಾರಿ ಜ್ವರದಲ್ಲಿ ತುಂಬಾನೇ ಜನರು ಸಫರ್ ಆಗ್ತಾ ಇರುವಂತದ್ದು, ಒಂದು ಜ್ವರ ಬಂದ ಮೇಲೆ ಜನರನ್ನ ಹಿಂಡಿ ಹಿಪ್ಪೆ ಮಾಡುತ್ತೆ ಅನ್ನುವಂಥದ್ದು. ಅಂದ್ರೆ ತುಂಬಾನೇ ದಣಿವು, ತುಂಬಾನೇ ಆಯಾಸ. ಈ ಹಿಂದೆಯೂ ಕೂಡ ಜ್ವರ ಇತ್ತು, ಆದ್ರೆ ಈ ಲೆವೆಲ್ ಆಗಿರುವಂತಹ ಆಯಾಸವನ್ನು ನಾವುಗಳು ನೋಡಿಲ್ಲ ಅನ್ನುವಂತಹ. ಖಂಡಿತವಾಗಿ ಜನ ಮಾನಸಿಕವಾಗಿ ಸೋತಿದ್ದಾರೆ, ಮಾನಸಿಕವಾಗಿ, ದೈಹಿಕವಾಗಿ ಅಲ್ಲ. ಹೆದರಿಕೊಂಡಿದ್ದಾರೆ. ಇದಕ್ಕಿಂತ ಜಾಸ್ತಿ ಆದ ತೀವ್ರ ತರದ ವೈರಲ್ ಫ್ಲೂಗಳನ್ನು ನಾವು ಈ ಮೊದಲು ನೋಡಿದ್ದೇವೆ. ಆದ್ರೆ ನಾವು ಕೇಳ್ಪಟ್ಟ ಹಾಗೆ ಈ ಡೆಂಗ್ಯೂ, ಮಲೇರಿಯಾ ಅನ್ನುವಂಥದ್ದು ಏನಿದೆ ಅದಕ್ಕೂ ಕೂಡ ಮೀರಿದಂತಹ ಒಂದು ದಣಿವು ಈ ಶೀತ ಜ್ವರದಲ್ಲಿ ಇದೆ. ಖಂಡಿತ ಇಲ್ಲ, ಅದು ಜನರ ಪರ್ಸೆಪ್ಷನ್. ನೀವು ಸಾಕಷ್ಟು ಶಾಲೆಯಲ್ಲಿರುವ ಮಕ್ಕಳನ್ನು ಕೇಳಿ ನೋಡಬಹುದು. ಹೆಚ್ಚಿನ ಮಕ್ಕಳು 3 ದಿವಸ 4 ದಿವಸದೊಳಗೆ ಮತ್ತೆ ಶಾಲೆಗೆ ಬರ್ತಾ ಇದ್ದಾರೆ, ತಮ್ಮ ದೈನಂದಿನ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು 100ರಲ್ಲಿ 1-2 ಜನ ಖಂಡಿತ ತೊಂದರೆಗೆ ಒಳಗಾಗ್ತಾರೆ. ಅದು ಬೇರೆ ಬೇರೆ ರೀತಿಯ ಕಾರಣಗಳಿಂದ ಇರ್ಬೋದು, ಅವರ ದೈಹಿಕವಾದ ತೊಂದರೆಗಳಿಂದ ಆಗಿರ್ಬೋದು. ಸೊ ಅವರನ್ನು ಹೊರತುಪಡಿಸಿ
95ರಿಂದ 98 ಜನ 100ಕ್ಕೆ 100 3-4ನೇ ದಿವಸದಲ್ಲಿ ಹುಷಾರಾಗಿ ಮತ್ತೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಓಕೆ ಸರ್, ಈಗ ಇನ್ನೊಂದು ವಿಚಾರ ಈಗಿನ ಕಾಲಘಟ್ಟದಲ್ಲಿ ಇರಬಹುದು ಈ ಒಂದು ವಿಚಾರ. ನನ್ನ ಭಾವನೆಗಳು, ಇಫ್ ಐಮ್ ನಾಟ್ ರಾಂಗ್, ನಂಗೆ ಗೊತ್ತಿಲ್ಲ ಯಾವ ರೀತಿಯಿಂದ ಈ ಹಿಂದೆ ಶೀತ ಜ್ವರ ಅಂತ ಬಂದಾಗ ತಾವು ಹೇಳಿದಾಗೆ 3 ದಿನಗಳು 4 ದಿನಗಳು ಕ್ಯೂರ್ ಆಗ್ತಾ ಇತ್ತು, ದೊಡ್ಡ ವಿಷಯ ಬರ್ತಾ ಇರಲಿಲ್ಲ. ಆದರೆ ಈಗಿನ ಕಾಲಘಟ್ಟದಲ್ಲಿ ಶೀತ ಜ್ವರ ಅಂತ ಬಂದಾಗ ನಮ್ಮನ್ನ ದಣಿವು, ಆಯಾಸ, ಜೊತೆಗೆ ನಮ್ಮನ್ನ ಸ್ವಲ್ಪ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಳಗೆ ಹಾಕುತ್ತೆ ಅಂತ ಬಂದಾಗ ಇದೆಲ್ಲವೂ ಕೂಡ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗೆ ಸಂಬಂಧಪಟ್ಟಿರುತ್ತಾ? ಯಾಕಂದ್ರೆ ನಮ್ಮ ಫುಡ್, ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ಗಳು, ನಮ್ಮ ವಾತಾವರಣ ಎಲ್ಲವೂ ಕೂಡ ಖಂಡಿತ ಹೌದು, ಖಂಡಿತ ಹೌದು. ಈಗ ನೀವು ಇದರ ಬಗ್ಗೆ ಸರಿಯಾಗಿ ಯೋಚಿಸಿದ್ರಿ. ಈಗ ಸಿಟಿಯಲ್ಲಿರುವವರ ಶೀತ ಜ್ವರ, ಹಳ್ಳಿಯಲ್ಲಿರುವವರ ಶೀತ ಜ್ವರ ಖಂಡಿತ ಡಿಫ್ರೆನ್ಸ್ ಇದೆ. ಹಳ್ಳಿಯಲ್ಲಿರುವವರು ಶೀತ ಜ್ವರ ಬಂದ್ರೆ ಒಂದಷ್ಟು ಪಥ್ಯ ಮಾಡ್ತಾರೆ, ಒಂದಷ್ಟು ನೀರಿನ ಅಂಶದ್ದು ಆಹಾರ ತಗೋತಾರೆ, ಒಂದಷ್ಟು ಗಂಜಿ ಕುಡಿತಾರೆ, ರೆಸ್ಟ್ ತಗೋತಾರೆ, ಖಂಡಿತ ಸುಲಭವಾಗಿ ಗುಣಮುಖ ಆಗ್ತಾರೆ. ನಾವು ಪಟ್ಟಣದಲ್ಲಿ ವಾಸಿಸುವ ಜನರು ಹಾಗೆ ಅಲ್ಲ, ಅವ್ರು ತುಂಬಾ ಹರಿಯಲ್ಲಿರ್ತಾರೆ, ಮಾನಸಿಕವಾಗಿ ಒತ್ತಡದಲ್ಲಿರ್ತಾರೆ, ದೈಹಿಕವಾಗಿ ಕೂಡ ತುಂಬಾ ಒತ್ತಡದಲ್ಲಿರ್ತಾರೆ ಅವರು. ಸೊ ಅಂಥವರಿಗೆ ಈ ರೀತಿಯ ವೈರಲ್ ಫ್ಲೂಗಳು ಅಥವಾ ವೈರಸ್ ಜ್ವರಗಳು ಖಂಡಿತ ಜಾಸ್ತಿ ತೊಂದರೆಯನ್ನು ಉಂಟು ಮಾಡ್ತದೆ. ಯಾರು ಮಾನಸಿಕವಾಗಿ ತುಂಬಾ ಆರಾಮದಲ್ಲಿರ್ತಾರೋ ಅವರಲ್ಲಿ ಇಂಥ ತೊಂದರೆಗಳು ಕಮ್ಮಿ ಇರ್ತವೆ. ಓಕೆ, ನಮ್ಮ ಫುಡ್ಗಳು ಬರ್ತೇನೆ ಸರ್. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ನನ್ನ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ನಾನು ದೀಪಾ ಅಂತ, ಮೂಡಬಿದ್ರೆಯಿಂದ. ಓಕೆ, ನಮಸ್ತೆ, ಮಾತಾಡಿ ಮೇಡಮ್. ಸರ್, ಡಾಕ್ಟ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಎಲ್ಲಾ ಕಡೆಯಲ್ಲಿ ಜ್ವರ ಅಂತ ಹೇಳಿದ ತಕ್ಷಣ ಅದು ಕೊರೋನಾ, ಅದು ಹಾಗೆ ಹೀಗೆ, ಮನೆಯಿಂದ ಹೊರಗೆ ಬರಬಾರ್ದು, ಹಾಗೆ ಹೀಗೆ ಅಂತ ಎಲ್ಲ ಹೆದರಿಸುವವ್ರಿ. ನಾನು ತುಂಬಾ ಖುಷಿ ಪಟ್ಟೆ ನಿಮ್ಮ ಕಾರ್ಯಕ್ರಮ ನೋಡಿ ಸರ್. ತುಂಬಾ ಖುಷಿ ಆಯ್ತು ನನಗೆ. ಯಾಕಂದ್ರೆ ಅತ್ಯುತ್ತಮವಾದಂತಹ ಒಂದು ಮಾರ್ಗದರ್ಶನ ಕೊಟ್ಟಿದ್ದೀರಿ. ಜನರಿಗೆ ಯಾವುದು ಈ ಸಿಚುವೇಶನ್ ಅಲ್ಲಿ ಬೇಕಾ ಅದು ಕರೆಕ್ಟ್ ಆಗಿ ಅವರು ಅರ್ಥ ಮಾಡಿಕೊಂಡ್ರೆ ಅವರಿಗೆ ಯಾವುದೇ ಹೆದರಿಕೆ ಇಲ್ಲದೆ ಈ ಜ್ವರನ ಓಡಿಸಬಹುದು ಅಂತ ನನ್ನ ಅನಿಸಿಕೆ ಅಲ್ವಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದು ಇಂಪಾರ್ಟೆಂಟ್ ನೋಡಿ. ಮಾನಸಿಕವಾಗಿ ನಾವು ಧೈರ್ಯದಿಂದಿದ್ರೆ, ಇಲ್ಲಿ ವಿಷಯ ಇಷ್ಟೇ ಇರೋದು, ಶೀತ ಜ್ವರ ಬಂದವರು 3ರಿಂದ 4 ದಿವಸ ಮನೆಯಲ್ಲಿರಿ. ಓಕೆ, ಒಳ್ಳೆ ಆಹಾರ ತಕೊಳ್ಳಿ, ರೆಸ್ಟ್ ತಕೊಳ್ಳಿ. ಒಳ್ಳೆ ಆಹಾರ ಅಂತ ಹೇಳಿದ್ರೆ ಒಳ್ಳೆ ಆಹಾರ ಅಂತ ಹೇಳಿದ್ರೆ ಸುಲಭವಾಗಿ ಪಚನ ಆಗುವಂತ ಆಹಾರ. ಸುಲಭವಾಗಿ ಪಚನ ಆಗುವಂತ ಆಹಾರ ನಾವು ಹಾಗೆ ಹೇಳಿದ ಗಂಜಿ, ತರಕಾರಿಗಳು. ನೀವು ತುಂಬಾ ಜ್ವರ ಬರುವಾಗ ಕಟ್ಟದ ಪೂರಿ ತಿಂದ್ರೆ ಖಂಡಿತ ತೊಂದರೆ ಆಗ್ಬೋದು, ಪುಳಿ ಮುಂಚಿ ತೊಂದರೆ ಆಗ್ಬೋದು. ಅದ್ರ ಬದಲು ಸುಲಭವಾಗಿ ಆಗುವಂತ ಹರಿವೆ ಸೊಪ್ಪು ಇರ್ಬೋದು, ಅಥವಾ ಬಸಳೆ ಇರ್ಬೋದು, ನಾವು ಆಡು ಭಾಷೆಯಲ್ಲಿ ಏನ್ ಯೂಸ್ ಮಾಡ್ತೇವೆ, ಅಥವಾ ತುರೆ ಅಥವಾ ಏನ್ ಹೇಳ್ತೀವಿ, ಈ ರೀತಿಯ ವಸ್ತುಗಳು, ಸೌತೆಕಾಯಿ ಇರ್ಬೋದು, ಏನು ನೀರಿನ ಅಂಶ ಜಾಸ್ತಿ ಕೊಡ್ತವೆ ಅಂತ ತರಕಾರಿಗಳನ್ನು ಯೂಸ್ ಮಾಡಬಹುದು. ಅದೇ ರೀತಿ ಸುಲಭವಾಗಿ ಮಲ ಪಾಸ್ ಆಗುವಂತ ತರಕಾರಿಗಳನ್ನು ತಿಂದ್ರೆ ಹಾಗೂ ಆಹಾರಗಳನ್ನು ತಿಂದ್ರೆ, ನೀರನ್ನು ಕುಡಿದ್ರೆ, ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿ ಹಣ್ಣಿನ ರಸ ಕುಡಿಬೇಕು, ಜ್ಯೂಸ್ ಪರೋಡು ಅಂತ. ಈ ಜ್ಯೂಸ್ ಕುಡಿಯೋದು ಕೂಡ ಖಂಡಿತ ತಪ್ಪು. ಯಾಕೆಂತ ಹೇಳಿ ಜ್ಯೂಸ್ ಕುಡಿಯುವಂತದ್ದು ಕೂಡ ನಿಜ ಜ್ಯೂಸ್ ಆಗಿ ನೀವು ಕುಡಿದ್ರೆ ಹೌದು ಅಂತ ಹೇಳಿದ್ರೆ, ಈಗ ಒಂದು ಆರೆಂಜ್ ಅನ್ನು ಹಾಗೆ ಮೊದಲ ಕಾಲದಲ್ಲಿ ಮೊದಲು ಮಾಡ್ತಾ ಇದ್ರು. ಮೊದಲು ತಾಯಂದ್ರೆ ಅದಕ್ಕೊಂದು ರೀತಿಯ ಸ್ಟಾರ್ ರೀತಿ ಏನೋ ಒಂದು ಅದರಲ್ಲಿ ತಿರುಗಿಸಿ ಅದೇ ರೀತಿ ಅದನ್ನು ಕುಡಿತಾ ಇದ್ರು. ಈಗ ಹಾಗೆಲ್ಲ ಮಿಕ್ಸಿಗೆ ಹಾಕ್ತಾರೆ, ಒಂದು ಆರೆಂಜ್ಗೆ 1 ಗ್ಲಾಸ್ ನೀರು ಹಾಕ್ತಾರೆ, 6 ಚಮಚ ಸಕ್ಕರೆ ಹಾಕ್ತಾರೆ, ಅದನ್ನು ಜ್ಯೂಸ್ ಮಾಡಿ ಕುಡಿತಾರೆ. ನೀವು ಕುಡಿತಾ ಇರೋದು ಹಣ್ಣಿನ ರಸ ಅಲ್ಲ, ಸಕ್ಕರೆ ನೀರು. ಸಕ್ಕರೆ ನೀರಲ್ಲಿ ಏನಾಗ್ತದೆ, ನಿಮ್ಮ ರಕ್ತದ ಸಕ್ಕರೆ ಅಂಶ ತುಂಬಾನೇ ಜಾಸ್ತಿ ಆಗ್ತದೆ. ನಿಮಗೆ ಶುಗರ್ ಇದೆಯಾ ಇಲ್ವೋ ಅನ್ನೋದು ಬೇರೆ, ಆದ್ರೆ ಈ ಅನಗತ್ಯವಾದ ಕ್ಯಾಲೋರಿಯಿಂದಾಗಿ ಸಾಕಷ್ಟು ತೊಂದರೆಗಳಾಗ್ತವೆ. ಸೊ ಈ ರೀತಿಯ ಸಕ್ಕರೆ ಅಂಶವನ್ನು ಜಾಸ್ತಿ ತಕೊಳ್ಳೋದು ಖಂಡಿತ ಒಳ್ಳೇದಲ್ಲ ಯಾವಾಗ ಜ್ವರ ಇರುವಾಗ. ಸೊ ಆದಷ್ಟು ಸಮತೋಲಿತವಾದ ಆಹಾರ, ತರಕಾರಿ, ಧಾನ್ಯಗಳು ಮತ್ತು ನಮ್ಮ ದ್ವಿದಳ ಧಾನ್ಯಗಳನ್ನು ಒಳಗೊಂಡಂತ ಆಹಾರಗಳನ್ನು ತಕೊಂಡ್ರೆ, ಮೊಟ್ಟೆ, ಹಾಲು ಇವುಗಳನ್ನು ತಕೊಂಡ್ರೆ, ಅಥವಾ ಮೀನು, ಮಾಂಸ, ಆದ್ರೆ ಯಾವುದು ತುಂಬಾ ತೀಕ್ಷ್ಣವಾದ ಮಸಾಲೆ ಯುಕ್ತವಾದ ಆಹಾರವನ್ನು ತಗೊಳ್ಬಾರ್ದು. ಓಕೆ ಓಕೆ, ಎಸ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾವಿಲ್ಲಿ ಹುಣಸೆಮಕ್ಕಿಯಿಂದ. ಹೇಳಿ ಸರ್. ರಾಘವೇಂದ್ರ ಅಂತ. ಹೇಳಿ ಸರ್, ಮಾತಾಡಿ ಸರ್. ಸರ್, ಇದು ತಲೆನೋವು ಬರ್ತಾ ಉಂಟು, ಜ್ವರಗಿರೆ ಏನಿಲ್ಲ. ಡಾಕ್ಟರ್ ಹತ್ರ ಒಂಚೂರು ಮಾತಾಡ್ಬೇಕಿತ್ತು. ಓಕೆ ಓಕೆ, ಹೇಳಿ 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 ಹೇಳಿ. ಸರ್, ಇದು ಖಾಲಿ ತಲೆನೋವು ಬರುತ್ತೆ ಸರ್, ಜ್ವರ ಗಿರ ಏನು ಬರುದಿಲ್ಲ. ಎಷ್ಟು ದಿವಸದಿಂದ ಬರ್ತಾ ಇದೆ ತಲೆನೋವು? ಅದು ನಿನ್ನೆ ಮೊನ್ನೆ 1-7 ದಿನ ಮುಂಚೆಯಿಂದ ಬರ್ತಾ ಇದೆ ಸರ್. ಎಸ್ ಸರ್. ಸರ್, ಅದು ಕಫದಿಂದ ಎಂತ ತಲೆನೋವು ಬರುತ್ತಾ? ತಲೆಯನ್ನು ಕೆಳಗೆ ಬಗ್ಗಿಸುವಾಗ ನೋವು ಜಾಸ್ತಿ ಆಗ್ತಾ ಇದೆಯಾ?
ನೋವು ಜಾಸ್ತಿ ಅಂತ ಇಲ್ಲ ಸರ್, ಲೈಟ್ ಆಗಿ ನೋವು ಬರ್ತಾ ಉಂಟು, ಒಂದ್ ಸೈಡ್ ಇಂದ ನೋವು ಬರುತ್ತೆ. ರಾತ್ರಿ ನಿದ್ರೆ ಬರೋದಷ್ಟು ತಲೆನೋವು ಇದೆಯಾ? ಇಲ್ಲ ಇಲ್ಲ, ನಿದ್ರೆ ಬರುವುದಿಲ್ಲ ಸರ್. ಯಾವಾಗ ಟಿವಿ ನೋಡುವಾಗ ಜಾಸ್ತಿ ಬರ್ತಾ ಇದೆಯಾ? ಹಾ, ಟಿವಿ ಅಂದ್ರೆ ನಾವು ಡ್ಯೂಟಿಯಲ್ಲಿರೋ ಟಿವಿ ನೋಡುದಿಲ್ಲ ಸರ್. ಸಾಯಂಕಾಲ ಬಂದೆಲ್ಲ ಒಂದು ಅರ್ಧ ಗಂಟೆ ಟಿವಿ ನೋಡುದು ಸರ್. ಸರಿ, ಓಕೆ. ಹೆಚ್ಚಾಗಿ ಆಯ್ತು. ಈ ಬಗ್ಗೆ ನಾನು ಮಾತಾಡ್ತೀವಿ ನಿರೂಪಕರಲ್ಲಿ. ಎಸ್ ಎಸ್. ಮೊದಲನೇದಾಗಿ ನೋಡಿ, ಸಾಮಾನ್ಯ ತಲೆನೋವುಗಳು ಹಲವಾರು ಕಾರಣದಿಂದ ಬರ್ಬೋದು. ಹಲವಾರು ಕಾರಣದಿಂದ ಬರ್ಬೋದು. ಒಂದು ರೀತಿ ಮಾನಸಿಕ ಒತ್ತಡದಿಂದ ಕೂಡ ತಲೆನೋವು ಬರುತ್ತೆ. ವಿಪರೀತ ನೀವು ನಿಮ್ಮ ಕಣ್ಣಿನ ದೋಷ ಬಂದಿದ್ರೆ, ಕನ್ನಡಕ ಅಗತ್ಯವಿದ್ರೆ, ಆ ಸಮಯದಲ್ಲಿ ನೀವು ತುಂಬಾ ಕಷ್ಟಪಟ್ಟು ಓದ್ತಿದ್ರೆ ಆಗ ಕೂಡ ತಲೆನೋವು ಬರ್ಬೋದು. ಅವರು ಹೇಳಿದ ರೀತಿಯಲ್ಲಿ ಶೀತ ಆಗಿ ಅಥವಾ ಏನು ನಮ್ಮ ಮೂಗಿನಿಂದ ಇಳಿದು ಹೋಗ್ಬೇಕಾದ್ರ ಲೋಳೆ ರಸಗಳಿವೆ, ಅದು ಗಟ್ಟಿ ಕಟ್ಟಿ ನಮ್ಮಲ್ಲಿ ಸೈನಸ್ ಅಂತ ಇದೆ ನಮ್ಮ ಮುಖದಲ್ಲಿ, ಅದ್ರಲ್ಲಿ ಏನಾದ್ರೂ ದಾಖಲೆ ಆದ್ರೆ, ಅದು ಬಾಕಿ ಆದ್ರೆ ಆಗ ಕೂಡ ನೋವು ಬರ್ಬೋದು. ಸೊ ಅದಕ್ಕೋಸ್ಕರ ಮೊದಲ ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ, ಏನ್ ಮಾಡ್ತಾ ಇರ್ಬೇಕು, ಶೀತ ಜ್ವರ ಬತ್ತಂಡ ಹಬೆದೆತ್ತು ನೋಡುವಂತ, ಅಥವಾ ಬಿಸಿ ನೀರನ್ನು ಕುದಿಸಿ ಅದರ ಆವಿಯನ್ನು ಮೂಗಿನ ಮೂಲಕ ತಗೊಳ್ತಾ ಇದ್ವಿ ನಾವು. ಇದೆಲ್ಲ ಯಾಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ರೀತಿಯ ಇದನ್ನ ವ್ಯವಸ್ಥೆಗಳನ್ನು ಸರಿಪಡಿಸಲಿ. ಈಗ ಏನ್ ಮಾಡ್ತೀವಿ, ನೀವು ಆಗ ಹೇಳಿದಾಗ 2 ಮಾತ್ರೆ ತಗೊಂಡ್ಬರೋದು, ತಿನ್ನೋದು, ಮತ್ತೆ ಪುನಃ ಸ್ಟಾರ್ಟ್ ಮಾಡೋದು ನಮ್ಮ ದೈನಂದಿನ ಕೆಲಸ. ಸೊ ನೀವು ಇಂಥ ವ್ಯವಸ್ಥೆಗಳು ಮಾಡ್ಬೇಕು. ಬಿಸಿ ಬಿಸಿ ಆದ ಪದಾರ್ಥಗಳನ್ನು ತಗೊಳ್ಳೋದು, ಹಬೆ ಸ್ಟೀಮ್ ಹೇಗೆ ತಗೊಳ್ಬೇಕು ಅನ್ನೋದು ಸರ್? ಸ್ಟೀಮ್ ನೋಡಿ, ಹಳೆ ಕಾಲದಲ್ಲಿ ಏನು ಆರಾಮಾಗಿ ತಗೋದು, ಒಂದು ಪಾತ್ರದಲ್ಲಿ ಕುದಿಯೋ ನೀರು ಇಡ್ತಾ ಇದ್ರು, ಅದ್ರ ಮೇಲ್ಗಡೆ ಅದ್ರ ಹತ್ತಿರ ನಿಮ್ಮಲ್ಲಿ ಕೂರಿಸ್ತಿದ್ರು, ನಿಮ್ಮ ಮೈ ಮೇಲೆ ಒಂದು ರಗ್ಗ ಹಾಕ್ತಾ ಇದ್ರು ಮೊದಲ ಅಜ್ಜಿಯಂದಿರೆಲ್ಲ ಹಾಗೆ ಮಾಡ್ತಾ ಇದ್ರು. ಅದ್ರಷ್ಟು ಒಳ್ಳೆ ವ್ಯವಸ್ಥೆ. ಅದಕ್ಕೆ ಬೇಕಾದ್ರೆ ನೀವು ನಮ್ಮ ಮನೆಯಲ್ಲಿ ಸಿಗುವಂತ ಒಂದಷ್ಟು ಗಿಡ ಮೂಲಿಕೆಗಳನ್ನು ಹಾಕೊಳ್ಬಹುದು ಬೇಕಾದ್ರೆ. ಇಲ್ಲ, ಕೇವಲ ಈ ನೀರನ್ನು ಕೂಡ ಅದರ ಹಬೆಯನ್ನು ತಗೊಂಡ್ರು ಸಾಕಾಗ್ತದೆ. ಅದರಲ್ಲಿ ಕೂಡ ಬೆವರು ಬಂದ ತಕ್ಷಣ ಒಂದಷ್ಟು ಜ್ವರ ಕೂಡ ಕಮ್ಮಿ ಆಗತ್ತೆ. ನಮ್ಮಲ್ಲಿ ಸಾಕಷ್ಟು ವ್ಯವಸ್ಥೆ ಇದೆ, ನಮ್ಗೆ ಗೊತ್ತು ಇದೆ. ನಮಗೆ ಏನಾಗಿದೆ ಅಂತ ಹೇಳಿದ್ರೆ, ವಿ ವಾಂಟ್ ಶಾರ್ಟ್ ಕಟ್ಸ್. ಶಾರ್ಟ್ ಕಟ್ಸ್ ಅಂತ ಹೇಳಿದ್ರೆ ನೀವು ಆಗ ಹೇಳಿದಂತ ಮಾತ್ರೆಗಳು, ಒಂದು ಮಾತ್ರೆ, ಅರ್ಧ ಗ್ಲಾಸ್ ನೀರು, ಪಾಪ್ ಹಾಫ್ ಎನ್ ಅವರ್ ಯುವರ್ ಓಕೆ ಅಂತ, ಆ ರೀತಿಯ ಒಂದು ಮನಸ್ಥಿತಿ. ಜೊತೆಗೆ ಈ ಒಂದು ಪ್ರಶ್ನೆಯನ್ನ ಕೇಳಬಹುದು, ಕೇಳದೇನೆ ಇರಬಹುದು. ಆದ್ರೆ ಇದೊಂದು ವಿಚಾರ, ಸಣ್ಣ ವಿಚಾರ, ಅಂದ್ರೆ ಜ್ವರ ಬಂದಾಗ ಸ್ನಾನ ಮಾಡಬಾರ್ದು ಅನ್ನೋಂತಹ ಒಂದು ವಿಚಾರವನ್ನು ಕೂಡ ಡಾಕ್ಟರ್ನವರು ಸಜೆಷನ್ ಮಾಡ್ತಾರೆ. ಜೊತೆಗೆ ಈ ತಣ್ಣಗಿನ ನೀರು, ಬಿಸಿ ನೀರು, ಇದು ಕೂಡ ವಿಚಾರ ಬರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೋಡಿ, ಶೀತ ಜ್ವರ ಅಂತ ಬಂದಾಗ ಕೆಲವೊಂದಷ್ಟು ವಿಷಯಗಳು ಹಿಂದಿನಿಂದ ಮಾಡಿಕೊಂಡದ್ದು ಒಳ್ಳೇದು ಅಂತ ಆದ್ರೆ, ಕೆಲವೊಂದಷ್ಟು ವಿಷಯಗಳಲ್ಲಿ ಒಂದಷ್ಟು ಲೋಪದೋಷ, ಅಂದ್ರೆ ಸೈಂಟಿಫಿಕ್ ಬ್ಯಾಕಪ್ ಇಲ್ಲ. ಸೊ ಖಂಡಿತವಾಗಿ ನೀವು ಮೊದಲಿಂದ ತಣ್ಣೀರು ಸ್ನಾನ ಮಾಡ್ತಾ ಇದ್ದವರು ಅಂತ ಆದ್ರೆ ತಣ್ಣೀರು ಸ್ನಾನನೇ ಮಾಡಿಯಪ್ಪ. ನೀವು ಬಿಸಿನೀರೇ ಮಾಡ್ತಾ ಇರೋರು ಸ್ನಾನ ಅಂತ ಹೇಳಿದ್ರೆ ಬಿಸಿನೀರೇ ಸ್ನಾನ ಮಾಡಿ. ನಿಮ್ಮ ಡೋಂಟ್ ಚೇಂಜ್ ಯುವರ್ ಹ್ಯಾಬಿಟ್ಸ್. ನೀವು ಏನ್ ಮಾಡ್ತಾ ಇದ್ರಿ ಅದನ್ನ ಚೇಂಜ್ ಮಾಡಬೇಡಿ. ಇನ್ನೊಂದು ಅಂತ ಹೇಳಿದ್ರೆ, ಸ್ನಾನ ಮಾಡ್ಬೇಕಾ ಬೇಡವಾ ಅಂತ. ಖಂಡಿತ ಸ್ನಾನ ಮಾಡ್ಬೇಕು. ಆದ್ರೆ ನಿಮ್ಗೆ ಎದ್ದು ನಿಲ್ಲಿಕ್ ಆಗ್ತಾ ಇಲ್ಲ, ಎದ್ದು ನಿಂತ್ರೆ ತಲೆ ಸುತ್ತು ಬರ್ತಾ ಇದೆ, ಅಥವಾ ಮೈಕೈ ವಿಪರೀತ ನೋವಿದೆ, ಅಂತ ಪರಿಸ್ಥಿತಿಯಲ್ಲಿ ಮೈ ಉಜ್ಜಿ ಸ್ನಾನ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದಯವಿಟ್ಟು ಆರಾಮ ಮಾಡಿ. ಸ್ನಾನ ಮಾಡುದು ಮಾಡದೇ ಇರುವುದು ಆಯಾಯ ವ್ಯವಸ್ಥೆಗೆ ಅನುಗುಣವಾಗಿ ಹೊರತು ಜ್ವರಕ್ಕೆ ಸಂಬಂಧಪಟ್ಟು ಯಾವುದೇ ರೀತಿಯ ಕನೆಕ್ಷನ್ ಇರುವುದಿಲ್ಲ. ಆದ್ರೆ ತುಂಬಾ ಜೋರಾಗಿ ಜ್ವರ ಬರುವಾಗ ಬಿಸಿನೀರ ಸ್ನಾನ ಮಾಡುದು ಖಂಡಿತ ಒಳ್ಳೇದಲ್ಲ. ಒಂದ್ ಕಡೆ ಮೆಡಿಕಲ್ ಶಾಪ್ಗಳಲ್ಲಿ, ಜೊತೆಗೆ ಕ್ಲಿನಿಕ್ಗಳಲ್ಲಿ ಜನರ ಒಂದು ಸಾಲು ಲೈನ್ಗಳನ್ನು ನಾವು ನೋಡ್ತಾ ಇರುವಂತದ್ದು. ಯಾಕಂದ್ರೆ ನಾವು ಈ ಹಿಂದೆ ಎಲ್ಲೂ ಕೂಡ ನೋಡಿಲ್ಲ, ಯಾವಾಗ್ಲೂ ಕೂಡ ನೋಡಿಲ್ಲ. ಈಗ ಮಾತ್ರ ಇಂತಹ ಒಂದು ಸಾಲುಗಳನ್ನು ಬಹುಶಃ ನಾವು ನೋಡಿರುವಂತದ್ದು. ತಾವುಗಳು ಹೇಳ್ತೀರಾ ಇದು ಸೀಸನಲ್ ಆಗಿ ಬರುವಂತಹ ಶೀತ ಜ್ವರ, ಆದ್ರೆ ನಾವುಗಳು ಈ ಹಿಂದೆ ಎಲ್ಲೂ ಕೂಡ ನೋಡಿಲ್ಲ ಇಂತಹ ಲೈನ್ಗಳನ್ನ. ಸೊ ಹಾಗೆ ಈಗ ಒಂದು ಏನು ಅಂತ ಹೇಳಿದ್ರೆ, ಒಂದು ಜನರಲ್ಲಿ ಈಗ ಅವೇರ್ನೆಸ್ ಜಾಸ್ತಿ ಆಗಿದೆ. ಮೊದಲ ರೀತಿಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದನ್ನು ಅವರ ಮಟ್ಟಲ್ಲಿ ಅವರ ಮಟ್ಟಿನಲ್ಲಿ ಏನು ಚಿಕಿತ್ಸೆ ಕೊಡ್ಬೋದು, ಅಂದ್ರೆ ಸಾಮಾನ್ಯವಾದ ಚಿಕಿತ್ಸೆಯನ್ನು ಯಾರೂ ಕೊಡ್ತಾ ಇಲ್ಲ. ಕಳೆದ ಸಲ ಕೋವಿಡ್ ಬಂದ ನಂತರ ಮಾನಸಿಕ ಹೆದರಿಕೆಯಲ್ಲಿ ಪ್ರತಿಯೊಬ್ಬರು ಔಷಧಿಗೆ ಓಡಿ ಬರ್ತಾ ಇದ್ದಾರೆ. ಒಂದು. ಎರಡನೇದು, ಹೌದು, ಈ ವರ್ಷ ತುಂಬಾ ಚಿಕ್ಕ ಸಮಯದಲ್ಲಿ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ವೈರಲ್ ಫೀವರ್. ಈಗ ತಾವು ಬ್ಯಾಂಗ್ಳೂರಲ್ಲಿ ನೋಡ್ಬೋದು, ಇಷ್ಟೊತ್ತಿಗೆ ಈಗ ಸಂಖ್ಯೆಗಳು ಕಮ್ಮಿ ಆಗ್ಲಿಕ್ಕೆ ಶುರು ಆಯ್ತು. ಕಳೆದ 1-2 ತಿಂಗಳು ಮೊದಲು ನೋಡಿದ್ರೆ ತುಂಬಾನೇ ಜನರಿಗೆ ಶೀತ ಜ್ವರ ಬಂದಿತ್ತು. ಈಗ ನೀವು ಬ್ಯಾಂಗ್ಳೂರಲ್ಲಿ ಕೇಳಿದ್ರೆ ಖಂಡಿತ ಕಮ್ಮಿ ಆಗ್ತಾ ಇದೆ. ಸೊ ಮಂಗಳೂರಲ್ಲಿ ಕೂಡ ಮುಂದಿನ 1 ತಿಂಗಳ ಒಳಗಾಗಿ ಈ ಪೀಕ್ ಇದೆ, ಖಂಡಿತ ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಇದೆ. ಇದು ಒಂದಾದ್ರೆ, ಎರಡನೇದು ನೋಡಿ, ವ್ಯಾಕ್ಸಿನ್ ಕೂಡ ತುಂಬಾ ದೊಡ್ಡ ಮಟ್ಟದ ನಮಗೆ ಪ್ರಯೋಜನ ಕೊಟ್ಟಿದೆ. ಯಾರಿಗೆ ಒಂದು ವೇಳೆ ಕೋವಿಡ್ ಆಗಿದ್ರು
ಆಸ್ಪತ್ರೆಯ ಅಡ್ಮಿಷನ್ ತುಂಬಾನೇ ಕಡಿಮೆ ಆಗಿದೆ. ಡೆತ್ ರೇಟ್ಗಳು ಕೂಡ ಕಡಿಮೆ ತುಂಬಾನೇ ಕಮ್ಮಿ ಇದೆ. ಡೆತ್ ರೇಟ್ ಆಲ್ಮೋಸ್ಟ್ ನಿಲ್ಲಾಗ್ತಾ ಇದೆ. ಬಹುಶಃ ಇದು ವ್ಯಾಕ್ಸಿನ್ ಇಂದ ಬಹುಶಃ ಅಲ್ಲ, 100ಕ್ಕೆ 100 ವ್ಯಾಕ್ಸಿನ್ ಇಂದಲೇ ಆಗಿದೆ. ಯಾರಿಗೆಲ್ಲ ವ್ಯಾಕ್ಸಿನ್ ತಗೊಂಡವರಿಗೆ ಕೋವಿಡ್ ಬಂದಿದೆ ಅವರಲ್ಲಿ ತೀವ್ರ ತರದ ತೊಂದರೆ ಕಂಡು ಬರ್ತಾ ಇಲ್ಲ. ತೀವ್ರ ತರ ಅಲ್ಲೋ ಇಲ್ಲೋ ಒಂದೆರಡು ಬರಬಾರ್ದು ಅನ್ನೋದು ಸಾಧ್ಯತೆ ಇಲ್ಲ. ನೋಡಿ, ಮನುಷ್ಯ ಏನು ಇಮ್ಮಾರ್ಟರ್ ಅಲ್ಲ, ಅಥವಾ ಮನುಷ್ಯನಿಗೆ ಸಾವೇ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ, ರೋಗವೇ ಇಲ್ಲ ಅಂತಲೂ ಹೇಳಲಿಕ್ಕೆ ಆಗಲ್ಲ. ಇದೆರಡೂ ಇದೆ. ಆದ್ರೆ ಕೋವಿಡ್ ಇಂದ ಮರಣ ಹೊಂದೋದು ತುಂಬಾನೇ ಕಮ್ಮಿ ಆಗಿದೆ. ಸೊ ವ್ಯಾಕ್ಸಿನ್ ಅನ್ನು 100ಕ್ಕೆ 100 ಪಡೆದಲ್ಲಿ ಎಲ್ಲರೂ ನಾವು ಇನ್ನು ಮುಂದೆ 3ನೇ ಒಟ್ಟಿಗೆ ಮತ್ತೊಂದು ಅಲೆ ಬರಬಾರ್ದು ಅಂತ ಇಲ್ಲ. ಸೊ ಅವುಗಳನ್ನೆಲ್ಲ ತಡೆಗಟ್ಟಬಹುದು. ಸೊ ಮೊದಲಿಗೆ ಏನಾಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ರು ವ್ಯಾಕ್ಸಿನ್ ಪಡಿಬೇಕು. ನಿಮ್ಮ 2 ಡೋಸ್ ಆಗಿದ್ರೆ, ನೀವು 60 ವರ್ಷಕ್ಕೆ ಮೇಲ್ಪಟ್ಟವರಾದ್ರೆ ನೀವು ಬೂಸ್ಟರ್ ಡೋಸ್ಗೆ ಅರ್ಹರು. ದಯವಿಟ್ಟು ಮತ್ತೆ ಬೂಸ್ಟರ್ ಡೋಸ್ ತಗೊಳ್ಳಿ. ನೀವು ತುಂಬಾ ಸಜೆಸ್ಟ್ ಮಾಡ್ತೀರಾ? ಖಂಡಿತ ಹೌದು, ಬೂಸ್ಟರ್ ಡೋಸ್ ಪಡ್ಕೊಳ್ಳೋದೇ ಉತ್ತಮ ಲಕ್ಷಣ. ಯಾರು ಈವರೆಗೆ ವ್ಯಾಕ್ಸಿನ್ ಪಡ್ಕೊಂಡಿಲ್ಲ ದಯವಿಟ್ಟು ಪಡ್ಕೊಳ್ಳಿ. ಇಷ್ಟು ಜನ ಸರಿಯಾಗಿದ್ದಾರೆ ವ್ಯಾಕ್ಸಿನ್ ತಗೊಂಡು. ಸೊ ಖಂಡಿತ ತಗೊಳ್ಬಹುದು. ನಿಮ್ಗೆ ಬರುವ ಈಗ ನಂದಿನ ಹಾಲಿನ ಪ್ಯಾಕೆಟ್ ಇರ್ಬೋದು ಅಥವಾ ಯಾವುದೇ ಹಾಲು ಇರ್ಬೋದು, ನಾವು ಯಾವ ದನದಿಂದ ಎಲ್ಲಿ ಕರೆದದ್ದು ಅಂತ ಕೇಳಲ್ಲ, ಹಾಲನ್ನು ಬಿಸಿ ಮಾಡಿ ಕುಡಿತೇವೆ. ಅದೇ ರೀತಿ ವ್ಯಾಕ್ಸಿನ್ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡದೆ ಇಷ್ಟು ಸಾವಿರ ಜನ, ಇಷ್ಟು ಲಕ್ಷಾನುಗಟ್ಟಲೆ ಜನ, ಕೋಟಿಗಟ್ಟಲೆ ಜನ ತಗೊಂಡಿದ್ದಾರೆ. ಸೊ ದಯವಿಟ್ಟು ತಗೊಳ್ಳಿ. ಇದು ಮೊದಲನೇ ವಿಷಯ. ಎರಡನೇ ವಿಷಯ ಏನು ಅಂತ ಹೇಳಿದ್ರೆ, ಬೂಸ್ಟರ್ ಡೋಸ್ಗೆ ಯಾರು ಅರ್ಹರು ಅಂತ ಹೇಳಿದ್ರೆ, ಯಾರಿಗೆ 60 ವರ್ಷ ಜಾಸ್ತಿ ಆಗಿದೆ, ಯಾರು ಹೆಲ್ತ್ ಸೆಕ್ಟರ್ ಅಲ್ಲಿ ಇದ್ದಾರೆ, ಯಾರಿಗೆ ಅಗತ್ಯ ಇದೆ, ಅವರೆಲ್ಲರೂ ಪಡಿಬೇಕು. ತುಂಬಾ ಒಳ್ಳೆಯದು. ಇದೆರಡು ಸರಿಯಾಗಿ ಆದ್ರೆ ನಾವು ಈ ಅಲೆಗಳನ್ನು ಖಂಡಿತ ನಿಲ್ಲಿಸಬಹುದು. ಅಥವಾ ಮತ್ತೆ ಕೋವಿಡ್ ಬರೋದು ಕಮ್ಮಿ ಆಗ್ತದೆ. ಒಂದು ವೇಳೆ ಬಂತು ಅಂತ ಆದ್ರೂ ಅದು ಯಾವುದೇ ರೀತಿಯ ತೊಂದರೆಯನ್ನುಂಟು ಮಾಡದೆ ಸಾಮಾನ್ಯ ಶೀತ ಜ್ವರದ ಲಕ್ಷಣ ಕೊಟ್ಟು ಹೋಗ್ತದೆ. ಸೊ ಇದು ಅಗತ್ಯ. ವ್ಯಾಕ್ಸಿನ್ ಪಡ್ಕೊಳ್ಳೋದು ಅಗತ್ಯ. ನಾವು ಡೋಲೋ ತಂದಿಡುವುದು ಅಥವಾ ಡೈಕ್ಲೋಫೆನಾಕ್ ತಂದಿಡುವುದು ಅಥವಾ ಬೇರೆ ಬ್ರೂಫಿನ್ ಮಾತ್ರ ತಂದಿಡುವುದಲ್ಲ. ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಯಾರು ವ್ಯಾಕ್ಸಿನ್ಗೆ ಅರ್ಹರಿದ್ದಾರೆ ಅವ್ರಿಗೆಲ್ಲ ವ್ಯಾಕ್ಸಿನ್ ಕೊಡಬೇಕು. ಅದರಷ್ಟು ಒಳ್ಳೆಯ ತಡೆಗಟ್ಟುವಿಕೆ ವಿಧಾನ ಯಾವುದೂ ಇಲ್ಲ. ಇದು ಮೆಡಿಕಲ್ ಶಾಪ್ಗಳಲ್ಲಿ ಸಾಲು ಜನರು ಬರ್ತಾರೆ ಅಂತ ಬಂದಾಗ ಇದು ಒಳ್ಳೆಯ ಬೆಳವಣಿಗೆ ಹೌದಾ? ಖಂಡಿತ ಅಲ್ಲ, ಖಂಡಿತ. ಕ್ಲಿನಿಕ್ ಅಲ್ಲಿ ಅಗತ್ಯ ಇದ್ದವರು ನೋಡಿ, ಕ್ಲಿನಿಕ್ ಆಗ್ಲಿ ಹಾಸ್ಪಿಟಲ್ ಆಗ್ಲಿ ಯಾರು ಬರಬೇಕು, ಯಾರು ಅಗತ್ಯ ಇದೆ ಅವರು ಮಾತ್ರ ಬರಬೇಕು. ಅಗತ್ಯ ಇಲ್ಲದವರು ಬರುವುದು ತಪ್ಪು. ಸೊ ಮೊದಲಿಗೆ ನಿಮ್ಮ ಹಂತದಲ್ಲಿ ಏನು 2 ದಿವಸಗಳ ರೆಸ್ಟ್ ಆರಾಮದಲ್ಲಿ ನಿಮ್ಗೆ ಜ್ವರ ಕಮ್ಮಿ ಆಗ್ತಾ ಇಲ್ಲ, ಏರ್ತಾ ಇದೆ, ಸಾಮಾನ್ಯವಾದ ವ್ಯವಸ್ಥೆಯಲ್ಲಿ ಗುಣ ಆಗ್ತಾ ಇಲ್ಲ ಅಂತೇಳಿ ಖಂಡಿತ ನೀವು ವೈದ್ಯರನ್ನು ಭೇಟಿ ಆಗ್ಬೇಕು. ಇಲ್ಲ ನೀವು ಈಗಾಗಲೇ ಬೇರೆ ರೀತಿಯ ಕಾಯಿಲೆಯಿಂದ ಬಳಲುವವರಾಗಿದ್ರೆ, ಅವರಿಗೆ ಯಾರಿಗಾದ್ರೂ TB ಕಾಯಿಲೆ ಇರ್ಬೋದು, ಹೃದಯದ ತೊಂದರೆ ಇರ್ಬೋದು, ಈ ಮೊದಲು ಯಕೃತ್ತಿನ ಅಥವಾ ಬೇರೆ ತೊಂದರೆ ಇರುವವರು ಇರ್ಬೋದು, ಅವರಿಗೆ ಜ್ವರ ಬಂದ್ರೆ ಅವ್ರು 2 ದಿವಸ ಕಾಯುವುದು ಬೇಡ, ಬಂದ ದಿವಸವೇ ಹೋಗ್ಬೋದು. ಸಾಮಾನ್ಯ ವ್ಯಕ್ತಿ 2 ದಿವಸ ಕಾಯಬಹುದು. ಆದ್ರೆ ಸಾಧಾರಣ ಉಳಿದವರು ಯಾರಿಗೆ ತೊಂದರೆ ಈಗಾಗಲೇ ದೊಡ್ಡ ಮಟ್ಟಿನ ತೊಂದರೆ ಇದೆ, ಅವರು ಕೂಡಲೇ ಚಿಕಿತ್ಸೆಯನ್ನು ಪಡಿಬೇಕು. ಸರಿ. ಜೊತೆಗೆ ಡಾಕ್ಟರ್ ಹೇಳಿದಾಗೆ ಎಲ್ಲೋ ಒಂದ್ ಕಡೆ ಬಹುಶಃ ನಾವು ನೋಡ್ತಾ ಇದ್ದೇವೆ ಯಾವ ರೀತಿ ಇದೆ ಅನ್ನುವಂಥದ್ದು. ಕೊರೋನಾ ಅನ್ನುವಂತಹ ಒಂದು ವೈರಸ್ನ ಅಂಕಿಅಂಶಗಳನ್ನು ನೋಡಿದಾಗ ಗಣನೀಯವಾಗಿರುವಂತಹ ಏರಿಕೆಗಳು ಕಾಣ್ತಾ ಇದೆ ಪಾಸಿಟಿವ್ ಸಂಖ್ಯೆಗಳಲ್ಲಿ. ಆದ್ರೆ ಸಾವಿನ ಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಮಟ್ಟದ ಸಾವುಗಳು ಆಗ್ತಾ ಇರುವಂತ. ಯಾಕಂದ್ರೆ ಈ ಹಿಂದೆ ನಾವು ನೋಡಿದಾಗ 5 ಸಾವು, 6 ಸಾವು, 10 ಸಾವು ಇಂತಹ ಪ್ರಕರಣಗಳನ್ನು ಕೇಳ್ತಾ ಇದ್ದೀವಿ. ಆದರೆ ಈ ಬಾರಿ ಅಂತಹ ಪ್ರಕರಣಗಳಿಲ್ಲ. ಎಲ್ಲೊಂದು ಕಡೆ 500, 300 ಆದರೂ ಕೂಡ ಕೋವಿಡ್ ಸೋಂಕು ಪಾಸಿಟಿವ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಇನ್ನಿತರ ಭಾಗಗಳಲ್ಲಿ ಬಂದರೂ ಕೂಡ ಯಾವುದೇ ರೀತಿಯ ಡೆತ್ ರೇಟ್ ಕೂಡ ಆಗದಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಇದು ಒಳ್ಳೆಯ ಬೆಳವಣಿಗೆ. ಜೊತೆಗೆ ಹಾಗಂತ ನಾವುಗಳು ಏನು ಡೋಸ್ಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಹೇಳಿ ಬಂಡ ಧೈರ್ಯ ಮಾಡಬಾರ್ದು. ಅದೊಂದು ಕಿವಿ ಮಾತು. ಜೊತೆಗೆ ಗಣನೀಯವಾಗಿ ಇದು ತಜ್ಞ ವೈದ್ಯರು ಹೇಳುವ ಹಾಗೆ ನಾವು ತೆಗೆದುಕೊಂಡಿರುವಂತಹ ವ್ಯಾಕ್ಸಿನೇಷನ್ ಏನಿದೆ, ಈ ವ್ಯಾಕ್ಸಿನೇಷನ್ ನಮಗೆ ಸುರಕ್ಷೆಯನ್ನ ಕೊಡ್ತಾ ಇದೆ. ಹಾಗಾಗಿ ಈ ಡೆತ್ ರೇಟ್ಗಳು ಅತ್ಯಂತ ಕಡಿಮೆ ಗತಿಯಲ್ಲಿದೆ. ನಮ್ಮ ದೇಶಕ್ಕೂ ಕೂಡ ಹೋಲಿಸಿದ್ರೆ ಈ ಡೆತ್ ರೇಟ್ಗಳು ಅತ್ಯಂತ ಕಡಿಮೆ ಮಟ್ಟದಲ್ಲಿದೆ. ಜೊತೆಗೆ ಪಾಸಿಟಿವ್ ಸೋಂಕುಗಳು ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ ವ್ಯಾಕ್ಸಿನೇಷನ್ಗಳನ್ನ ಯಾವುದೇ ರೀತಿಯ ಆತಂಕ ಪಡದೆ, ಜೊತೆಗೆ ಡೌಟ್ ಪಡದೆ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಅಷ್ಟೇ ಸತ್ಯದ ವಿಚಾರ. ಜೊತೆಗೆ ವ್ಯಾಕ್ಸಿನೇಷನ್ ಸಂದರ್ಭಗಳಲ್ಲಿ ಬಂದಿರುವಂತಹ ಜ್ವರ ಈ ಶೀತ ಜ್ವರದಲ್ಲಿ ಬರ್ತಾ ಇದೆ ಅನ್ನುವಂತಹ ಅಂತದ್ದೇ ಒಂದು ಶೀತ ಜ್ವರ ಖಂಡಿತ ಆಗಿರ್ಬೋದು. ನೋಡಿ, ನೀವು ವ್ಯಾಕ್ಸಿನ್ ತಗೊಳ್ಳೋದು ನಿಮ್ಗೆ ಶೀತ ಜ್ವರ ಬರೋದು ಅದು ಕಾಕತಾಳೆ ಕೂಡ ಆಗ್ಬಹುದು. ವ್ಯಾಕ್ಸಿನ್ ಇಂದ ಬರುವ ಜ್ವರ 1 ದಿವಸ ಇರುತ್ತದೆ, ಅದಕ್ಕಿಂತ ಜಾಸ್ತಿ ಇರುತ್ತೆ. ಅದಕ್ಕಿಂತ ಜಾಸ್ತಿ ನಿಮ್ಗೆ ಜ್ವರ ಬಂತು ಅಂತ ಹೇಳಿದ್ರೆ ಅದರ ಅರ್ಥ ನಿಮ್ಗೆ ಈ ಮೊದಲೇ ಶೀತ ಜ್ವರ ಇತ್ತು, ನಿಮ್ಮ ದೇಹದೊಳಗೆ ವೈರಸ್ ಬಂದಿತ್ತು, ಯಾವುದೋ ರೀತಿಯ ಒಂದು ವೈರಸ್ ಬಂದಿತ್ತು. ನೀವು ತಗೊಂಡಿರೋದು COVID-19ಗೆ ಮಾತ್ರ ವ್ಯಾಕ್ಸಿನ್.
ನಮ್ಮಲ್ಲಿ ಸಾವಿರಾರು ಪ್ರಭೇದಗಳಿವೆ, ಬೇರೆ ರೀತಿಯ ಜ್ವರಗಳಿರ್ಬೋದು. ಸೊ ಜ್ವರ ಬಂತು ಅಂತ ಹೇಳಿದ್ರೆ ಜ್ವರ ಕಮ್ಮಿ ಆಗ್ತಾ ಇಲ್ಲ, ಆಗ್ಲೂ ಯಾರೋ ಕೇಳ್ತಾ ಇದ್ರು, ದಯವಿಟ್ಟು ನಿಮ್ಮ ವೈದ್ಯರನ್ನು ಭೇಟಿಯಾಗಿ. ಅದರಲ್ಲೂ ನಾನು ಏನ್ ಹೇಳ್ತೇನೆ ಅಂತ ಹೇಳಿ, ನಿಮ್ಮ ಹತ್ತಿರದ ವೈದ್ಯರು, ನಿಮ್ಮ ಊರಿನ ವೈದ್ಯರಲ್ಲಿ ಮೊದಲಿಗೆ ಸಲಹೆ ತಗೊಳ್ಳಿ, ಆಮೇಲೆ ಮತ್ತೆ ಧಾವಿಸಿ ಬೇರೆ ಕಡೆ. ನಿಮ್ಮ ಊರಿನ ವೈದ್ಯರಿಗೆ ಸರಿಯಾದ ಮಾಹಿತಿ ಇರ್ತದೆ ಆ ಊರಲ್ಲಿ ಆ ಸಮಯದಲ್ಲಿ ಯಾವ ರೀತಿಯ ರೋಗ ಕಾಯಿಲೆಗಳು ಬರ್ತಾ ಇದೆ ಅಂತ. ಓಕೆ ಓಕೆ, ಎಸ್ ಸರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಸರ್? ಸರ್ ಕರಂಗಲ್ಪಾಡಿಯಿಂದ ಚೇತನ್ ಅಂತ ಹೇಳಿ. ಎಸ್ ಸರ್, ಮಾತಾಡಿ. ಡಾಕ್ಟರ್, ಇದು ನನ್ಗೆ ಸೈನಸ್ ಪ್ರಾಬ್ಲಮ್ ಇದೆ. ಸೈನಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನೊಂದು ಮೂರ್ ತಿಂಗಳಿಗೆ ನನಗೆ ಜ್ವರ ಬಂದೇ ಬರ್ತದೆ, ಡಸ್ಟ್ ಅಲರ್ಜಿಯಿಂದಾಗಿ. ನಾನು ಅದಕ್ಕೆ ತಲೆಯಲ್ಲಿ ಒಂದು ಕೂದಲು ಇಡುದಿಲ್ಲ, ಯಾಕಂತ ಹೇಳಿದ್ರೆ ಇದು ಬೇವಾರಿ ಪುನಃ ಡ್ರೈ ಆಗುದು ಈ 2 ವೀಲರ್ ನಾವು ಓಡಾಟ ಮಾಡುವಾಗ. ನನ್ನ ನಿತ್ಯದ ಡಾಕ್ಟರಿಗೆ ಗೊತ್ತಿದೆ ಸೈನಸ್ ಪ್ರಾಬ್ಲಮ್ ಅಂತ ಹೇಳ್ಕೊಂಡು, ಅವ್ರು ಬೇರೆ ಸಜೆಸ್ಟ್ ಮಾಡಿದ್ರು. ಆದ್ರೆ ನನಗೆ ಈ ಡೋಸ್ ಕೆಲವೊಂದು ಇಷ್ಟು ತಿಂಗಳಿದ್ದು ಡೋಸ್ ಇದು ಮಾಡ್ಬೇಕು, ಫಾಲೋ ಅಪ್ ಮಾಡ್ಬೇಕು ಟ್ರೀಟ್ಮೆಂಟ್ಗೆ, ಅದು ನನಗೆ ಸಾಧ್ಯ ಆಗ್ಲಿಲ್ಲ. ಅಂದ್ರೆ ಕನ್ಫರ್ಮ್ ಇದೆ ಸೈನಸ್ ಪ್ರಾಬ್ಲಮ್ ಅಂತ ಹೇಳ್ಕೊಂಡು. ಆದ್ರೆ ಇದನ್ನು ಹೊರತುಪಡಿಸಿ ನನ್ನ ನಿತ್ಯದ ಡಾಕ್ಟರ್ ಅನ್ನು ಬಿಟ್ಟು ನಾನು ಹೊರಗೆ ಹೋದ್ರೆ ನನಗೆ ಖಂಡಿತ ಈಗದ ಪರಿಸ್ಥಿತಿಯಲ್ಲಿ ನನಗೆ ಕೊರೋನಾ ಅಂತ ಹೇಳ್ತಾರೆ. ಖಂಡಿತ ನನ್ಗೆ ಹಾಗೆ ಅನಿಸ್ತದೆ. ತಮ್ಮ ಅಭಿಪ್ರಾಯ ಏನು ಇದರಲ್ಲಿ? ನೋಡಿ, ಮೊದಲನೇದಾಗಿ ನಿಮಗೆ ಯಾಕೆ ಡಸ್ಟ್ ಅಲರ್ಜಿ ಆಗ್ತಾ ಇದೆ ಅಂತ ಕಂಡುಹಿಡಿಬೇಕು. ನಿಮ್ಮ ಕೆಲಸ ವೈಖರಿಯಲ್ಲಿರ್ಬೋದು, ನೀವು ಓಡಾಡುವಂಥ ಜಾಗದಲ್ಲಿರ್ಬೋದು. ಸೊ ಆದಷ್ಟು ಯಾವುದರಿಂದ ಅಲರ್ಜಿ ಆಗ್ತಾ ಇದೆ ಅದನ್ನು ನೀವು ತಪ್ಪಿಸಬೇಕು ಅಥವಾ ಅವಾಯ್ಡ್ ಮಾಡಬೇಕು. ಈಗ ಎಷ್ಟೋ ಜನರಿಗೆ ಮನೆಯಲ್ಲಿರುವ ಫ್ಯಾನಲ್ಲಿರುವ ಧೂಳನ್ನು ತೆಗೆಯೋದನ್ನೇ ವರ್ಷಾನುಗಟ್ಟಲೆ ಆಗಿರ್ತದೆ. ಸೊ ಅದರಲ್ಲಿ ಅಲರ್ಜಿ ಬಂದಿರ್ತದೆ. ಹೊದಿಯುವ ಹೊದಕೆಯನ್ನು ಒಗೆಯದೆ ತುಂಬಾ ದಿವಸ ಆಗಿರ್ಬೋದು. ಈಗ ಚೇತನ್ ಅವ್ರಿಗೆ ಹೇಳ್ತಾ ಇರಲ್ಲ, ನಾನು ಸಾಮಾನ್ಯವಾಗಿ ಹೇಳ್ತಾ ಇರೋದು. ಸೊ ತಮಗೆ ಯಾವ್ದು ಅಲರ್ಜಿ ಆಗ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಮೊದಲಿಗೆ ಕಂಡುಹಿಡಿಬೇಕು, ಆದಷ್ಟು ಅದನ್ನು ತಪ್ಪಿಸಬೇಕು. ಆದ್ರೆ ಕೆಲವೊಂದು ಅಲರ್ಜಿ, ಫಾರ್ ಎಕ್ಸಾಂಪಲ್ ಈಗ ಈ ಮಂಜು ಅಥವಾ ನಾವು ಬೆಳಿಗ್ಗೆ ನೋಡುವಂತ ಇಬ್ಬನಿ, ಇದನ್ನು ತಪ್ಪಿಸಕ್ಕಾಗಲ್ಲ. ಸೊ ಅಂತದ್ದು ಬರುವಾಗ ಅವರ ರೀತಿಯಲ್ಲಿ ಸರಿಯಾದ. ಡಾಕ್ಟರ್, ನಂದು ಇದರಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ನನ್ಗೆ ಶೀತ ಜ್ವರ ಕಾಣಿಸಿಡುದು ಬೆಳಿಗ್ಗೆ ಎದ್ದಾಗ ಮಾತ್ರ. ಎದ್ದು ಒಂದು 8-9 ಗಂಟೆ ಆಗುತ್ತಾನ ಒಂದು ಸೂರ್ಯ ನೆತ್ತಿಗೆ ಬಂದಂತ ನನ್ಗೆ ಯಾವುದೇ ಒಂದು ಇದು ಬರುದಿಲ್ಲ, ಶೀತ ಆಗುದಿಲ್ಲ, ಏನಿಲ್ಲ. ಈ ಬೆಳಿಗ್ಗೆ ಏಳುವಾಗ ಸಾಧಾರಣ ಒಂದು 3-4 ಗಂಟೆಯಿಂದ ನಂಗೆ ಡಿಸ್ಟರ್ಬ್ ಆಗ್ತದೆ, ಅಂದ್ರೆ ಮಲ್ಕೊಂಡಿರುವಾಗ. ಅಂದ್ರೆ 6 ಗಂಟೆಗೆ ತುಂಬಾ ಡಿಸ್ಟರ್ಬ್ ಆಗ್ತದೆ, ಆದ ನಂತರ ಸರಿ ಆಗ್ತದೆ ಡಾಕ್ಟರ್. ಇದು ಈಗ ಮೊದಲನೇದಾಗಿ ನಿಮ್ಮ ದೈನಂದಿನ ಕೆಲಸಕ್ಕೆ ನಿಮ್ಮ ಜ್ವರ ತೊಂದರೆಯನ್ನು ಉಂಟು ಮಾಡ್ತಾ ಇಲ್ಲ, ನಿಮ್ಮ ರಕ್ತದ ವ್ಯವಸ್ಥೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತ ಆದರೆ ಅಂಥ ಚಿಕ್ಕ ಪುಟ್ಟ ಜ್ವರಗಳನ್ನು ನಾವು ಖಂಡಿತ ತುಂಬ ಸೀರಿಯಸ್ ಆಗಿ ತಗೊಳ್ಳುವ ಅಗತ್ಯ ಇಲ್ಲ. ನಾನು ಆಗದ್ರಿಂದ ಅದನ್ನೇ ಹೇಳ್ತಾ ಇರೋದು. ಈ ಒಂದು ನೋವಲ್ಲಿ ನಿಮಗೆ ರಾತ್ರಿ ನಿದ್ದೆ ಬರ್ತಾ ಇದೆ ಅಂತ ಹೇಳಿದ್ರೆ ಆ ನೋವನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳಿ. ಚಿಕ್ಕ ಪುಟ್ಟ ನೋವುಗಳು ಸಹಜ, ಮನುಷ್ಯ ಅಂತ ಹೇಳಿದ ಮೇಲೆ ಸಹಜ. ಚಿಕ್ಕ ಪುಟ್ಟ ತಲೆನೋವುಗಳು ಕೂಡ ಸಹಜ. ಪ್ರತಿಯೊಂದನ್ನು ತುಂಬ ಡೀಪ್ ಆಗಿ ತಗೊಳ್ಳದೆ ಅವರು ಹೇಳಿದಾಗೆ ಅವರ ಕುಟುಂಬ ವೈದ್ಯರು ಏನು ಹೇಳ್ತಾರೆ ಅದನ್ನು ಜಾಸ್ತಿ ಫಾಲೋ ಮಾಡೋದು ತುಂಬ ಒಳ್ಳೆಯ ವಿಷಯ. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದು ಸದ್ಯ ಎಲ್ಲರಲ್ಲೂ ಕೂಡ ಶೀತ ಜ್ವರದ ಒಂದು ಗುಣಲಕ್ಷಣಗಳು, ಯಾರಿಗೂ ಕೂಡ ಹುಷಾರಿಲ್ಲ ಅನ್ನುವಂತಹ ವಿಚಾರ ಸದ್ಯ ನಮ್ಮ ಕರಾವಳಿ ಭಾಗದಲ್ಲಿ ಕಾಣಲಿಕ್ಕೆ ಕೇಳಲಿಕ್ಕೆ ಸಿಗ್ತಾ ಇರುವಂತಹ ವಿಚಾರ. ಹಾಗಾಗಿ ಒಂದು ಇನ್ಫಾರ್ಮೇಶನ್ ಕನ್ವೆ ಆಗಲಿ ಅನ್ನುವಂಥದ್ದು, ಜೊತೆಗೆ ಮಾಹಿತಿಗಳು ಸಿಗಲಿ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡಿರುವಂಥದ್ದು. ಸದ್ಯ ರೀತಿ ಕರೆಗಳು ಬರ್ತಾ ಇದೆ, ಜೊತೆಗೆ ಇಲ್ಲಿ ಕಮೆಂಟ್ಸ್ಗಳು ಕೂಡ ಬರ್ತಾ ಇದೆ. ಜೊತೆಗೆ ಇಲ್ಲಿ ಸರ್ ಕೊನೆಯದಾಗಿ ಈ ಸಂದರ್ಭ ನಾವು ಕೇಳಿದಾಗ ಜನರಿಗೆ ತಮ್ಮ ಒಂದು ಕಿವಿ ಮಾತು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಸಂದರ್ಭಗಳಲ್ಲಿ ಜನರಿಗೆ? ಈ ಶೀತ ಮತ್ತು ಜ್ವರ ಈ ಒಂದು ಗುಣಲಕ್ಷಣಗಳಲ್ಲಿ ಯಾವ ರೀತಿಯ ಕ್ರಮಗಳನ್ನ ನಾವುಗಳು ತೆಗೆದುಕೊಳ್ಬೇಕು ಅಂಡ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋಂಥದ್ದು? ಎಸ್, ವೆರಿ ಸಿಂಪಲ್. ಯಾರಿಗೆ ಶೀತ ಜ್ವರ ಬಂದಿದೆ ದಯವಿಟ್ಟು ಮನೆಯಲ್ಲಿರಿ, ದಯವಿಟ್ಟು ಹೊರಗಡೆ ಹೋಗಬೇಡಿ. ನಿಮಗೆ ಅತಿ ತುರ್ತು ಅಗತ್ಯ ಅನ್ನಿಸಿದ್ರೆ ವೈದ್ಯರನ್ನು ಭೇಟಿಯಾಗಿ ವೈದ್ಯರಿಂದ ಸಲಹೆ. ಓಕೆ, ಜೊತೆಗೆ ಈ ಒಂದು ಪ್ರಶ್ನೆ ಸರ್, ಈಗ ಕೆಲವರಲ್ಲೂ ಕೂಡ ಶೀತ ಜ್ವರ ಯಾಕೆ ಬರುತ್ತೆ ಅಂತ ಬಂದಾಗ ನಮ್ಮ ವೆದರ್ ಸರಿ ಇಲ್ಲ ಅನ್ನೋ ಒಂದು ಮಾತಾದ್ರೆ ರಾತ್ರಿ ಒಂದು ಹನಿಗಳು ಬೀರುತ್ತೆ, ಅದರಿಂದ ಕೂಡ ಜ್ವರ ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದು, ಶೀತ ಜ್ವರ ಆಗಿದೆ. ಹೌದೇ? ಸಾಕಷ್ಟು ಜನರಿಗೆ ಕೆಲವೊಂದು ವಿಷಯದಲ್ಲಿ ಅಲರ್ಜಿ ರೂಪದಲ್ಲಿ ಬರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಸೊ ಆಯಾ ವ್ಯಕ್ತಿಯ ದೇಹ ಪ್ರಕೃತಿಯನ್ನು ಅನುಸರಿಸಿ ಇರ್ತದೆ. ಒಬ್ಬನಿಗೆ ಇಡೀ ದಿವಸ ಮಳೆಯಲ್ಲಿ ನೆಂದ್ರು ಏನೂ ಆಗಲ್ಲ, ಒಬ್ಬನಿಗೆ ಹಾಗಲ್ಲ, 10 ಹನಿ ತಲೆ ಮೇಲೆ ಮಳೆ ನೀರು ಬಿದ್ರೆ ಮರು ದಿವಸ ಜ್ವರ ಬರ್ತದೆ. ಸೊ ಅದು ಆಯಾಯ ವ್ಯಕ್ತಿಯ ದೇಹ ಪ್ರಕೃತಿಗೆ ಅನುಗುಣವಾಗಿರ್ತದೆ. ಸೊ ಅದಕ್ಕೂ ಅನುಗುಣವಾಗಿ ಆತನು ಔಷಧಿ ಮಾಡಬೇಕು. ಆದ್ರೆ ಒಂದಂತೂ ನಿಜ, ಶೀತ ಜ್ವರ ಯಾರಿಗೆ ಬಂದ್ರೂ ಆತನು ಈಗಿನ ಕಾಲ ಪರಿಸ್ಥಿತಿಯಲ್ಲಿ
ರೆಸ್ಟ್ ತಗೊಳ್ಳಿ, ಇನ್ನೊಬ್ಬರಿಗೆ ಹರಡದಂತೆ ನೋಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ವೃದ್ಧರು ಅಥವಾ ಬೇರೆ ಕಾಯಿಲೆಯಿಂದ ಬಳಲುವವರಿದ್ರೆ ಅವರಿಗೆ ನಿಮ್ಮ ಶೀತ ಜ್ವರವನ್ನು ವರ್ಗಾಯಿಸಬೇಡಿ. ಇದೇ ನನ್ನ ಕಳಕಳಿಯ ವಿನಂತಿ. ಓಕೆ, ರೈಟ್ ಸರ್. ಅನೇಕ ಕರೆಗಳು ಬರ್ತಾ ಇದೆ. ಕೊನೆಯದಾಗಿ ಸಮಯದ ಅಭಾವ ತುಂಬಾನೇ ಇದೆ. ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಸರ್? ನಿತಿನ್ ಅಂತ ಉಳ್ಳಾಲದಿಂದ. ಉಳ್ಳಾಲದಿಂದ ನಿತಿನ್ ಅವರು. ನಮಸ್ತೆ ಸರ್, ಮಾತಾಡಿ. ನನ್ಗೆ ಅಂದ್ರೆ ಶೀತ ಸ್ಟಾರ್ಟ್ ಆದ್ರೆ ಗಂಟಲ್ ನೋವು ಸ್ಟಾರ್ಟ್ ಆಗ್ತದೆ. ಗಂಟಲ್ ನೋವು ಸ್ಟಾರ್ಟ್ ಆಗಿ ಈ ಗಂಟಲಿನಿಂದ ಕೆಳಗೆ ಬಂದು ಅಲ್ಲಿ ಸ್ಟಾರ್ಟ್ ಆದ್ರೆ ಶೀತ ಮತ್ತೆ ಜ್ವರ ಏನ್ ಬಂದ್ರು ಕೂಡ ಒಂದು ವಿದಿನ್ 3 days ಅಲ್ಲಿ ಕ್ಲಿಯರ್ ಆಗ್ತದೆ. ಬಟ್ ಗಂಟಲ್ ನೋವು ಸ್ಟಾರ್ಟ್ ಆದ್ರೆ ಕೆಮ್ಮು ಬಂದು ನಂಗೆ 1 ತಿಂಗಳ ತನಕ ಹೋಗುದಿಲ್ಲ. ಅದು ಯಾಕೆ ಅಂತ ಇಷ್ಟರವರೆಗೆ ನಂಗೆ ಅರ್ಥ ಆಗ್ಲಿಲ್ಲ. ಓಕೆ, ಮೊದಲನೇದಾಗಿ ಅವ್ರು ಹೇಳುವಂಥದ್ದು ಕ್ಲಾಸಿಕಲ್ ಏನು ಗಂಟಲು ಇಚ್ಚಿಂಗ್ ಆಗಿ ಅಥವಾ ಥ್ರೋಟ್ ಅಲ್ಲಿ ಇರಿಟೇಷನ್ ಆಗಿ ಬರುವಂತ ಕಾಫ್. ಸೊ ಅದಕ್ಕೆ ಅಂತಲೇ ಹೇಳಿ ಮಾಡಿಸಿದಂತ ಕೆಲವೊಂದಷ್ಟು ಕೆಮ್ಮು ಶಮನಕ ಔಷಧಿಗಳಿರ್ತವೆ, ಅವುಗಳನ್ನು ತಗೊಳ್ಬೇಕಾಗ್ತದೆ. ಅವರ ವೈದ್ಯರು ಅದು ತೀರ್ಮಾನಿಸ್ತಾರೆ ಯಾವ ಪ್ರಭೇದದ. ಈಗ ಕೆಮ್ಮು ಅಂತ ಹೇಳಿದ ಮೇಲೆ ಕೆಮ್ಮಿಗೆ ಸಾಕಷ್ಟು ರೀತಿಯ ಔಷಧಿಗಳಿರ್ತದೆ. ಒಂದಷ್ಟು ಕಫ ತುಂಬಿದ ಕೆಮ್ಮಿಗೆ ಅಂತ ಆದ್ರೆ, ಇನ್ನೊಂದಷ್ಟು ಇವ್ರು ಹೇಳಿದಂತ ಒಣ ಕೆಮ್ಮಿಗೆ. ಸೊ ಅವ್ರದ್ದು ಒಣ ಕೆಮ್ಮು ಹೌದು, ಅದರಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಲ್ಲ ಅಂತ ಹೇಳಿ ಅವರ ವೈದ್ಯರು ತೀರ್ಮಾನಿಸಿದ್ರೆ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಅವ್ರು ಕೊಡ್ತಾರೆ, ಅದು ಗುಣ ಆಗತ್ತೆ. ಒಂದಷ್ಟು ಜನರಿಗೆ ಹ್ಯಾಬಿಚುವಲ್ ಕಾಫ್ ಅಂತ ಬರ್ತದೆ, ಕೆಮ್ಮಿ ಆ ಕೆಮ್ಮು ಅನ್ನೋದೇ ಒಂದು ಹ್ಯಾಬಿಟ್ ಆಗುವಂಥದ್ದು. ಸೊ ಅದಕ್ಕೆ ತಕ್ಕದಾಗಿ ಆಯಾಯ ವೈದ್ಯರು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ನೋಡಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ತುಂಬಾನೇ ನಮ್ಮ ವೈದ್ಯ ವಿಜ್ಞಾನ ಮುಂದುವರೆದಿದೆ. ಸಾಕಷ್ಟು ಕಾಯಿಲೆಗಳಿಗೆ ಸಾಕಷ್ಟು ಉತ್ತಮವಾದ ಔಷಧಿ ಇದೆ. ವಿಷಯ ಏನಂತ ಹೇಳಿದ್ರೆ, ನೀವು ನಿಮ್ಮ ಕಾಯಿಲೆಯನ್ನು ಮುಚ್ಚಿಡದೆ ಸರಿಯಾದ ರೀತಿಯಲ್ಲಿ ಎಲ್ಲವನ್ನು ಹೇಳಿ ವೈದ್ಯರಿಂದ ಚಿಕಿತ್ಸೆ ಪಡೆದ್ರೆ ಖಂಡಿತ ತೊಂದರೆಗಳು ಕಮ್ಮಿ ಆಗ್ತದೆ. ಓಕೆ ಸರ್. ಇನ್ನೊಂದು, ಅನೇಕ ಜನರಿಗೆ ಅಂದ್ರೆ ಸಮಯದ ಅಭಾವ ತುಂಬಾನೇ ಇದೆ, ಅದಕ್ಕೋಸ್ಕರ ಒಂದು ಕರೆಯನ್ನು ನಾವು ಸ್ವೀಕಾರ ಮಾಡಿ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇವೆ. ಯಾವ ರೀತಿ ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ಡಸ್ಟ್ ಅಲರ್ಜಿಯಿಂದ ಶೀತ ಆಗ್ತಾನೆ ಇರುತ್ತೆ ಅನ್ನೋದು, ನೀರು ಹರಿಯುತ್ತಾ ಇರುತ್ತೆ, ಇರಿಟೇಟ್ ಆಗ್ತಾನೆ ಇರುತ್ತೆ, ಏನ್ ಮಾಡ್ಬೇಕು ಅನ್ನೋಂಥದ್ದು? ಮಾಸ್ಕ್ ಹಾಕಿ. ಓಕೆ, ಇಷ್ಟೊಂದು ಒಳ್ಳೆ ವ್ಯವಸ್ಥೆ. ಮೊದಲ ಕಾಲದಲ್ಲಿ ಮಾಸ್ಕ್ ಹಾಕಿದ್ರೆ ಜನ ನಗಾಡ್ತಾ ಇದ್ರು ನಿಮ್ಮ ನೋಡಿ. ಆದ್ರೆ ಈಗ ಅವರುಗಳಿಗೆ ಏನ್ ಮಾಡ್ಬೇಕು? ಸಫರ್ ಆಗ್ತಾ ಇರುವಂತವ್ರು ಅವರು ಮಾಸ್ಕ್ ಹಾಕ್ಬೇಕು. ಅವರಿಗೆ ಡಸ್ಟ್ ಅಲರ್ಜಿ ಯಾಕೆ ಆಗ್ತದೆ? ಅವರ ಮೂಗು ಅಥವಾ ಬಾಯಿಯ ಒಳಗಡೆ ಈ ಡಸ್ಟ್ ಹೋಗಿ ಅದು ಅವರ ಶ್ವಾಸಕೋಶದ ನಾಳಗಳನ್ನು ಅಥವಾ ಅವರ ಅದಿಂದ್ರೂ ಕೆಳಗಿರುವ ಸಪುರವಾದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಶ್ವಾಸನಾಳಗಳಿರ್ತವೆ, ಅವುಗಳಲ್ಲಿ ಅದು ಕೂತು ಅದು ಸ್ವೆಲ್ಲಿಂಗ್ ಆಗ್ತದೆ ಅಂತ ಹೇಳಿ ಅದರಲ್ಲಿ ಊತ ಬರ್ತದೆ. ಊತ ಬರುವಾಗ ಗಾಳಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ, ಇದರಿಂದಾಗಿ ಕೆಮ್ಮು ಬರ್ತದೆ. ಕಿವಿಯಲ್ಲಿ ಅಥವಾ ಮೂಗಿನಲ್ಲಿ ಈ ಡಸ್ಟ್ ಬಂದ್ರೆ ಅಲ್ಲಿ ತುರಿಕೆ ಉಂಟಾಗಿ ನೆಗಡಿ ಅಥವಾ ಶೀನುಗಳು ಬರ್ತವೆ. ಸೊ ಮೊದಲನೇದಾಗಿ ಅಲರ್ಜೆನ್ಸ್ ಏನಿದೆ, ಅಲರ್ಜೆನ್ಸ್ ಅವುಗಳನ್ನ ಅವಾಯ್ಡ್ ಮಾಡಬೇಕು. ಆಗದಿಂದ ಸಾಕಷ್ಟು ಜನರ ಈ ರೀತಿಯ ಕ್ವಶನ್ಸ್ ಗಳಿತ್ತು. ಅಲರ್ಜನ್ ಏನಿದೆ ಅಂತ ನಾವು ಫೈಂಡ್ ಔಟ್ ಮಾಡಿ ಅದನ್ನು ತಿಳಿಲಿಕ್ಕೆ ಕೂಡ ಬೇಕಾದ ಕೆಲವೊಂದಷ್ಟು ಮೆಥಡ್ಗಳಿದೆ. ತಾವು ಅಲರ್ಜಿಕ್ ಗೆ ಸಂಬಂಧಪಟ್ಟ ವೈದ್ಯರನ್ನು ಭೇಟಿ ಆದ್ರೆ ನಿಮಗೆ ಯಾವುದೇ ಅಲರ್ಜಿ ಅನ್ನೋದನ್ನು ಕಂಡುಹಿಡಿತಾರೆ. ಎಷ್ಟೊಂದು ಜನರಲ್ಲಿ ತಾವು ಸಾಕಿದ ಬೆಕ್ಕೆ ಅಲರ್ಜಿ ಅನ್ನೋದೇ ಗೊತ್ತಿರುವುದಿಲ್ಲ ಅಂತೇಳಿ ಎಲ್ಲ ಬೆಕ್ಕು ಎಲ್ಲರಿಗೂ ಅಲರ್ಜಿ ಆಗಲ್ಲ. ಆದ್ರೆ ಒಂದಷ್ಟು ಜನರಿಗೆ ಅವರ ಪ್ರೀತಿಯ ಬೆಕ್ಕಿನಿಂದಲೇ ಅಲರ್ಜಿ ಆಗಿ ತೊಂದರೆ ಆಗ್ತಾ ಇರ್ಬೋದು. ಸೊ ನಿಮಗೆ ಯಾವುದರಿಂದ ಅಲರ್ಜಿ ಆಗ್ತಾ ಇದೆ ಅದನ್ನ ನೀವು ಕಂಡುಹಿಡಿಯುವುದು ಅತಿ ಅಗತ್ಯ. ಓಕೆ ಎಸ್ ಸರ್. ಇದು ಕೆಮ್ಮದ ಜನರಿಲ್ಲ, ಶೀತ ಜ್ವರ ಇಲ್ಲದ ಮನೆ ಇಲ್ಲ ಅನ್ನುವಂಥದ್ದು, ಊರೆಲ್ಲ ಅನಾರೋಗ್ಯದ ಪರಿಸ್ಥಿತಿ, ವಾತಾವರಣ ಅಂತ ಬಂದಾಗ ನಾವುಗಳು ಇದರ ಬಗ್ಗೆ ಆಲಸ್ಯ ಮಾಡುವಂಥದ್ದು, ನಿರ್ಲಕ್ಷ್ಯ ಮಾಡುವಂಥದ್ದು ಯಾವತ್ತೂ ಕೂಡ ಸಲ್ಲದು. ಜಾಗೃತಿ ಇರಬೇಕು. ಜೊತೆಗೆ ಎಲ್ಲರಲ್ಲೂ ಕೂಡ ಯಾರ ಹತ್ರ ಈಗ ಹೇಳಿದ್ರು ಕೂಡ ಹೇಗಿದ್ದೀರಪ್ಪ ಅಂತ ಬಂದಾಗ ಇಲ್ಲ ಸ್ವಲ್ಪ ಶೀತ ಜ್ವರ ಅನ್ನುವಂಥ ವಿಚಾರ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಮಾಹಿತಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಬಹುಶಃ ಅನೇಕ ಕರೆಗಳು ಬರ್ತಾ ಇದೆ, ಆದರೆ ಸಮಯದ ಅಭಾವ ತುಂಬಾನೇ ಇದೆ, ದಯಮಾಡಿ ಕ್ಷಮಿಸಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮ ತಾವು ಕೇಳಿರುವಂತಹ ಪ್ರಶ್ನೆಗಳಿಗೆ ತಜ್ಞ ವೈದ್ಯರು ಸಮರ್ಪಕವಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ 655 ಡೋಲೋ 650 ಮಾತ್ರೆ ಏನಿದೆ, ಈ ಮಾತ್ರೆಯ ಬಗ್ಗೆಯೂ ಕೂಡ ಬಂದಿರುವಂತಹ ಪ್ರಶ್ನೆಗಳ ನಡುವೆ ಸದ್ಯ ನೇರವಾಗಿ ತಾವುಗಳು ಅಂಗಡಿಗಳಿಗೆ ಹೋಗಿ, ಮೆಡಿಕಲ್ ಶಾಪ್ಗಳಿಗೆ ಹೋಗಿ ಚಾಕ್ಲೇಟ್ ತರ ಡೋಲೋ ಮಾತ್ರೆಗಳನ್ನ ಸೇವಿಸಬೇಡಿ, ಇದು ಯಾವತ್ತೂ ಕೂಡ ಒಳ್ಳೆಯದಲ್ಲ ಅನ್ನುವಂತಹ ವಿಚಾರ. ಪ್ಯಾರಾಸಿಟಮಾಲ್ ಮಾಲ್ಗಳಿಗೆ ಅನ್ನುವಂತಹ ಟ್ಯಾಬ್ಲೆಟ್ ಏನಿದೆ ಅದರಲ್ಲಿ ಸ್ವಲ್ಪ ಇಫೆಕ್ಟ್ ಇದ್ರೂ ಕೂಡ ಇದರಲ್ಲಿ ಇಫೆಕ್ಟ್ ಇಲ್ಲದಿದ್ರೂ ಕೂಡ
ಅಲ್ವಾ, ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಸ್ವಲ್ಪ ಕಡಿಮೆ ಇದೆ ಅನ್ನುವಂಥದ್ದು ನನ್ನ ಪ್ರಕಾರ. ಸೊ ಈ ರೀತಿ ಇದ್ರೂ ಕೂಡ ನಾವುಗಳು ಈ ಮಾತ್ರೆಗಳನ್ನ ಚಾಕ್ಲೇಟ್ ತರ ತೆಗೆದುಕೊಳ್ಳುವಂಥದ್ದನ್ನ ದಯಮಾಡಿ ನಿಲ್ಲಿಸಿ ಅನ್ನುವಂತಹ ವಿಚಾರವನ್ನ ತಜ್ಞ ವೈದ್ಯರು ಹೇಳ್ತಾ ಇರುವಂತದ್ದು. ಹಾಗಾಗಿ ಆ ತಪ್ಪು ಕಲ್ಪನೆಗಳು ಬೇಡ. ಈಗ ಬಂದಿರುವಂತಹ ಎಲ್ಲಾ ಶೀತ ಜ್ವರ ಡೋದಿಂದಲೇ ಗುಣ ಆಗುತ್ತೆ ಅನ್ನುವಂಥ ತಪ್ಪು ಕಲ್ಪನೆ ದಯಮಾಡಿ ಬೇಡ. ತಮ್ಮ ವೈದ್ಯರೇನಿದ್ದಾರೆ, ಕುಟುಂಬದ ಡಾಕ್ಟರ್ ಏನಿದ್ದಾರೆ, ಸೊ ಅವರನ್ನ ಸಂಪರ್ಕ ಮಾಡ್ಕೊಳ್ಳಿ. ಯಾವಾಗ ಅಂತ ಹೇಳಿದ್ರೆ 2 ದಿನಗಳ ಕಾಲ ತಮ್ಮಗಳ ಜ್ವರ ಏನು ಕಡಿಮೆ ಆಗಿಲ್ಲ ಅಂತ ಬಂದಾಗ ಆ ಸಂದರ್ಭ ಡಾಕ್ಟರ್ಗಳನ್ನ ತಾವುಗಳು ಸಂಪರ್ಕ ಮಾಡಲೇಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಕರೆಗಳು ಬರ್ತಾ ಇದೆ, ಕರೆ ಬೇಕು ಅಂತ ಹೇಳಿದ್ರೆ ಕೊನೆಯದಾಗಿ ಒಂದು ಕರೆ ನಾನು ಸ್ವೀಕಾರ ಮಾಡ್ತೇನೆ. ಅವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಕಾರ್ಯಕ್ರಮ, ಹಾಗಾಗಿ ಕರೆಗಳನ್ನ ನಾವು ಸ್ವೀಕಾರ ಮಾಡ್ತೇವೆ, ಅಲ್ಲಗಳೆಯುವಂತ. ಓಕೆ ಥ್ಯಾಂಕ್ ಯು ಮೇಡಮ್, ದಯಮಾಡಿ ಕ್ಷಮಿಸಬೇಕು, ಯಾಕಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರ. ಹಾಗಾಗಿ ಯಾರಾದ್ರೂ ಒಬ್ರಿಗಾದ್ರೂ ಕೂಡ ಸಹಾಯ ಆದ್ರೆ ಅದೇ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಒಂದು ಖುಷಿ ಮತ್ತೊಂದು ಸಾರ್ಥಕತೆ ಅನ್ನುವಂತ ಸಿಗುತ್ತೆ ಅಲ್ವಾ ಡಾಕ್ಟರ್? ಯಾರಿಗಾದ್ರೂ ಒಬ್ರಿಗಾದ್ರೂ ಕೂಡ ಸಹಾಯ ಆದ್ರೆ ಅಷ್ಟೇ ಸಾಕು ಅನ್ನುವಂತಹ ಒಂದು ಇಂಟೆನ್ಷನ್ ಇಂದ ಮಾಡಿರುವಂತಹ ಕಾರ್ಯಕ್ರಮ. ಕರೆ ಮಾಡಿದಾಗ ದಯಮಾಡಿ ನಾನು ವೀಕ್ಷಕರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಯಾಕಂದ್ರೆ ಲೈನಲ್ಲಿ ಡಿಸ್ಟರ್ಬೆನ್ಸ್ ಬರುತ್ತೆ, ತುಂಬಾನೇ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ದಯಮಾಡಿ ಕಳಕಳಿ ವಿನಂತಿ. ಸಮಯದ ಅಭಾವ ತುಂಬಾನೇ ಆದ್ರೂ ಕೂಡ ಒಂದು ಕರೆಯನ್ನು ಸ್ವೀಕಾರ ಮಾಡಿದ್ವಿ, ಆದ್ರೆ ದಯಮಾಡಿ ಕ್ಷಮಿಸಬೇಕು. ಇನ್ನು ಮುಂದಕ್ಕೆ ಕರೆ ಮಾಡಿದಾಗ ಈ ರೀತಿ ಮಾಡಬೇಡಿ ಅನ್ನುವಂಥ ನಮ್ಮೊಂದು ಕಳಕಳಿ ವಿನಂತಿ. ಜೊತೆಗೆ ಯಾರಿಗಾದ್ರೂ ಒಬ್ರಿಗಾದ್ರೂ ಸಹಾಯ ಆಗಿದೆ, ಉಪಯೋಗ ಆಗಿದೆ ಅನ್ನುವಂಥ ಒಂದು ಆಶಯದ ಮೂಲಕ ಕಾರ್ಯಕ್ರಮವನ್ನು ನಾವು ಕೊನೆಗೊಳಿಸ್ತಾ ಇದ್ದೇವೆ. ಸರ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಜೊತೆಗೆ ಒಂದು ಉಪಯುಕ್ತವಾಗಿರುವಂತಹ ಮಾಹಿತಿಗಳು ಜನರಿಗೆ ಕನ್ವೆ ಆಗಿದೆ ಅಂಡ್ ಜನರು ಎಚ್ಚೆತ್ತುಕೊಂಡಿದ್ದಾರೆ, ಜೊತೆಗೆ ಉಪಯೋಗ ಆಗಿದೆ ಅನ್ನುವಂಥ ಆಶಾದಾಯಕ ಭಾವನೆಯ ಮೂಲಕ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಾ ಇದ್ದೇವೆ. ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ವೆರಿ ಇನ್ಫಾರ್ಮೇಟಿವ್ ಕಾರ್ಯಕ್ರಮ, ಧನ್ಯವಾದಗಳು. ಇದು ಇವತ್ತಿನ ವಿಶೇಷ. ಎಂಕ್ ಹುಷಾರಿಜ್ಜಿ ಜ್ವರ ಅನ್ನುವಂತಹ ಡೈಲಾಗ್ ಇನ್ನು ಕಡಿಮೆ ಆಗಬೇಕು. ಎಂಕ್ ಹುಷಾರುಂಡು ಯಾನು ಹುಷಾರುಲ್ಲ ಪನ್ಪುನಂಚಿನ ಡೈಲಾಗ್ ಮಾತೇರನ ಬಾಯಿಡ್ಲ ಬರಡು ಪನ್ಪುನಂಚಿನ ಆಶಯ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.